ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಸೆಪ್ಟೆಂಬರ್ 2 ಶುಕ್ರವಾರದಂದು ನಮ್ಮ ಕರಾವಳಿ ಭಾಗದತ್ತ ಇಡೀ ರಾಜ್ಯ ನೋಡುತ್ತೆ. ಕಾರಣ ನಮ್ಮ ಕರಾವಳಿ ಭಾಗಕ್ಕೆ, ನಮ್ಮ ಮಂಗಳೂರಿಗೆ, ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬರುವಂತಹ ನಮ್ಮ ಪ್ರಧಾನಿ, ನಾವು ಆಯ್ಕೆ ಮಾಡಿರುವಂತಹ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಆಗಮಿಸಿದ್ರು. ಒಂದು ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ಭಾಷಣಗಳನ್ನ, ಮಾತುಗಳನ್ನ ಆಡಿದ್ರು. ತದನಂತರ ನರೇಂದ್ರ ಮೋದಿ ಅವರು ಬಂದ್ರು, ಮಾತುಗಳನ್ನ ಆಡಿದ್ರು. ಸರ್ಕಾರಿ ಕಾರ್ಯಕ್ರಮ, ಅಧಿಕೃತವಾಗಿ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ, ಪಾರ್ಟಿಯ ಕಾರ್ಯಕ್ರಮಗಳಲ್ಲ, ಭಾಷಣಗಳನ್ನ ಆಡಿದ್ರು. ಅವರ ಕೆಲಸಗಳನ್ನ ಅವರು ನಿರ್ವಹಿಸಿದ್ದಾರೆ. ಶಿಲಾನ್ಯಾಸವನ್ನ ನೆರವೇರಿಸಿದ್ರು, ಉದ್ಘಾಟನೆ ಕಾರ್ಯಕ್ರಮಗಳನ್ನ ಮಾಡಿದ್ರು. 3,800 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಇದೆಲ್ಲವೂ ಕೂಡ ಆಗಿದೆ. ಈಗ ಅವರು ತೆರಳಿದ್ದಾರೆ. ತೆರಳಿ ಕೆಲವು ಶುಭಾಶಯಗಳನ್ನು ಕೂಡ ಸಲ್ಲಿಸಿದ್ದಾರೆ. ಈ ಭಾಗದ ಜನರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸಿದ್ದಾರೆ. ಆದ್ರೂ ಕೂಡ ಯಾಕೆ ಇವತ್ತಿನ ಚರ್ಚೆ ಅಂತ ಬಂದಾಗ 3 ದಿನಗಳು ಆಗ್ತಾ ಬಂತು. ಮೋದಿ ಅವರು ಬಂದು ಹೋಗಿಯೂ ಕೂಡ ಆಯ್ತು. ಆದ್ರೂ ಕೂಡ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಇನ್ನೂ ಕೂಡ ಮುಗಿದಿಲ್ಲ ಅನ್ನುವಂಥದ್ದು. ಪರ ವಿರೋಧವಾಗಿರುವಂತಹ ಚರ್ಚೆಗಳು ಇನ್ನೂ ಕೂಡ ಕರಾವಳಿ ಭಾಗದಲ್ಲಿ, ತುಳುನಾಡಿನಲ್ಲಿ ಆಗ್ತಾ ಇದೆ. ಕಾರಣ ಮೊನ್ನೆ ನಡೆದಿರುವಂತಹ ಒಂದು ಬೃಹತ್ ಸಮಾವೇಶ, ಮೋದಿಯವರ ಬೃಹತ್ ಸಮಾವೇಶ ಏನಿದೆ, ಈ ಸಮಾವೇಶದಲ್ಲಿ ಎಣಿಸಿದಷ್ಟು ಅಥವಾ ನಿರೀಕ್ಷಿಸಿದಷ್ಟು ಜನರು ಸೇರಲಿಲ್ಲ ಅನ್ನುವಂತಹ ವಾದ ಒಂದ್ ಕಡೆ ಆದ್ರೆ, ಇಲ್ಲ ನಮಗೆ ಬೇಕಾಬಿಟ್ಟಿ ಜನರು ಬಂದಿದ್ದಾರೆ, 2 ಲಕ್ಷ 2.5 ಲಕ್ಷ ಜನ ಸೇರಿದ್ದಾರೆ ಅನ್ನುವಂತಹ ವಾದ ಮತ್ತೊಂದು ಕಡೆ. ಇನ್ನೊಂದು ಕಡೆ ಈ ಒಂದು ಬೃಹತ್ ಸಮಾವೇಶ ಏನಿದೆ, ಇದಕ್ಕೆ ಜನರನ್ನ ಬಲವಂತವಾಗಿ ಕರೆತರಲಾಯಿತು ಅನ್ನುವಂತಹ ಒಂದು ಆರೋಪ ಮತ್ತೊಂದೆಡೆ. ಇವೆಲ್ಲದರ ನಡುವೆ ಈ ಒಂದು ಸಮಾವೇಶ ಏನಿದೆ ಸೂಪರ್ ಡೂಪರ್ ಹಿಟ್ ಆಗಿದೆ ಅನ್ನುವಂಥದ್ದು ಒಂದು ವಾದ ಆದ್ರೆ, ಇಲ್ಲ ಈ ಸಮಾವೇಶ ಸೂಪರ್ ಡೂಪರ್ ಅಟರ್ ಫ್ಲಾಪ್ ಅನ್ನುವಂಥದ್ದು ಮತ್ತೊಂದು ವಾದ. ಈ ಎಲ್ಲ ವಾದಗಳ ನಡುವೆ ಈ ಹಿಂದೆ ತಾವು ಗಮನಿಸಿರ್ಬೋದು, ಮೋದಿ ಅವರು ನಮ್ಮ ಕರಾವಳಿ ಭಾಗಕ್ಕೆ ಬಂದಿರುವಂಥದ್ದು ಸರ್ಕಾರಿ ಅಧಿಕೃತವಾಗಿರುವಂತಹ ಕಾರ್ಯಕ್ರಮಕ್ಕೆ. ಆದ್ರೆ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾರೆ ಅಂತ ಬಂದಾಗ ಇದು ಬಿಜೆಪಿಗೆ, ಕಮಲ ಪಾಳಯಕ್ಕೆ ಬಹಳಷ್ಟು ಬೂಸ್ಟ್ ಕೊಡುವಂತಹ ವಿಚಾರ ಆಗುತ್ತೆ ಅನ್ನುವಂತಹ ಒಂದು ಮಾತುಗಳು ಎದ್ದಿತ್ತು. ಕಾರಣ ಈಗಾಗಲೇ ನಮ್ಮ ಕರಾವಳಿ ಭಾಗದಲ್ಲಿ ಎದ್ದಿರುವಂತಹ ಕಾರ್ಯಕರ್ತರ ಅಸಮಾಧಾನ, ಭುಗಿಲೆದ್ದಿರುವಂತಹ ಕಾರ್ಯಕರ್ತರ ಅಸಮಾಧಾನಗಳಿಗೆ ನರೇಂದ್ರ ಮೋದಿ ಅವರು ಬೂಸ್ಟ್ ಕೊಡ್ತಾರೆ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಬಿಜೆಪಿ ನಾಯಕರ ವಿರುದ್ಧವಾಗಿ ಕಾರ್ಯಕರ್ತರ ಅಸಮಾಧಾನ ಏನಿದೆ ಇದಕ್ಕೂ ಕೂಡ ಬೂಸ್ಟ್ ಕೊಡ್ತಾರೆ ಅನ್ನುವಂತಹ ವಿಚಾರಗಳ ನಡುವೆ ಮತ್ತೊಂದು ಚರ್ಚೆ ಇದೀಗ ಎದ್ದಿರುವಂಥದ್ದು. ಆ ಒಂದು ವಿಚಾರದ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇದ್ದೇನೆ. ಈ ಒಂದು ಬೃಹತ್ ಸಮಾವೇಶ ಅತ್ಯದ್ಭುತವಾಗಿ ನಡೆದಿದೆ. ಜೊತೆಗೆ ಈ ಒಂದು ಸಮಾವೇಶವನ್ನ ಸಂಘಟಿಸಿದ್ದಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು, ಬಿಜೆಪಿ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರನ್ನ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ ಅನ್ನುವಂತಹ ಒಂದು ಮಾತುಗಳು, ಜೊತೆಗೆ ಅಭಿನಂದಿಸಿದ್ದಾರೆ, ಶಬಾಷ್ಗಿರಿಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಗಳು ಕೇಳಿ ಬರ್ತಾ ಇದೆ. ಈ ವಿಚಾರದ ಬಗ್ಗೆ ಚರ್ಚೆಯು ಕೂಡ ಬಹಳ ದೊಡ್ಡದಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಪರ ವಿರೋಧವಾಗಿರುವಂತಹ ಚರ್ಚೆಯು ಕೂಡ ಈ ಒಂದು ವಿಚಾರದ ಬಗ್ಗೆ ಕೇಳಿ ಬರ್ತಾ ಇದೆ. ಶಬಾಷ್ ನಳಿನ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಇದು ರಾಜಕೀಯ ಕಾರ್ಯಕ್ರಮ ಅಲ್ಲದಿದ್ರೂ ಕೂಡ, ಸರ್ಕಾರಿ ಕಾರ್ಯಕ್ರಮವಾದ್ರೂ ಕೂಡ ಸಂಸದರ ಕ್ಷೇತ್ರ ಅಂದ್ರೆ ನಳಿನ್ ಕುಮಾರ್ ಕಟೀಲ್ ಅವರ ಕ್ಷೇತ್ರದಲ್ಲಿ 2 ಲಕ್ಷ ಜನರು ಸೇರ್ತಾರೆ ಅಂತ ಬಂದಾಗ ಮೋದಿ ಅವರು ಅಭಿನಂದಿಸಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರನ್ನ. ನಳಿನ್ ಕುಮಾರ್ ಕಟೀಲ್ ಅವರನ್ನ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಜೊತೆಗೆ ಅವರ ತಂಡವನ್ನ ಅಭಿನಂದಿಸಿದ್ದಾರೆ ನರೇಂದ್ರ ಮೋದಿ ಅವರು ಅನ್ನುವಂತಹ ಮಾಹಿತಿ. ಜೊತೆಗೆ ಈ ಎಲ್ಲ ಕ್ರೆಡಿಟ್ ಏನಿದೆ, ಅಂತೂ ಇಂತೂ ಜಿಲ್ಲೆಯಲ್ಲಿ ಬುಗಿದಿದ್ದಿರುವಂತಹ, ಕರಾವಳಿ ಭಾಗದಲ್ಲಿ ಭುಗಿಲೆದ್ದಿರುವಂತಹ ಅಸಮಾಧಾನಗಳಿಗೆ ಉತ್ತರ ಸಿಕ್ಕಿತ. ಕೊನೆಗೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಗೆದ್ದು ಬೀಗಿದ್ರ ಅನ್ನುವಂತಹ ಪ್ರಶ್ನೆ. ಹಾಗಾಗಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಸಂಕ್ಷಿಪ್ತವಾಗಿರುವಂತಹ ಚಿತ್ರಣ ಬರ್ತಾ ಇದೆ, ನೋಡ್ಕೊಂಬನ್ನಿ. ನಮೋ ಸನ್ನಿವೇಶಕ್ಕೆ ಹರಿದು ಬಂದ ಜನಸಾಗರ, ನಳಿನ್ಗೆ ಮೋದಿ ಶಾಬಾಷ್. ಮಂಗಳೂರಿನ ಜನರ ಪ್ರೀತಿ ಅಕ್ಕರಿಗೆ ವಿನಮ್ರವಾಗಿರುವೆ ಎಂದ ನರೇಂದ್ರ ಮೋದಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಂಗಳೂರು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು, ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಸಂಸದರು ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಕೇವಲ 10 ದಿನದಲ್ಲಿ ಕಾರ್ಯಕ್ರಮವು ಆಯೋಜನೆಗೊಂಡಿದ್ದು, ಮಂಗಳೂರಿನಲ್ಲಿ ನರೇಂದ್ರ ಮೋದಿಯವರ ಸಮಾವೇಶವು ಏರ್ಪಡಿಸುವುದು ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು.
ನರೇಂದ್ರ ಮೋದಿ ಅವರ ಸಮಾವೇಶದ ಸಾಂಪ್ರದಾಯಿಕ ಮೈದಾನವಾಗಿರುವ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಸಮಾವೇಶ ಏರ್ಪಡಿಸುವುದು ಸಹಜ. ಆದರೆ ಈ ಬಾರಿ ಅಲ್ಲಿ ಹಿಂದೂ ಯುವ ಸೇನೆ ವತಿಯಿಂದ ನಡೆಯುವ ಗಣೇಶ ಚತುರ್ಥಿ ಇರುವ ಕಾರಣ ಅಲ್ಲಿ ಸಮಾವೇಶ ನಡೆಸಲು ಅಸಾಧ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಂಗಳೂರಿನ ಕೂಳೂರಿನಲ್ಲಿರುವ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ಕಾರ್ಯಕ್ರಮ ನಡೆಸುವುದು ಎಂದು ತೀರ್ಮಾನಿಸಲಾಯಿತು. ಆದರೆ ಹುಲ್ಲು ಕಡ್ಡಿಗಳಿಂದ ತುಂಬಿ ಶಿಥಿಲಗೊಂಡಿದ್ದ ಮೈದಾನವನ್ನ ದುರಸ್ತಿಗೊಳಿಸುವುದು ಕೂಡ ಅತ್ಯಂತ ಕಷ್ಟದ ವಿಚಾರವಾಗಿತ್ತು. ಆದರೆ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಈ ಕಾಮಗಾರಿಯನ್ನ ಸಹಿತ ಮೈದಾನವನ್ನ ಶುಚಿಗೊಳಿಸುವ ಎಲ್ಲಾ ಜವಾಬ್ದಾರಿಯನ್ನ ಸ್ವತಃ ನಳಿನ್ ಕುಮಾರ್ ಕಟೀಲ್ ಅವರೇ ವಹಿಸಿಕೊಂಡು ಮುತುವರ್ಜಿಯಿಂದ ಜಿಲ್ಲಾಡಳಿತದ ಜೊತೆಗೆ ಕೆಲಸವನ್ನ ಮಾಡಿಸಿದ್ದಾರೆ. ಹತ್ತೇ ದಿನದಲ್ಲಿ ಕಾರ್ಯಕ್ರಮ ಆಯೋಜನೆ, ಮತ್ತೊಮ್ಮೆ ಗೆದ್ದು ಬೀಗಿದ ಸಂಸದ ನಳಿನ್. ಪ್ರತಿದಿನದಂತೆ 3 ರಿಂದ 4 ಬಾರಿ ಮೈದಾನಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ರು. ವಿಶಾಲವಾದ ಮೈದಾನದಲ್ಲಿ ಸುಮಾರು 1 ಲಕ್ಷದಿಂದ 1.5 ಲಕ್ಷ ಜನ ಸೇರುವ ನಿರೀಕ್ಷೆ ಜಿಲ್ಲಾಡಳಿತ ಹಾಗೂ ಭಾರತೀಯ ಜನತಾ ಪಾರ್ಟಿಯ ನಾಯಕರಿಗಿತ್ತು. ಆದರೆ ನಿರೀಕ್ಷೆಗೂ ಮೀರಿ ಸುಮಾರು 2 ಲಕ್ಷಕ್ಕಿಂತ ಮಿಗಿಲು ಜನ ಸೇರಿದ್ದು ಮತ್ತೊಮ್ಮೆ ಅಚ್ಚರಿಯನ್ನ ಮೂಡಿಸಿದೆ. ಕೇವಲ 10 ದಿನದಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಿ ಇಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನ ಕಂಡಂತಹ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಕಾರ್ಯಚತುರತೆಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿದೆ. ಖುದ್ದು ನಳಿನ್ ಕುಮಾರ್ ಕಟೀಲ್ ಅವರೇ ಈ ಬಗ್ಗೆ ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮೂಲಕ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿರುವ ನಳಿನ್ ಕುಮಾರ್ ಕಟೀಲ್ ಅವರು 10 ದಿನದಲ್ಲಿ ಕಾರ್ಯಕ್ರಮವನ್ನ ಏರ್ಪಡಿಸಿ ಯಶಸ್ವಿಗೊಳಿಸಿದ ಎಲ್ಲಾ ಅಧಿಕಾರಿಗಳು ಮತ್ತು ಪಕ್ಷದ ನಾಯಕರುಗಳಿಗೆ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ. ಲಕ್ಷಾಂತರ ಜನ ಬಂದು ಪ್ರಧಾನಮಂತ್ರಿಗಳ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬಹುತಪೂರ್ವವಾಗಿರತಕ್ಕಂಥ ಸ್ವಾಗತ ಅವರಿಗೆ ಸಿಕ್ಕಿದೆ. ವಿಶೇಷವಾಗಿ ನರೇಂದ್ರ ಮೋದಿ ಅವರಿಗೆ ಖುಷಿಯಾಗಿದೆ ಈ ಕಾರ್ಯಕ್ರಮ. ಒಟ್ಟು ಒಂದು ಯಶಸ್ವಿಯಾಗಿರತಕ್ಕಂಥ ಕಾರ್ಯಕ್ರಮ ಮಾಡಿದೆ. ಇಲ್ಲಿ ಇದಕ್ಕೆ ಸಹಕಾರ ನೀಡಿರತಕ್ಕಂಥ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಪೋರ್ಟ್ ಅಂಡ್ ಫಿಶರೀಸ್ ಮಿನಿಸ್ಟರ್ ಇರ್ಬೋದು, ಬಾಕಿದವರೆಲ್ಲರೂ ಮೊನ್ನೆಯಿಂದ ಇಲ್ಲೇ ಇದ್ದು ಮಾರ್ಗದರ್ಶನ ಮಾಡಿದ್ದಾರೆ. ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗುವುದಕ್ಕೆ ಸಹಕಾರ ನೀಡಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ, ಅಧಿಕಾರಿಗಳಿಗೆ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಸಚಿವರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಳಿನ್ ಕುಮಾರ್ ತಂಡಕ್ಕೆ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಶಹಬಾಷ್ ಗಿರಿ. ಮೋದಿ ಸಮಾವೇಶ ಕಾರ್ಯಕ್ರಮಕ್ಕೆ ಜನರನ್ನ ಬಲವಂತವಾಗಿ ಕರೆತರಲಾಯಿತಾ? ರಾಜಕೀಯ ಕಾರ್ಯಕ್ರಮಕ್ಕೆ ಅಥವಾ ರಾಜಕೀಯ ಸಮಾವೇಶಗಳಿಗೆ ಜನ ಸೇರುವುದು ಸಾಮಾನ್ಯ. ಆದರೆ ಸರ್ಕಾರಿ ಕಾರ್ಯಕ್ರಮವೊಂದಕ್ಕೆ ಲಕ್ಷಾಂತರ ಜನ ಸೇರಿರುವುದು ಅಚ್ಚರಿಯನ್ನ ಮೂಡಿಸಿದೆ ಎಂದು ಹೇಳಿದ್ದಾರೆ. ಸಮಾವೇಶ ಮುಗಿದ ಬಳಿಕ ನಡೆದ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಸರ್ಕಾರಿ ಕಾರ್ಯಕ್ರಮವೊಂದಕ್ಕೆ ಇಷ್ಟೊಂದು ಸಂಖ್ಯೆಯ ಜನ ಸೇರಿರುವುದು ಅಚ್ಚರಿ ಮೂಡಿಸಿದೆ. ಕೇವಲ 10 ದಿನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಯಶಸ್ವಿಗೊಳಿಸಿದ ಸಂಸದ ನಳಿನ್ ಕುಮಾರ್ ಕಟೀಲ್ ಹಾಗೂ ಅವರ ತಂಡಕ್ಕೆ ಶಹಬಾಷ್ ಗಿರಿ ನೀಡಿದ್ದಾರೆ ಎನ್ನಲಾಗಿದೆ. ಕೇವಲ 10 ದಿನದಲ್ಲಿ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಆಯೋಜಿಸಿ ನಿರೀಕ್ಷೆಗೂ ಮೀರಿ ಜನರನ್ನ ತಲುಪಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ ತಂಡಗಳಿಗೆ ನರೇಂದ್ರ ಮೋದಿ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಮಾತ್ರವಲ್ಲದೆ ಪ್ರತಿ ತಿಂಗಳು ನಾನು ಕರ್ನಾಟಕಕ್ಕೆ ಭೇಟಿ ನೀಡುವೆ, ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನ ಜನರಿಗೆ ತಲುಪಿಸಿ ಎಂದು ರಾಜ್ಯ ನಾಯಕರಿಗೆ ನಮೋ ಕಿವಿ ಮಾತನ್ನ ಹೇಳಿದ್ದಾರೆ ಎಂದು ತಿಳಿದು ಬಂದಿದೆ. ಮುಂದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳೇನಿದ್ದಾವೆ ಅದನ್ನು ಮನೆ ಮನೆಗಳಿಗೆ ತಲುಪಿಸಬೇಕು. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮಾಡಬೇಕು. ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು. ಪ್ರತಿಯೊಬ್ಬ ಫಲಾನುಭವಿಗೂ ಅದು ಸಿಗಬೇಕು ಮತ್ತು ಫಲಾನುಭವಿಯಲ್ಲಿ ಜಾಗೃತಿ ಆಗಬೇಕು. ಅದು ಕೇವಲ ಸರ್ಕಾರದ ಕಾರ್ಯಕ್ರಮಗಳು ಅಂಕಿಅಂಶಗಳಾಗಬಾರ್ದು. ಜನರ ಮನಸ್ಸುಗಳಿಗೆ ಮತ್ತು ನಿಜವಾಗಿರತಕ್ಕಂಥ ಯಾರು ಫಲಾನುಭವಿ ಇದ್ದಾನೆ ಅವನಿಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಹೇಳಿದರು. ಆರಾಮವಾಗಿ ಅನೌಪಚಾರಿಕವಾಗಿ ಮಾತುಕತೆಗಳನ್ನು ಮಾಡಿಲ್ಲ. ಕೇವಲ ಕೇಂದ್ರ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಮನೆ ಬಾಗಿಲಿಗೆ ತಲುಪಿಸಿದೆ ಅನ್ನತಕ್ಕಂಥದ್ದನ್ನ ಹೆಚ್ಚಾದ ಗೊತ್ತಿಲ್ಲ. 3 ವರ್ಷದ ಕಾರ್ಯಕ್ರಮ ಜನೋತ್ಸವವನ್ನು ಮಾಡ್ತೀವಿ. ಮತ್ತೆ ಸುಮಾರು 7 ಕಡೆಗಳಲ್ಲಿ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡ್ತಾ ಇದ್ದೀವಿ. ಎಲ್ಲ ತಯಾರಿಗಳು ನಾವು ಮಾಡ್ತಾ ಇದ್ದೀವಿ. ರಾಜಕೀಯ ಸಮಾವೇಶ ಅಲ್ಲ, ರಾಜಕೀಯ ಕಾರ್ಯಕ್ರಮ ಅಲ್ಲ, ಆದ್ರೂ ಕೂಡ ಅಲ್ಲಿ ಲಕ್ಷಾಂತರ ಜನರು ಸೇರಿದ್ರು. ಹೆಂಗ್ ಸೇರಿದ್ರು ಅನ್ನುವಂತಹ ಪ್ರಶ್ನೆ ಇದೀಗ ಎದ್ದಿರುವಂತದ್ದು ನಮ್ಮ ಕರಾವಳಿ ಭಾಗದಲ್ಲಿ, ತುಳುನಾಡಿನಲ್ಲಿ. ಕೆಲವರು ಹೇಳ್ತಾರೆ
ತುಳುನಾಡಿಗೆ ಕರಾವಳಿ ಭಾಗಕ್ಕೆ ನರೇಂದ್ರ ಮೋದಿ ಅವರು ಬಂದ್ರೆ ಎಷ್ಟು ಬೇಕಾದ್ರೂ ಜನರು ಸೇರ್ತಾರೆ ಅನ್ನುವಂಥದ್ದು, ಅದು ಅಲ್ಲಿ ಬಂದಿರುವಂತಹ ಜನರು ಕೇವಲ ಬಂದಿರುವಂಥದ್ದು ನರೇಂದ್ರ ಮೋದಿ ಅವರ ಮುಖ ನೋಡಿ ಅನ್ನುವಂತಹ ಮಾತುಗಳನ್ನ ಹೇಳುವವರಿದ್ದಾರೆ. ಜೊತೆಗೆ ಇನ್ನೂ ಕೆಲವರು ಹೇಳುವವರಿದ್ದಾರೆ, ನರೇಂದ್ರ ಮೋದಿ ಅವರನ್ನ ನೋಡಿ ಬಂದಿರುವಂತದ್ದಲ್ಲ, ಕರಾವಳಿ ಭಾಗದಲ್ಲಿ ಲಕ್ಷ ಗಟ್ಟಲೆ ಜನರು ಬಂದಿರುವಂಥದ್ದು ಹಿಂದುತ್ವ ಅಥವಾ ಕರಾವಳಿ ಭಾಗ ಅಂತ ಬಂದಾಗ ಹಿಂದುತ್ವ ಜೊತೆಗೆ RSS ಅನ್ನುವಂಥದ್ದು ಈ ಒಂದು ಹಿನ್ನೆಲೆ ಏನಿದೆ, ಈ ಒಂದು ವಿಚಾರಧಾರೆ ಏನಿದೆ, ಹಾಗಾಗಿ ಅಲ್ಲಿ ಜನರು ಸೇರಿದ್ರು ಅನ್ನುವಂಥದ್ದು. ಇನ್ನು ಕೆಲವರು ಹೇಳುವ ಪ್ರಕಾರ ಎಸ್ ಇದು ಸಂಘಟನಾತ್ಮಕವಾಗಿರುವಂತಹ ಶಕ್ತಿ, ಆ ಸಂಘಟನಾತ್ಮಕವಾಗಿರುವಂತಹ ಶಕ್ತಿಯನ್ನ ಮೆರೆಯುವಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರು ಗೆದ್ದಿದ್ದಾರೆ. ಜೊತೆಗೆ ಕರಾವಳಿ ಭಾಗದಲ್ಲಿ ಇಷ್ಟು ದಿನ ಹೊಗೆಯಾಡ್ತಾ ಇದ್ದಂತಹ ಒಂದು ಅಸಮಾಧಾನ ಏನಿದೆ, ಆ ಅಸಮಾಧಾನ ಇದೀಗ ತಣ್ಣಗಾಗಿದೆ. ಜೊತೆಗೆ ನರೇಂದ್ರ ಮೋದಿ ಅವರ ಮುಖವನ್ನ ನೋಡಿ ಎಲ್ಲರೂ ಕೂಡ ಎಲ್ಲವನ್ನ ಮರ್ತಿದ್ದಾರೆ. ಜೊತೆಗೆ ಇವೆಲ್ಲದರ ಜೊತೆಗೆ ಅಭಿವೃದ್ಧಿ ಪಥದತ್ತ ಸಾಗುತ್ತೆ ಅನ್ನುವಂತಹ ಒಂದು ವಿಚಾರ. ಇವೆಲ್ಲದರ ಜೊತೆಗೆ ಈ ಎಲ್ಲ ಚರ್ಚೆಗಳನ್ನ ಬೇರೆ ಬೇರೆ ಆಯಾಮಗಳ ಇದೀಗ ಕರಾವಳಿ ಭಾಗದಲ್ಲಿ ನಡೀತಾ ಇದೆ. ಆ ಒಂದು ಚರ್ಚೆಗಳನ್ನು ಕೂಡ ಮಾಡಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದೆ. ಮೊದಲನೇದಾಗಿ ನಮ್ಮ ಜೊತೆ ಬಿಜೆಪಿಯ ವಕ್ತಾರರು ರಾಧಾಕೃಷ್ಣ ಅವರು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ರಾಧಾಕೃಷ್ಣ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಕಾಂಗ್ರೆಸ್ ವಕ್ತಾರರು ಇದೀಗಾಗಲೇ ಟೀಕೆ ಟಿಪ್ಪಣಿಗಳು ನಡೀತಾ ಇದೆ, ಸೂಪರ್ ಡೂಪರ್ ಫ್ಲಾಪ್ ಆಗಿದೆ ಈ ಒಂದು ಕಾರ್ಯಕ್ರಮ ಅನ್ನುವಂಥದ್ದು. ಎಸ್, ನಮ್ಮ ಜೊತೆ ಲಾರೆನ್ಸ್ ಡಿಸೋಸ್ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ. ಜೊತೆಗೆ ನಮ್ಮ ಜೊತೆ ಆಮ್ ಆದ್ಮಿ ಪಾರ್ಟಿ ಜನರ ಧ್ವನಿಯಾಗಿ ನಾವಿಡ್ತೀವಿ ಅನ್ನುವಂತಹ ವಿಚಾರದಲ್ಲಿ ನಮ್ಮ ಜೊತೆ ಸಂತೋಷ್ ಕಾಮತ್ ಅವರು ಆಮ್ ಆದ್ಮಿ ಪಾರ್ಟಿಯಿಂದ. ಆತ್ಮೀಯವಾಗಿರುವಂತಹ ಸ್ವಾಗತ. ನಮಸ್ತೆ ಸರ್. ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ತಾವುಗಳು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಇದು ಕೇವಲ ಆಮ್ ಆದ್ಮಿ ಪಾರ್ಟಿ ಅಥವಾ ಬಿಜೆಪಿ ಅಥವಾ ಕಾಂಗ್ರೆಸ್ ಇವರುಗಳಿಗೆ ಮಾತ್ರ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹೇಳುವಂತಹ ವಿಚಾರ ಅಲ್ಲ, ಬದಲಾಗಿ ತಮ್ಗಳ ಅಭಿಪ್ರಾಯ, ತಮ್ಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ. ಈ ಒಂದು ಮೋದಿಯ ಸಮಾವೇಶ, ಈ ಬೃಹತ್ ಸಮಾವೇಶ ಏನಿದೆ ಸರ್ಕಾರಿ ಕಾರ್ಯಕ್ರಮ ಆದ್ರೂ ಕೂಡ ಸರ್ಕಾರಿ ಕಾರ್ಯಕ್ರಮದಲ್ಲಿ ಲಕ್ಷಗಟ್ಟಲೆ ಜನರು ಸೇರ್ತಾರೆ. ಇಂತಹ ಯಶಸ್ಸು ಸಿಗುತ್ತೆ ಅಂತ ಬಂದಾಗ ಈಗಾಗಲೇ ಹಲವಾರು ಚರ್ಚೆಗಳು ಕೂಡ ನಡೀತಾ ಇದೆ. ನಾನು ಆಗ್ಲೇ ಹೇಳಿದ ಹಾಗೆ ನರೇಂದ್ರ ಮೋದಿ ಅವರು ಈಗಾಗಲೇ ಮಂಗಳೂರಿನ ಜನರ ಪ್ರೀತಿ ಅಕ್ಕರೆಗೆ ವಿನಮ್ರವಾಗಿರುವೆ ಅನ್ನುವಂತಹ ಒಂದು ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಆ ಒಂದು ಟ್ವೀಟ್ ಅನ್ನು ಸ್ವಲ್ಪ ತೋರಿಸಿ ತದನಂತರ ನಾನು ಚರ್ಚೆಯನ್ನು ಪ್ರಾರಂಭ ಮಾಡ್ತೀನಿ. ಎಸ್, ಇದು ನರೇಂದ್ರ ಮೋದಿ ಅವರು ಅಧಿಕೃತವಾಗಿ ಮಾಡಿರುವಂತಹ ಟ್ವೀಟ್. ಇದು ಕನ್ನಡದಲ್ಲಿ ಮಾಡಿರುವಂತಹ ಟ್ವೀಟ್. ಮಂಗಳೂರಿನ ಜನರ ಪ್ರೀತಿ ಅಕ್ಕರೆಗೆ ವಿನಮ್ರವಾಗಿರುವೆ, ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದದ್ದು ಸಂತಸ ತಂದಿದೆ ಅನ್ನುವಂತಹ ಟ್ವೀಟ್ ಅನ್ನ ಮಾಡಿದ್ದಾರೆ. ಜೊತೆಗೆ ರಸ್ತೆಯ ಇಕ್ಕೆಲಗಳಲ್ಲಿ ಬಿಜೆಪಿಯ ಅಭಿಮಾನಿಗಳು, ಕಾರ್ಯಕರ್ತರು, ನಮ್ಮ ಕರಾವಳಿ ಭಾಗದ ತುಳುನಾಡಿನ ಜನರು ಯಾವ ರೀತಿ ಹರ್ಷೋದ್ಗಾರವನ್ನ ಮಾಡ್ತಾ ಇದ್ರು, ಯಾವ ರೀತಿ ಮೋದಿ ಅವರನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂಥದ್ದು ಕಾಯ್ತಾ ಇದ್ರು. ಈ ಫೋಟೋಗಳನ್ನ, ವಿಡಿಯೋಗಳನ್ನ ನರೇಂದ್ರ ಮೋದಿ ಅವರು ಅವರ ಅಧಿಕೃತ ಟ್ವಿಟ್ಟರ್ ಪೇಜ್ ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಇವೆಲ್ಲದರ ನಡುವೆ ಚರ್ಚೆಯನ್ನ ಪ್ರಾರಂಭ ಮಾಡ್ತೀನಿ. ಇವೆಲ್ಲದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರು ಏನ್ ಹೇಳಿದ್ದಾರೆ ಅದನ್ನು ಕೂಡ ಇನ್ನು ಮುಂದಕ್ಕೆ ಪ್ಲೇ ಮಾಡ್ತೀನಿ. ನಾನು ಫಸ್ಟ್ ರಿಯಾಕ್ಷನ್ ನೇರವಾಗಿ ತಮ್ಮಲ್ಲೇ ನಾನು ಕೇಳ್ತೀನಿ. ಎಸ್ ಸರ್, ಈ ಶಬ್ಬಾಷ್ ನಳಿನ್ ಅನ್ನುವಂತಹ ವಿಚಾರದ ಬಗ್ಗೆ ರಾಜ್ಯಾಧ್ಯಕ್ಷರ ಒಂದು ವಿಮರ್ಶೆ ಮಾಡೋದಕ್ಕಿಂತ ಮೊದಲನೇದಾಗಿ ಈ ಒಂದು ನರೇಂದ್ರ ಮೋದಿ ಅವರ ಸರ್ಕಾರಿ ಕಾರ್ಯಕ್ರಮ ಆದ್ರೂ ಕೂಡ ರಾಜಕೀಯ ಕಾರ್ಯಕ್ರಮದ ರೀತಿಯಲ್ಲಿ ಜನರು ಸೇರಿದ್ರು ಅನ್ನೋದು ಫಸ್ಟ್ ರಿಯಾಕ್ಷನ್ ಸರ್. ಹೇಗಿತ್ತು ಮೋದಿ ಸಮಾವೇಶ? ಪಾಸ್ ಆರ್ ಫೇಲ್ಡ್? ಇದನ್ನ ನಾನು ಕೇಳ್ತೀನಿ ಫಸ್ಟ್ ರಿಯಾಕ್ಷನ್. ಎಸ್ ಸರ್. ಅಲ್ಲ, ಫೇಲ್ ಅನ್ನೋದಕ್ಕೆ ಕಾರಣವೇ ಇಲ್ಲ, ಸಾಕ್ಷಿಯೇ ಇಲ್ಲ. ಎಲ್ಲರಿಗೂ ಗೊತ್ತಿದೆ ಸಕ್ಸಸ್ ಆಗಿದೆ, ಅಭೂತಪೂರ್ವವಾಗಿದೆ. ಅಭೂತಪೂರ್ವವಾದಂತಹ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ. ಓಕೆ, ಏನೋ ಸರ್ಕಾರಿ ಕಾರ್ಯಕ್ರಮ, ಫಲಾನುಭವಿಗಳ ಏನೋ ಕಾರ್ಯಕ್ರಮ ಇದೆ, ಅದಕ್ಕೋಸ್ಕರ ಫಲಾನುಭವಿಗಳು ಬಂದಿದ್ದಾರೆ. ಅದರ ಜೊತೆಗೆ ಪ್ರಧಾನಿಯನ್ನು ನೋಡಬೇಕು ಅನ್ನುವಂಥ ಹುಮ್ಮಸ್ಸು ಜನರಲ್ಲಿ ಸ್ವತಃ ಬಂದಿರುವಂಥ ಕಾರಣದಿಂದ ಅವತ್ತು ಮೈದಾನ ತುಂಬಿ ಹೊರಗಡೆನೂ ಜಾಗ ಇಲ್ಲದೆ ಹೊರಗಡೆನೂ ಇದ್ರು. ಎಲ್ಲ ಒಂದು ಏನು ಜನಸಾಗರ ಅಲ್ಲಿ ಬರಬೇಕಾದ್ರೆ ಒಂದು 10 ಗಂಟೆಯಿಂದ ಕೆಲವರು ಬಂದು ಅಲ್ಲಿ ಕೂತಿದ್ದಾರೆ. ಅವರಿಗೆ 3 ಗಂಟೆವರೆಗೆ 3-4 ಗಂಟೆವರೆಗೆ ಕೂತಿದ್ದಾರೆ. ಯಾವುದೇ ರೀತಿಯ ಅಸಮಾಧಾನತೆ ಇಲ್ಲ, ಯಾವುದೇ ರೀತಿಯ ಬೇಜಾರಿಲ್ಲ. ಊಟ ಮಾಡದೆ ಕೂತಿದ್ದಾರೆ ಅಂತ ಹೇಳಿದ್ರೆ ಅದು ಮೋದಿ ಮೇಲಿನ ಅಭಿಮಾನದಿಂದ, ಪಕ್ಷದ ಮೇಲಿನ ಅಭಿಮಾನದಿಂದ ಕೂತಿದ್ದಾರೆ. ಫಲಾನುಭವಿಗಳಿಗೆ ಎಲ್ಲವನ್ನು ವ್ಯವಸ್ಥೆ ಮಾಡಿದ್ದಾರೆ, ಅವರು ಕೂತಿದ್ದಾರೆ. ಇದನ್ನು ಫೇಲ್ ಅಂತ ಹೇಳಿಗೆ ಎಲ್ಲಿ ಕಾರಣ ಉಂಟು, ಎಲ್ಲಿ ಸಾಕ್ಷಿ ಉಂಟು? ಜನ ನೋಡಿದವರೇ ಹೇಳ್ತಾರೆ ಅಭೂತಪೂರ್ವವಾದಂತಹ ಒಂದು ಕಾರ್ಯಕ್ರಮ ಆಗಿದೆ. ಇದಕ್ಕೆ ಏನ್ ಕಾರಣ ಇದೆ ಫೇಲ್ ಅಂತ ಹೇಳೋದಕ್ಕೆ? ಓಕೆ, ಯಶಸ್ಸಿನ ಕಾರ್ಯಕ್ರಮ ಅಂತ ತಾವು ಹೇಳ್ತೀರಾ? ಯಶಸ್ಸಿನ ಅಂತ ಹೇಳಿದ್ರೆ ತುಂಬಾ ಯಶಸ್ಸನ್ನು ಕಂಡಿದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ.
ಅಭೂತಪೂರ್ವವಾದಂತ ಯಶಸ್ಸನ್ನು ಕಂಡಂತ ಕಾರ್ಯಕ್ರಮ. ಓಕೆ, ಎಷ್ಟು ಜನರು ಸೇರಿದ್ರು ಸರ್? 2.5 ಲಕ್ಷ ಸೇರಿದ್ದಾರೆ. 2.5 ಲಕ್ಷ ಜನರು ಸೇರಿದ್ರು. ಓಕೆ ಓಕೆ, ಎಸ್, ಎಲ್ಲರೂ ಕೂಡ ಅವರಾಗಿ ಬಂದಿದ್ರು. ಖಂಡಿತವಾಗಿ Okay. ನಾವು ರಿಕ್ವೆಸ್ಟ್ ಮಾಡಿದ್ದೇವೆ, ಅವರಿಗೆ ಏನು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ, ಬಂದಿದ್ದಾರೆ. ಅವರಿಗೆ ಬಸ್ಸಿನ ಹೋಗುವ ವ್ಯವಸ್ಥೆ ಹೇಗೆ ಅಂತ ಕೇಳುವಾಗ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಂತೂ ಇಂತೂ ಖುಷಿಯಾಗಿದೆ. ಅವರೇನು ಅಪಸ್ವರ ಎತ್ತಲಿಲ್ಲ. ಅಪಸ್ವರ ಬೇರೆಯವರು ಎತ್ತಿದ್ದಕ್ಕೆ ಅದಕ್ಕೆ ನಮ್ಮ ಹತ್ರ ಏನು ಅದಕ್ಕೆ ಉತ್ತರ ಕೊಡುವುದು ಅಗತ್ಯ ಇಲ್ಲ ಅಂತ ಕಾಣುತ್ತದೆ. ಅಂತೂ ಇಂತೂ ಬಿಜೆಪಿ ಜನ ಕಂಡಿದ್ದಾರೆ, ದೇಶ ಕಂಡಿದೆ, ನೀವು ಮೀಡಿಯಾದವರು ಇದ್ರಿ ಸಾಕ್ಷಿ. ಅದೆಲ್ಲ ಇರುವಾಗ ಇನ್ನು ಬೇರೆ ಮಾತು ಯಾಕೆ ಅಂತ ನನ್ನ ಅಭಿಪ್ರಾಯ. ಓಕೆ, ಅಂತೂ ಇಂತೂ ಬಿಜೆಪಿ ಪಕ್ಷಕ್ಕೆ ಒಂಥರ ಬೂಸ್ಟ್ ಸಿಕ್ಕಿದಾಗ. ಬಿಜೆಪಿ ಪಕ್ಷಕ್ಕೆ ಬೂಸ್ಟ್ ಯಾವಾಗ ಇರಲಿಲ್ಲ. ಓಕೆ, ಕರಾವಳಿಯಲ್ಲಿ ಬೂಸ್ಟ್ ಬೇಕು ಅಂತೇಳಿ ಮೋದಿ ಬರುವುದಲ್ಲ. ಮೋದಿ ಬಾರದೇ ಇದ್ರು ಜನರೇ ಬೂಸ್ಟ್ ಕೊಟ್ಟಿದ್ದಾರೆ. ಓಕೆ, ಮೋದಿ ಬಾರದಿದ್ರು ಕೂಡ ಮೋದಿ ಬಾರದೇ ಇದ್ರು ಕೊಟ್ಟಿದ್ದಾರೆ. ಮೋದಿ ಬರುವಾಗ ಜನರೇ ಅವರನ್ನು ನೋಡಬೇಕು ಅನ್ನೋ ಕಾತರದಿಂದ ಬಂದಿದ್ದಾರೆ. ಮೋದಿ ಬಂದು ಬೂಸ್ಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಇನ್ನೂ ಹೆಚ್ಚು ಒಂದು ಹುಮ್ಮಸ್ಸು ಬಂದಿದೆ. ಓಕೆ, ಹಾಗಾದ್ರೆ ಜನರಿಗೆ ಕಾರ್ಯಕರ್ತರಿಗೆ ಹೆಚ್ಚು ಹುಮ್ಮಸ್ಸು ಬಂದಿದೆ. ಓಕೆ, ಮೋದಿ ಬಂದಾಗ ಬೂಸ್ಟ್ ಸಿಗ್ಲಿಲ್ಲ. ಹಾಗಾದ್ರೆ ಬೂಸ್ಟ್ ಸಿಕ್ಕೇ ಸಿಗ್ತದೆ, ಅದು ಮುಂದಿನ ದಿನದಲ್ಲಿ ಗೊತ್ತಾಗ್ತದೆ. ಓಕೆ, ಈ ಸಂದರ್ಭ ಮೋದಿ ಬಂದು ಬೂಸ್ಟ್ ಸಿಗ್ಲಿಲ್ಲ. ಎಲೆಕ್ಷನ್ ಈಗ ಇಲ್ಲಲ್ಲ. ಓಕೆ, ಹಾಗಾದ್ರೆ ಎಲೆಕ್ಷನ್ ಅಲ್ಲಿ ಖಂಡಿತ ಗೊತ್ತಾಗ್ತದೆ ಇದರ ಪರಿಣಾಮ. ಹಾಗಾದ್ರೆ ಇನ್ನೊಂದ್ಸಲ ಕರೆಸ್ತೀರಾ? ಹಾಗಾದ್ರೆ ಖಂಡಿತ ಅಗತ್ಯ. ಮೋದಿ ಬಂದ್ರೆ ಮಾತ್ರ ಬೂಸ್ಟ್ ಸಿಗುವಂತ ತಮ್ಗಳಿಗೆ? ಇಲ್ಲಪ್ಪ, ಕರಾವಳಿಯಲ್ಲಿ ಬಿಜೆಪಿಗೆ ಯಾರು ಬಂದ್ರು ಬೂಸ್ಟ್ ಸಿಗ್ತದೆ. ರೈಟ್ ಸರ್, ಬರ್ತೀನಿ. ಫಸ್ಟ್ ರಿಯಾಕ್ಷನ್ ನನ್ನ ಜೊತೆಗೆ, ಎಸ್, ಪ್ರತಿಪಕ್ಷಗಳ ಜೊತೆ ನಾನು ಹೋಗ್ಲೇಬೇಕು. ಎಸ್ ಸರ್, ಈಗಾಗಲೇ ಟೀಕೆ ಟಿಪ್ಪಣಿಗಳು ನಡೀತಾ ಇದೆ ಕಾಂಗ್ರೆಸ್ ಪಕ್ಷ ನೇರವಾಗಿ. ಎಸ್, ಈ ಒಂದು ಸಮಾವೇಶ ಸೂಪರ್ ಡೂಪರ್ ಹಿಟ್, ಸೂಪರ್ ಡೂಪರ್ ಫ್ಲಾಪ್? ಎಸ್ ಸರ್, ಒಂದು ಸರ್ಕಾರಿ ಕಾರ್ಯಕ್ರಮ ಸೂಪರ್ ಡೂಪರ್ ಹಿಟ್ ಅನ್ನೋದಕ್ಕಿಂತ ಸೂಪರ್ ಡೂಪರ್ ಬಗ್ಗೆ ಯಾರು ಚರ್ಚೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಕೆಲವೊಂದು ಪ್ರಶ್ನೆಗಳನ್ನು ಎತ್ತಿದ್ದು, ಪ್ರಧಾನಿಯವರು ವಿಕಾಸಕ್ಕೋಸ್ಕರ ಜಿಲ್ಲೆಗೆ ಬಂದಿದ್ರು, ಆ ವಿಕಾಸ ಆಗಿದ್ಯಾ ಇಲ್ಲ ಅನ್ನೋದ್ರ ಬಗ್ಗೆ ಮಾತ್ರ ಕಾಂಗ್ರೆಸ್ ಪಕ್ಷ ಚರ್ಚೆ ಮಾಡ್ತಾ ಇತ್ತು. ಅವರ ಕಾರ್ಯಕ್ರಮ ಸಕ್ಸಸ್, ಅವರು ಬಿಜೆಪಿ ಅವರು ಸಕ್ಸಸ್ ಆದ್ರು, ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿ ನಮಗೆ ಅದ್ರ ಅಗತ್ಯವೂ ಇಲ್ಲ. ಇಲ್ಲಿ ಚರ್ಚೆ ಆಗ್ತಾ ಇರೋದು ನಳಿನ್ ಕುಮಾರ್ ಸಕ್ಸಸ್ ಆದ್ರು ಅಥವಾ ಬಿಜೆಪಿ ಇನ್ನೊಂದು ವರ್ಗ ಸಕ್ಸಸ್ ಆಯ್ತು ಅನ್ನೋದ್ರ ಬಗ್ಗೆ. ಪುತ್ತೂರಿನಲ್ಲಿ ನಡೆದಂತ ಘಟನೆಯ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಮೈನಸ್ ಅಥವಾ ಬಿಜೆಪಿ ಪಕ್ಷಕ್ಕೆ ಪ್ಲಸ್ ಅಲ್ಲ. ಅಲ್ಲಿ ಅವರ ಸಂಸದರನ್ನು ಬದಲಾಯಿಸಿ ಅಂತ ಅವರ ಕಾರ್ಯಕರ್ತರ ಕೂಗಿತ್ತಲ್ಲ, ಅವರ ಒಳಗಿನ ಗುದ್ದಾಟ ಇದು. ಆ ಗುದ್ದಾಟವನ್ನು, ಆ ಮೈಂಡ್ ಗೇಮ್ ಅನ್ನು ಚೇಂಜ್ ಮಾಡಲಿಕ್ಕೆ ಜನರ ಒಂದು ದೃಷ್ಟಿಯನ್ನು ಅಥವಾ ಜನರ ಒಂದು ಈಗ ಈ ರೀತಿಯ ಪ್ರಶ್ನೆಗಳು ಬಂದಾಗ ಯಾರ ಮೇಲೆ ಆರೋಪ ಬಂತು? ನಳಿನ್ ಕುಮಾರ್ ಅವರ ಮೇಲೆ ಆರೋಪ ಬಂತು, ಸುನೀಲ್ ಕುಮಾರ್ ಅವರ ಮೇಲೆ ಆರೋಪ ಬಂತು, ಇವರ ಕಾರ್ಯಕರ್ತರು ನಡೆಸಿಕೊಂಡ ರೀತಿ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಆರೋಪ ಇವರ ಬಂತು. ಸರ್ಕಾರ ಇವ್ರದಿರುವುದು ಡಬಲ್ ಇಂಜಿನ್ ಸರ್ಕಾರ ಇರು ಬೇಸರ ತಂದದ್ದು ಅವರ ಕಾರ್ಯಕರ್ತರಿಗೆ. ಈಗ ಕರಾವಳಿ ಜಿಲ್ಲೆಯಲ್ಲಿ ನೇರ ಸ್ಪರ್ಧೆ ಇರುವಂತದ್ದು ಕಾಂಗ್ರೆಸ್ ಹಾಗೂ ಬಿಜೆಪಿಗೆ. ಬಿಜೆಪಿಯ ಸಂಸದರನ್ನು ಸೋಲಿಸುವ ಹಾಗೆ ಪ್ರಯತ್ನ ಮಾಡುವುದು ಸಹ ನಮ್ಮ ಕೆಲಸ, MLA ಗಳನ್ನು ಸೋಲಿಸುವ ಪ್ರಯತ್ನ ಮಾಡುವುದು ನೇರ ಸ್ಪರ್ಧೆ. ಅದರಲ್ಲಿ ಏನು ಅವರನ್ನು ನಾವು ದೂಷಿಸುವುದರಲ್ಲಿ ಏನು ದೊಡ್ಡ ವಿಷಯ ಆಶ್ಚರ್ಯ ಪಡ್ಬೇಕಂತ ಏನು ವಿಷಯ ಇಲ್ಲ. ಆದ್ರೆ ಇಲ್ಲಿ ಚರ್ಚೆ ನಡೆಯುತ್ತಿರುವಂತ ಬಿಜೆಪಿ ಒಳಗಡೆ ನಳಿನ್ ಕುಮಾರ್ ಅನ್ನು ಚೇಂಜ್ ಮಾಡಬೇಕಾ ಅಥವಾ ಬೇಡ? ನಳಿನ್ ಕುಮಾರ್ ಚೇಂಜ್ ಮಾಡಿ ಅಂತ ಅವರ ಫೇಸ್ಬುಕ್ ಪೇಜ್ಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ಅಥವಾ ವಾಟ್ಸಪ್ಗಳಲ್ಲಿ ಯಾರು ಚರ್ಚೆ ಮಾಡ್ತಾ ಇದ್ದಾರೆ? ನಾವು ಚರ್ಚೆ ಮಾಡೋದು ಸಹಜ. ಒಂದು ರಾಜಕೀಯ ಪಕ್ಷವಾಗಿ ಇನ್ನೊಂದು ರಾಜಕೀಯ ಪಕ್ಷವನ್ನು ಸೋಲಿಸಲಿಕ್ಕೆ ಯಾವೆಲ್ಲ ಕೆಲಸ ಮಾಡಬೇಕು ಅದನ್ನು ಮಾಡ್ತದೆ. ಅವರ ಕಾರ್ಯಕರ್ತರು ಚರ್ಚೆ ಮಾಡುವಾಗ ಅವರ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಪ್ರಶ್ನೆ ಇದು. ಕೇವಲ ನಳಿನ್ ಕುಮಾರ್ ಕಟೀಲ್ ಅವರ ಅಸ್ತಿತ್ವವನ್ನು ಉಳಿಸೋದಕ್ಕೋಸ್ಕರ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರಲ್ಲಿ ಅವರು ಸಕ್ಸಸ್ ಆಗಿದ್ದಾರಾ ಅಂತೇಳಿ ಅವರ ಹಿಂಬಾಲಕರು ಮತ್ತೆ ಅವರ ವಿರೋಧಿ ಮಾಡಿದ ಹಿಂಬಾಲಕರು ಚರ್ಚೆ ಮಾಡಬೇಕು ಬಿಟ್ರೆ ನಾವು ಚರ್ಚೆ ಮಾಡೋದ್ರಲ್ಲಿ ಅದಕ್ಕೆ ಅರ್ಥ ಇಲ್ಲ. ಮತ್ತೆ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ ಇದಕ್ಕಿಂತ ಮೊದಲು ಸಹ ಸರ್ಕಾರಿ ಕಾರ್ಯಕ್ರಮಗಳು ಎಷ್ಟೋ ನಡೆದಿದೆ, ಹಲವಾರು ನಡೆದಿದೆ. ಎಲ್ಲೂ ಸಹ ಕೆಲವೊಂದು ಫಲಾನುಭವಿಗಳು ಹೇಗಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಹಕ್ಕುಪತ್ರ ವಿತರಣೆ ಮಾಡುವಾಗ ಆ ಕಾರ್ಯಕ್ರಮದಲ್ಲಿ ಆ ಹಕ್ಕುಪತ್ರ ಯಾರು ತಗೊಳ್ತಾರೆ, ಈಗ 94CCಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಪ್ರತಿ ಪಂಚಾಯತಿಗಳಲ್ಲಿ ಪ್ರತಿ ತಾಲೂಕುಗಳಲ್ಲಿ ಹಕ್ಕುಪತ್ರಗಳ ವಿಚಾರಣೆ ನಡೆಯುತ್ತೆ. ಒಂದು ಫಲಾನುಭವಿಗೆ ಉದಾಹರಣೆ, ಅಲ್ಲಿ ಫಲಾನುಭವಿಗಳು ಯಾರು, ಅವರು ಅವತ್ತೇ ಬಂದು ಹಕ್ಕುಪತ್ರವನ್ನು ತಗೊಳ್ಳಿಕ್ಕೆ. ಮೊದಲು ಹಕ್ಕುಪತ್ರ ಕೊಟ್ಟಿದ್ದೇನೆ ಇವತ್ತಿನ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಎಲ್ಲೂ ಯಾರನ್ನು ಕರೆಯೋದಿಲ್ಲ. ಅದು ಅವರ ಪ್ರಚಾರಕ್ಕೋಸ್ಕರ ಅವ್ರು ಮಾಡ್ತಾ ಇರುವಂತದ್ದು. ಸೊ ಇಲ್ಲೇನು ಮಾಡ್ತಾ ಇದ್ದಾರೆ, ಮೊದಲು ನಿಮಗೆ ಕರೆಂಟ್ ಕೊಟ್ಟಿದ್ದೇವೆ, ಮೊದಲು ನಿಮಗೆ ಕುಟೀರ ಭಾಗ್ಯದಲ್ಲಿ ವಿದ್ಯುತ್ ಕೊಟ್ಟಿದ್ದೇವೆ ಅಥವಾ ಹಕ್ಕುಪತ್ರ ಕೊಟ್ಟಿದ್ದೇವೆ, ನೀವು ಬರಬೇಕು. PDOಗಳಿಗೆ ನಿರ್ದೇಶನ ಕೊಟ್ಟು VAಗಳಿಗೆ ನಿರ್ದೇಶನ ಕೊಟ್ಟು ಬರ್ಲಿಕ್ಕೆ ಹೇಳಿದ್ದಾರೆ. ಫಲಾನುಭವಿಗಳ ಕಾರ್ಯಕ್ರಮ ಅಂದ್ರೆ ಅಲ್ಲಿ ಯಾರು ಫಲಾನುಭವಿಗಳಿಗೆ ಕೊಟ್ಟಿದ್ದಾರೆ? ಮೊದಲು ಕೊಟ್ಟವರನ್ನು ಕರೆಸಿ ಸಮಾವೇಶದಲ್ಲಿ ಫ್ಲಾಪ್ ಆಗಿದೆ ಅಂತ
ಸಕ್ಸಸ್ ಆಗಿದೆಯಾ ಅಂತ ನಮ್ಮಲ್ಲಿ ಕೇಳಿದ್ರೆ ಏನು ಪ್ರಯೋಜನ? ಅದು ಅವರನ್ನು ಯಾರು ರಾಜ್ಯಾಧ್ಯಕ್ಷರು ಯಾರಿದ್ದಾರೆ ತಮ್ಮ ಪ್ರಕಾರ ಮೊನ್ನೆ ಕಾರ್ಯಕ್ರಮ ಹೇಗಿತ್ತು? ಪಾಸ್ ಆರ್ ಫೇಲ್ಡ್ ಯಾಕಂದ್ರೆ ಲಕ್ಷಾಂತರ ಜನರು ಸೇರಿದ್ರು. ಕಾರ್ಯಕ್ರಮದ ಬಗ್ಗೆ ವಿಕಾಸದ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಅಲ್ಲ ನೀವು ಹೇಳಬೇಕಾಗುತ್ತೆ, ತಾವುಗಳು ಹೇಳಬೇಕು. ಯಾಕಂದ್ರೆ ಇದು ಟೀಕೆ ಟಿಪ್ಪಣಿಗಳು ನಡೀತಾ ಇದ್ದದ್ದು ಅದು ಟುಸ್ ಆಯ್ತಪ್ಪ, ಅವು ಟುಸ್ಪಟ್ ಹಾಕಿಯಾ ಇಂತಹ ಮಾತುಗಳು ಕೂಡ ಕಾಂಗ್ರೆಸ್ ನಿಂದ ಕೇಳಿ ಬರ್ತಾ ಇರೋದು. ಕಾಂಗ್ರೆಸ್ ಅವರೇ ತಾವುಗಳೇ ಅಲ್ಲ ನೋಡಿ, ಅವರ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಓಕೆ, ಅವರಿಗೆ ಟುಸ್ ಆದ ನಂತರ ಮತ್ತೆ ನಮಗೇನಾಗ್ಬೇಕು? ನಮಗೆ ಅದಕ್ಕಿಂತ ಮೇಲೆ ಹೋಗ್ತದಾ? ಓಕೆ, ಅಲ್ಲ ತಮ್ಗಳಿಗೆ ಹೇಗಿತ್ತು? ಬಿಜೆಪಿಯ ಕಾರ್ಯಕರ್ತರಿಗೆ ಕಾರ್ಯಕ್ರಮ ಟುಸ್ ಆದ್ರೆ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದಲ್ಲ, ತಾವುಗಳು ಹೇಳ್ತಾ ಇರುವಂತದ್ದು. ಅಲ್ಲ, ನಾನದ್ರ ವಿಕಾಸದ ಬಗ್ಗೆ ಹೇಳ್ತೇನೆ, ಅವರು ತಂದಂತ ಯೋಜನೆಗಳ ಬಗ್ಗೆ, ಅವರು ಎಷ್ಟು ಯೋಜನೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡೋಣ. ಅವರು ಬಂದು ಯಾವ ರೀತಿ ಜನ ಸೇರಿದ್ರು, ಆ ಒಂದು ಸಮಾವೇಶ ಯಾವ ರೀತಿ ಇತ್ತು? ಎಸ್, ಈ ಒಂದು ವಿಚಾರದ ಬಗ್ಗೆ ಫಸ್ಟ್ ಆಕ್ಷನ್ ಬೇಕಾಗಿತ್ತು. ಜನ ಸೇರಿಸುವುದು ಸರ್ಕಾರಿ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮ? ಅದು ಎಸ್, ಪಕ್ಷದ ಕಾರ್ಯಕ್ರಮ, ಅದು ಸರ್ಕಾರಿ ಕಾರ್ಯಕ್ರಮ? ಅದು ಸರ್ಕಾರಿ ಕಾರ್ಯಕ್ರಮ. ಜನ ಸೇರಿದ್ರಲ್ವಾ? ತಮ್ಮ ರಿಯಾಕ್ಷನ್. ಹಾಗಾದ್ರೆ ನಳಿನ್ ಕುಮಾರ್ಗೆ ಯಾಕೆ ಬೇಷಂದ್ರು? ಜಿಲ್ಲಾ ಮಂತ್ರಿಗಳಿದ್ರು, ರಾಜ್ಯದ ಮುಖ್ಯಮಂತ್ರಿಗಳಿದ್ರು, ದೇಶದ ಪ್ರಧಾನಿ ಮಂತ್ರಿಗಳು ಬಂದಿರುವಂತದ್ದು ಜಿಲ್ಲೆಗೆ. ಆಗ ಮುಖ್ಯಮಂತ್ರಿಗಳಿಗೂ ಶಬಾಷ್ಕರಿ ಹೇಳಬೇಕಲ್ಲ. ಅಡ್ವರ್ಟೈಸ್ ಕೊಟ್ಟಂತ ಪೇಪರ್ ಅಲ್ಲಿ 8 ಯೋಜನೆಗಳು ಕೇಂದ್ರ ಸರ್ಕಾರದಂತ ಹೇಳಿದ್ರೆ ಕೆಳಗಡೆ 10 ಯೋಜನೆಗಳು 11 ಯೋಜನೆಗಳನ್ನು ಘೋಷಣೆ ಮಾಡಿದ್ರು. ಅದು ರಾಜ್ಯ ಸರ್ಕಾರ. ಲಾರೆನ್ಸ್ ಯೋಜನೆಗಳ ಬಗ್ಗೆ ಮಾತ್ರ ನಮ್ಗೆ ರಿಯಾಕ್ಷನ್ ಬೇಕಾಗಿತ್ತು. ಮೊನ್ನೆ ಒಂದು ಸಮಾವೇಶ ತಮ್ಮ ಪ್ರಕಾರ ಹೇಗಿತ್ತು? ಯಾಕಂದ್ರೆ ಒಂದು ವಿಮರ್ಶೆ ಆಗ್ತಾ ಇದೆ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇಷ್ಟು ಲಕ್ಷಾಂತರ ಜನರು ಸೇರ್ತಾ ಇರಲಿಲ್ಲ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇಷ್ಟು ಲಕ್ಷಾಂತರ ಜನರು ಸೇರಿದ್ದಾರೆ ಅಂತ ಬಂದಾಗ ಇದು ಎಸ್ ನೋಡಿ, ಪಕ್ಷದ ಕಾರ್ಯಕ್ರಮಕ್ಕೆ ಜನರನ್ನು ಸೇರಿಸುವುದು ಪ್ರತಿಯೊಂದು ರಾಜಕೀಯ ಪಕ್ಷದವರು ತಮ್ಮ ಕಾಲಘಟ್ಟದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ಇದು ಸರ್ಕಾರಿ ಕಾರ್ಯಕ್ರಮ ಆದಾಗ ಫ್ಲಾಪ್ ಅಥವಾ ಸಕ್ಸಸ್ ಹೇಗಾಗ್ತದೆ ಅಂತ ನಾನು ಕೇಳೋದು. ಓಕೆ, ನಳಿನ್ ಅವರ ಅಸ್ತಿತ್ವವನ್ನು ಉಳಿಸೋಕೋಸ್ಕರ ಮಾಡಿರುವಂತದ್ದು. ಅದು ಫ್ಲಾಪ್ ಆಗಿದೆ ಇಲ್ವಾ ಅಂತ ಅವ್ರು ಹೇಳ್ಬೇಕು, ಬಿಟ್ರೆ ನಾವ್ಯಾಕೆ ಹೇಳಿ? ಅವರ ಒಳಗಿನ ಗುಟ್ಟು, ಅವರ ಒಳಗಿನ ಬೇಗುದಿಯನ್ನು ನಾವ್ಯಾಕೆ ಕೆಣಕ್ಲಿಕ್ಕೆ ಹೋಗ್ಬೇಕು? ಓಕೆ, ಆ ಕೆಲಸಗಳಿಗೆ ತಾವು ಕೈ ಹಾಕಬೇಕು. ಈಗ ನಳಿನ್ ಕುಮಾರ್ ಸಿದ್ದರಾಮಯ್ಯ ಅವರು ಹೇಳ್ತಾರೆ ರಾಜ್ಯಾಧ್ಯಕ್ಷರು ಸರಿ ಇಲ್ಲ, ಅನ್ಫಿಟ್ ಅಂತ ಹೇಳ್ತಾರೆ, ಅವಾಗ ತಾವುಗಳು ಕೈ ಹಾಕಲ್ಲ. ರಾಜಕೀಯ ಪಕ್ಷವಾಗಿ ತಾವು ಕಾಂಗ್ರೆಸ್ ಇಂದ ಬಂದಿರುವಂತಹ ರಾಜಕೀಯ ಪಕ್ಷ, ಸರ್ಕಾರಿ ಕಾರ್ಯಕ್ರಮ ಅಲ್ಲ. ನಾವ್ಯಾಕೆ ಸರ್ಕಾರಿ ಕಾರ್ಯಕ್ರಮವನ್ನು ದೂಷಿಸಬೇಕು? ಓಕೆ, ನಾವು ಸರ್ಕಾರಿ, ನೀವೇನ್ ಹೇಳ್ತಾ ಇದ್ರಿ ಈಗ ನಳಿನ್ ಕುಮಾರ್ ಅವರನ್ನು ಬೇಷಂದ್ರು ಅಂತ. ಯಾರು ಬೇಷಂದ್ರು? ಕೋರ್ ಕಮಿಟಿ ಅಧ್ಯಕ್ಷರು ಅವರು. ಯಾರಿಗೆ ಬೇಷ್ ಹೇಳೋದು? ಅವರಿಗೆ ಅವರೇ ಬೇಷ್ ಹೇಳ್ಕೊಳ್ಳೋದಾ? ಆ ರೀತಿ ಎಲ್ಲಾದ್ರೂ ಒಂದು ಭಾಷಣಗಳಲ್ಲಿ ಹೇಳಿದ್ರ? ನನಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇದ್ರಿ, ಅದು ನಾನು ಕೇಳ್ತಾ ಇದ್ದೆ. ವೆರಿ ಸಿಂಪಲ್. ಈ ಒಂದು ಚರ್ಚೆ ಆಗ್ತಾ ಇದೆ, ಒಂದು ಸರ್ಕಾರಿ ಕಾರ್ಯಕ್ರಮಕ್ಕೆ ಅಷ್ಟು ಲಕ್ಷ ಜನರು ಸೇರ್ತಾರಾ? ಅಲ್ಲ, ಸರ್ಕಾರಿ ಸೇರ್ತಾರಾ? ಸೇರ್ತಾರೆ, ಖಂಡಿತವಾಗಿ ಸೇರಿಸಿದ್ದಾರೆ. ಫಲಾನುಭವಿಗಳು ಯಾರು? ಹೇಗೆ ಸೇರಿದ್ರು ಸರ್? ನೋಡಿ, ಪಂಚಾಯತಿಗಳಲ್ಲಿ ಪಿಡಿಒಗಳಿಗೆ ಹೇಳಿದ್ದಾರೆ, ಹಳೆಯ ಫಲಾನುಭವಿಗಳು ಬರಬೇಕು, ಕರೆಂಟ್ ಕೊಟ್ಟವರು ಬರಬೇಕು, ಹಕ್ಕುಪತ್ರ ಕೊಟ್ಟವರು ಬರಬೇಕು, ವಿಎಗಳಿಗೆ ಹೇಳಿದ್ದಾರೆ. ಹಾಗಾದ್ರೆ ಮೋದಿ ಅವರ ಮುಖ ನೋಡಿ ಬಂದಿರುವಂತದಲ್ಲ ಹಾಗಾದ್ರೆ? ತಾವು ಕಾಂಗ್ರೆಸ್ ಮೋದಿ ಅವರ ಮುಖ ನೋಡಿ, ಕಾಂಗ್ರೆಸ್ ಅವರ ಮುಖ ನೋಡಿ ಬಂದಿದ್ರೆ ಯಾಕೆ ಪಿಡಿಒಗಳಿಗೆ ನಿರ್ದೇಶನ ಕೊಟ್ರು? ಯಾಕೆ ವಿಎಗಳಿಗೆ ನಿರ್ದೇಶನ ಕೊಟ್ರು? ಯಾಕೆ ತಾಲೂಕ್ ಪಂಚಾಯತಿಗಳಿಗೆ ನಿರ್ದೇಶನ ಕೊಟ್ರು? ಯಾಕೆ ಜನಪ್ರತಿನಿಧಿಗಳಿಗೆ ನಿರ್ದೇಶನ ಕೊಟ್ರು? ಯಾಕೆ ಸ್ವಸಹಾಯ ಗುಂಪುಗಳಿಗೆ ನಿರ್ದೇಶನ? ಎಲ್ಲವೂ ಸೇರಿ ಎಷ್ಟು ಜನರು ಆಗಿರಬಹುದು? ತಾವು ಹೇಳಿದ ಸ್ವಸಹಾಯ, ಪಿಡಿಒ, ವಿಎ ಎಲ್ಲವೂ ಸೇರಿ ಎಷ್ಟಾಗಿರ್ಬೋದು? 2,500 ಬಸ್ ಅಂತ ಅವ್ರು ಹೇಳ್ತಾ ಇದ್ದಾರೆ. 2,000 ಬಸ್ 35 ಸೀಟ್ ಲೆಕ್ಕದಲ್ಲಿ 85,000 ಜನ ಆಯ್ತು. ಎಲ್ಲಿ 85,000 ಜನ? ಅಲ್ಲ, ಬಸ್ಸಿನಲ್ಲಿ ಬಂದ್ರೆ 2,500 ಬಸ್ಸುಗಳಲ್ಲಿ ಬಂದ್ರೆ ನನಗೆ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಅವರ ವಲಯದಲ್ಲಿ ಚರ್ಚೆ ಆಗಿ 2,000 ಬಸ್ಸುಗಳನ್ನು ಅರೇಂಜ್ಮೆಂಟ್ ಮಾಡಿದ್ವಿ. 35 ಜನ ಆದ್ರೂ ಸಹ ಒಂದು 85,000 ಜನ ಆಯ್ತು. ಓಕೆ, ಮೋದಿ ಅವರ ಮುಖ ನೋಡಿ ಬಂದಿರುವಂತದ್ದು, ಇಷ್ಟು ಜನರು ಲಕ್ಷಾಂತರ ಜನರು ಸೇರಿರುವಂತದ್ದು ಒಂದ್ ಕಡೆ ವಾದ ಆದ್ರೆ, ನೇರವಾಗಿ ಯುಟಿ ಖಾದರ್ ಅವರು ಹೇಳ್ತಾರೆ, ಇಲ್ಲ ಬಲವಂತವಾಗಿ ಎಲ್ಲರನ್ನ ಕರೆಸಿದ್ದು. ಅದೇ ನಾವು ಹೇಳಿದ್ನಲ್ಲ, ವಿಡಿಯೋ ಅಥವಾ ಈ ನೋಡಿ, ಅಲ್ಲಿ ಈಗ ಇವ್ರು ಹೇಳ್ತಾ ಇದ್ದಾರೆ ಸರ್ಕಾರಿ ಕಾರ್ಯಕ್ರಮ. ಮೊನ್ನೊಬ್ರು ಯಾರು ಚರ್ಚೆ ಮಾಡುವಾಗ ಹೇಳ್ತಾ ಇದ್ರು ಎಲ್ರು ಬರಬೇಕು ಅಂತ. ಎಲ್ರು ಯಾಕೆ ಬರ್ತಾರೆ? ಒಂದು ಬಿಜೆಪಿಯ ಫ್ಲಾಗ್ ಅನ್ನು ಪಂಪೆಲ್ನಿಂದ ಸುರತ್ಕಲ್ನವರೆಗೆ ಮಾರ್ಗದ ಬದಿಯಲ್ಲಿ ಹಾಕಿದ್ರೆ ಬಿಜೆಪಿಯ ಕಾರ್ಯಕ್ರಮ ಆಗ್ತದೆ. ಮತ್ತೆ ಹೇಗೆ ಅದು ಫಲಾನುಭವಿಗಳ ಕಾರ್ಯಕ್ರಮ ಆಗ್ತದೆ? ಫಲಾನುಭವಿಗಳ ಕಾರ್ಯಕ್ರಮ ಆದ ಯಾಕೆ ಬಿಜೆಪಿಯ ಫ್ಲಾಗ್ ಅನ್ನು ಹಾಕಿದ್ರು ಕಾರ್ಯಕ್ರಮಕ್ಕೆ? ಒಂದು ಪಕ್ಷದ ಒಂದು ಚುನಾವಣಾ ರ್ಯಾಲಿಗಳಲ್ಲಿ ಪಕ್ಷದ ಫ್ಲಾಗ್ ಗಳನ್ನು ಹಾಕೋದು ಸಹಜ. ಸರಿ, ಆ ಪಕ್ಷದ ಕಾರ್ಯಕರ್ತರು ಅಥವಾ ಒತ್ತಾಯಪೂರ್ವಕವಾಗಿ ಬಸ್ ಮಾಡಿ ತರ್ತಾರೆ. ಇದು ಹೇಗಾಗ್ತದೆ? ಎಸ್, ಇದನ್ನೇ ಕೇಳಿದ ಸರ್ಕಾರಿ ಕಾರ್ಯಕ್ರಮ ಇಷ್ಟು ಲಕ್ಷ ಜನರು ಹೇಗೆ ಬಂದ್ರು? ಒತ್ತಾಯಪೂರ್ವಕವಾಗಿ ಮಾಡಿದಾಗ ಒತ್ತಾಯಪೂರ್ವಕವಾಗಿ ಬಂದಿರೋ ಮೋದಿಯ ಮುಖ ನೋಡಿ ಯಾರು ಕೂಡ ಬರ್ಲಿಲ್ಲ. ಖಂಡಿತ ಭಾರಿ ಕಷ್ಟಪಟ್ಟಿದ್ದಾರೆ. ವೇದವ್ಯಾಸ್ ಕಾಮತ್ ಅವರು ಪ್ರತಿ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಫೋಟೋಗಳಲ್ಲಿದೆ, ವಿಡಿಯೋಗಳಲ್ಲಿದೆ, ನೀವು ಬರಬೇಕು ಕಾರ್ಯಕ್ರಮಕ್ಕೆ.
ಮೋದಿ ಅವರ ಮುಖ ನೋಡಿ ಬರಲೇ ಇಲ್ಲ ಹಾಗಾದ್ರೆ. ಒತ್ತಾಯ ಮಾಡಿದ್ದಾರೆ, ಜನರನ್ನು ಒತ್ತಾಯ ಪೂರ್ವಕವಾಗಿ ಸೇರಿಸಿದ್ದಾರೆ. ಅವರ ಅಸ್ತಿತ್ವದ ಪ್ರಶ್ನೆ, ಅವರ ಅಸ್ತಿತ್ವದ ಪ್ರಶ್ನೆಯನ್ನು ಉಳಿಸ್ಲಿಕ್ಕೋಸ್ಕರ ಪ್ರಯತ್ನ ಮಾಡಿದರು. ಓಕೆ 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 ಸರಿ ಸರಿ ಎಸ್ ಸರ್ ಬರ್ತೇನೆ. ಲಾರೆನ್ಸ್ ಸರ್ ಫಸ್ಟ್ ರಿಯಾಕ್ಷನ್. ಎಸ್ ಸರ್ ಸಂತೋಷ್ ಕಾಮತ್ ಅವರು. ಎಸ್ ಸರ್ ಮೊನ್ನೆಯ ಒಂದು ಸಮಾವೇಶದ ಬಗ್ಗೆ ಫಸ್ಟ್ ರಿಯಾಕ್ಷನ್ ತಮ್ಮ ಪ್ರಕಾರ. ಎಸ್ ನೋಡಿ, ಮೊದಲಿಗೆ ಇದು ಸರ್ಕಾರಿ ಕಾರ್ಯಕ್ರಮ ಎಂಬುದನ್ನು ನಾನು ಒಪ್ಕೊಳ್ಳಿಕ್ಕೆ ತಯಾರೇ ಇಲ್ಲ. ಇದು ಖಾಲಿ ಖರ್ಚು ವೆಚ್ಚಗಳನ್ನು ತೂಗಿಸೋದಕ್ಕೋಸ್ಕರ ಸರ್ಕಾರಿ ಕಾರ್ಯಕ್ರಮ ಎಂದು ಬಿಂಬಿಸಿದ್ದಾರೆ. ಇದು ಪಕ್ಷದ ವತಿಯಿಂದ ನಡೆದ ಕಾರ್ಯಕ್ರಮ. ಪಕ್ಷದ ಕಾರ್ಯಕರ್ತರೇ ಅಲ್ಲಿ ಎಲ್ಲ ತಯಾರಿಗಳನ್ನ ಮಾಡಿ ಜನರನ್ನು ಕರ್ಕೊಂಡು ಬರುವ ವ್ಯವಸ್ಥೆಯನ್ನ ಮಾಡಿದ್ದೆಲ್ಲ ಪಕ್ಷದ ಕಾರ್ಯಕರ್ತರು. ಪಕ್ಷದ ಕಾರ್ಯಕರ್ತರಿಗೆ ತಮ್ಮ ಉನ್ನತ ನಾಯಕರು ಬರುವಾಗ ಇರುವ ಅಭಿಮಾನ ಸಹಜವಾಗಿ ಪಕ್ಷದ ಕಾರ್ಯಕರ್ತರು ಬಂದಿದ್ದಾರೆ. ಅಲ್ಲಿ ದಾರಿ ಉದ್ದಕ್ಕೂ ಪಕ್ಷದ ಬಾವುಟಗಳು, ಅಲ್ಲಿ ಕಾರ್ಯಕ್ರಮದಲ್ಲಿ ಕೂಡ ಪಕ್ಷದ ಬಾವುಟಗಳು ರಾಜರಾಜಿಸುತ್ತಿದ್ದವು. ಮತ್ತೆ ಸರ್ಕಾರಿ ಕಾರ್ಯಕ್ರಮ ಎಂದು ಸರ್ಕಾರಿ ವೆಚ್ಚವನ್ನ ಮಾಡಿದಕ್ಕೋಸ್ಕರ ಕೆಲವು ಫಲಾನುಭವಿಗಳ ಕರ್ಕೊಂಡು ಬಂದು ಅಲ್ಲಿ ಸರ್ಕಾರಿ ಕಾರ್ಯಕ್ರಮದ ಇದು ಮಾಡಿದ್ದಾರೆ. ಕೇವಲ ಸರ್ಕಾರಿ ಇಂಥ ಕಾರ್ಯಕ್ರಮಗಳನ್ನ ಎಷ್ಟೋ ಸಲ ಆನ್ಲೈನ್ ಮೂಲಕ ದೆಹಲಿಯಿಂದಲೇ ಕೂತ್ಕೊಂಡು ಉದ್ಘಾಟನೆ ಮಾಡಿದ ಹಲವಾರು ಸಂದರ್ಭಗಳಿವೆ. ಅದೇ ರೀತಿಯಲ್ಲಿ ಇವಾಗ ಇಲ್ಲಿ ಇತ್ತೀಚೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದಂತಹ ಕೆಲವು ಅನಾಹುತಗಳು, ಸಂಘರ್ಷಗಳು, ಇದನ್ನೆಲ್ಲ ತೇಪೆ ಹೆಚ್ಚುವ ಕಾರ್ಯಕ್ರಮಕ್ಕಾಗಿ ಮೋದಿ ಅವರನ್ನು ಕರ್ಕೊಂಡು ಬಂದು ಇದನ್ನೊಂದು ಸ್ವಲ್ಪ ಸರಿದೂಗಿಸುವ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಸಾಹಸ ಪಟ್ಟಿದ್ದಾರೆ. ಆದರೆ ಇಲ್ಲಿ ಲಕ್ಷಾಂತರ ಜನರು ಬಂದಿದ್ದಾರೆ ಅಂತ ಹೇಳುವ ವಿಷಯದಲ್ಲಿ ನಾನು ನೇರವಾಗಿ ಹೇಳ್ತೇನೆ, ಇದು ಲಕ್ಷಾಂತರ ಅಲ್ಲ, ಸಾವಿರಾರು ಜನರು, ಲಕ್ಷಾಂತರ ಜನರು ಬರಲಿಲ್ಲ. ಓಕೆ ರೈಟ್ ಓಕೆ ಎಸ್ ಸರ್ ಮಾತಾಡಿ. ಓಕೆ ಅದೇ ರೀತಿ ನಾವು ಏನು ಕೌಂಟ್ ಮಾಡ್ಲಿಕ್ಕೆ ಕೂಡ ಹೋಗಲಿಲ್ಲ. ಜನರು ಅವರವರ ಪಕ್ಷದಲ್ಲಿ ಅವರವರ ಜನರು ನಮ್ಮ ಹತ್ರ ಬೇರೆ ಬೇರೆ ರೀತಿಯಾಗಿ ಹೇಳುವಂತಹ ವಿಚಾರಗಳು, ಮತ್ತೆ ತುಂಬಿ ತುಳುಕಾಡಿದ್ದು ಪಕ್ಷದ ಕಾರ್ಯಕರ್ತರು, ಅಲ್ಲಿ ಘೋಷಣೆಗಳನ್ನ ಕೂಗುವವರು ಪಕ್ಷದ ಕಾರ್ಯಕರ್ತರು, ಫಲಾನುಭವಿಗಳು ಜನಸಾಮಾನ್ಯರು ಬಂದು ಯಾವುದೇ ಘೋಷಣೆಗಳನ್ನ ಕೂಗುವುದಿಲ್ಲ. ಮತ್ತೆ ಪ್ರಧಾನಮಂತ್ರಿಯವರು ಬರುವಾಗ ಯಾವುದೇ ಪಕ್ಷದವಾಗಲಿ ಪ್ರಧಾನಮಂತ್ರಿ ಬರುವಾಗ ಜನರು ಸಾಮಾಜಿಕವಾಗಿ ತಾವಾಗಿ ಸ್ವಯಂ ಬರುವಂಥದ್ದು ಕೂಡ ಒಂದು ನಡೆದುಕೊಂಡು ಬರುವಂತ ಪದ್ಧತಿ. ಮತ್ತೆ ಮೋದಿ ಅವರ ಹೆಸರಿನಲ್ಲಿ ಅಭಿಮಾನಿ ಕೂಡ ಬಂದದ್ದು ಕೂಡ ಕರೆಕ್ಟ್ ಆಗಿತ್ತು. ಮತ್ತೆ ಆ ದಿನದಂದು ಆದ ಹಲವಾರು ಅನಾಹುತಗಳು, ತೊಂದರೆಗಳು, ಬೆಳಿಗ್ಗೆ ದೈನಂದಿನ ಕೆಲಸ ಕಾರ್ಯಗಳಿಗೆ ಹೋಗುವವರಿಗೆ ಎಲ್ಲ ರೋಡ್ ಬ್ಲಾಕ್ ಮಾಡಿ ಅವರು ಕೂಡ ಆ ರಸ್ತೆಯಲ್ಲಿ ನಡ್ಕೊಂಡು ಬರುವಾಗ ಎಲ್ಲ ತಲೆಯನ್ನು ಲೆಕ್ಕ ಮಾಡಿದ್ದಾರೆ. ಎರಡು ಸೈಡಿಂದ ಕೂಡ ರೋಡ್ ಬ್ಲಾಕ್ ಮಾಡಿದಾಗ ಹೈವೇ ಆದ್ರಿಂದ ಆ ಕಡೆಯಿಂದ ಈ ಕಡೆ ಎಷ್ಟೋ ಜನರು ಬೆಳಿಗ್ಗೆ ಕೆಲಸ ಕಾರ್ಯಗಳಿಗೆ ಹೋಗುವವರು ನಡ್ಕೊಂಡು ಬಂದು ಪರದಾಟ ಮಾಡಿದ್ದಾರೆ. ಎಲ್ಲ ಬಸ್ಸುಗಳನ್ನ ಬಂದ್ ಮಾಡಿದ್ದಾರೆ. ಇಂಥ ಹಲವಾರು ತೊಂದರೆಗಳು ಕೂಡ ಆಗಿವೆ. ಮತ್ತೆ ತನ್ನ ಬೆನ್ನನ್ನು ತಾನೇ ಶಾಬಾಷ್ ಅಂತ ಹೇಳುವುದು ಇದೆಲ್ಲ ಎಷ್ಟು ಸಮಂಜಸ? ಓಕೆ ಓಕೆ ಮೋದಿ ಅವರ ಮುಖ ನೋಡಿ ಬಂದಿರುವಂತದ್ದು ಸತ್ಯ ಹಾಗಾದ್ರೆ ತಾವು ಒಪ್ಕೊಳ್ಳೋ ಪ್ರಕಾರ? ಮೋದಿ ಅವರ ಮುಖ ಅಂತಲ್ಲ, ಒಬ್ಬ ಪ್ರಧಾನಮಂತ್ರಿ ಸ್ಥಾನಕ್ಕೊಂದು ಯಾವಾಗಲೂ ಗೌರವ ಇದೆ. ಪ್ರಧಾನಮಂತ್ರಿ ಅವರು ಬರ್ತಾರೆ ಅಂತ ಹೇಳುವಾಗ ಕೆಲವು ಸಾಮಾಜಿಕವಾಗಿ ಜನರು ಕೂಡ ಬರುವುದು ಸಹಜ. ಆದ್ರೆ ತುಂಬಿ ತುಳುಕಾಡಿದ್ದು ಪಕ್ಷದ ಕಾರ್ಯಕರ್ತರು ಮಾತ್ರ. ಓಕೆ ಸಾವಿರಾರು ಸಂಖ್ಯೆಯಲ್ಲಿ ಮಾತ್ರ ಜನ ಸೇರಿದ್ರು, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ಲಿಲ್ಲ ಅನ್ನುವಂಥದ್ದು. ಎಸ್ ಸರ್ ಇದೇ ವಿಚಾರದ ಬಗ್ಗೆ ಬರ್ತೀನಿ. ಎಸ್ ಸರ್ ರಾಧಾಕೃಷ್ಣ ಅವರೇ, ಸಾವಿರಾರು ಜನರನ್ನ ತಾವುಗಳು ಸೇರಿಸಿದ್ದು, ಲಕ್ಷಾಂತರ ಜನರನ್ನು ಸೇರಿಸಿಲ್ಲ. ಜೊತೆಗೆ ನಂಗೆ ಉತ್ತರ ಬೇಕಾದ್ರೆ ಸರ್ಕಾರಿ ಕಾರ್ಯಕ್ರಮ ರಾಜಕೀಯ ಕಾರ್ಯಕ್ರಮ ಅನ್ನುವಂಥದ್ದು. ಹಾಗಾದ್ರೆ ರಾಜಕೀಯ ಕಾರ್ಯಕ್ರಮ ಅಲ್ಲ ಅಂತ ಹೇಳಿದ್ಮೇಲೆ ರಾಜಕೀಯವಾಗಿ ಆ ಒಂದು ಕಾರ್ಯಕ್ರಮ ನಡೀತು, ಏನಿದ್ರ ಉದ್ದೇಶ? ನೋಡಿ, ಆ ವಿಡಿಯೋವನ್ನು ಇನ್ನೊಮ್ಮೆ ನೋಡಿದ್ರೆ ಅವರು ಸಾವಿರಾರು ಲಕ್ಷಾಂತರ ಅದರಲ್ಲಿ ಮಾರ್ಪಾಟ ಅವರೇ ಮಾಡಬಹುದು. ಈಗ ಪರೋಕ್ಷವಾಗಿ ಇಬ್ಬರು ಸಹ ಕಾರ್ಯಕ್ರಮ ಜನ ಸೇರಿದ್ದಾರೆ ಅನ್ನೋದನ್ನು ಒಪ್ಪಿಕೊಂಡಾಗೆ ಆಗಿದೆ. ಈಗ ಇದು ಪೂರ್ವ ನಿಯೋಜನೆ. ತಮ್ಮ ಪ್ರಕಾರ ಎಷ್ಟು ಜನರು ಸೇರಿದ್ರು? 2.5 ಲಕ್ಷ ಸೇರಿದ್ದಾರೆ. ತಮ್ಮ ಪ್ರಕಾರ ಎಷ್ಟು ಜನರು ಸೇರಿದ್ರು ಸರ್? ಅಲ್ಲ ಒಂದು ಫಿಗರ್ ಹೇಳಿ, ಒಂದು ಫಿಗರ್ ಹೇಳ್ಬೋದಲ್ವಾ? ಅಗತ್ಯ ಇಲ್ಲಲ್ಲ ಕಾರ್ಯಕ್ರಮ. ಇಲ್ಲಿ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ನಾವು 2 ರಿಂದ 3 ಲಕ್ಷ ಅಥವಾ 4 ಲಕ್ಷದ ನಾವು 15 ಲಕ್ಷ ಅಥವಾ 12 ಲಕ್ಷ 15 ಲಕ್ಷ ಮೇಲಂತ ಯಾರು ಹೇಳಿದ್ದು? ನಾವು ಹೇಳಿದ್ದಲ್ಲ, ಮಾಧ್ಯಮದವರಿಗೆ ಗೊತ್ತಾಗ್ತದೆ. ನೀವು ಹೇಳ್ಬೇಕು ಅದನ್ನ. ನೀವು ನಾವು ನಾನಾ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ, ಪ್ರತ್ಯಕ್ಷವಾಗಿ ನಿಮ್ಮ ಮೀಡಿಯಾದವ್ರು ನೀವಿದ್ರಿ, ನೀವು ಹೇಳಿ ಎಷ್ಟಿತ್ತು ಅಂತ ನಿಮಗೆ ಗೊತ್ತಾಗ್ತದಲ್ಲ. ನೀವು ಹೇಳಿ ಇಷ್ಟು ಇತ್ತು, ನಾನಿದ್ದ ಕಾರ್ಯಕ್ರಮ ಮುಗೀತಲ್ಲ. ನಾನು ಯಾಕಂದ್ರ ಬಗ್ಗೆ ವಿಶ್ಲೇಷಣೆ, ನಾನು ಯಾಕಂದ್ರ ಬಗ್ಗೆ ಫಿಗರ್ ಹಾಗಾದ್ರೆ ಇದ್ರ ಬಗ್ಗೆ ಫಿಗರ್ ಗೊತ್ತಿಲ್ಲ. ನೀವು ಕೊಟ್ರೆ ಆಯ್ತು ಅಥವಾ ಅವ್ರು ಹೇಳಿದ್ರೆ ಆಯ್ತು. ಸರಿಯಾದ ತಪ್ಪು ಅಂತ ಅವರು ವಿಶ್ಲೇಷಣೆ ಮಾಡ್ಬೇಕು. ನನಗೆ ಒಂದು ಸಣ್ಣ ಪ್ರಶ್ನೆ, ನೀವು ಪ್ರತಿಪಕ್ಷವಾಗಿ ಅದನ್ನು ಕೂಡ ಗಮನಿಸಲ್ಲ, ಒಂದು ಜನರು ಎಷ್ಟು ಸೇರಿದ್ದಾರೆ ಅದನ್ನು ಗಮನಿಸಿಲ್ಲ. ಗಮನಿಸಿದ್ರು ಸಹ ಅವ್ರು ಏನಾಗ್ತದೆ ಅಂತ ಹೇಳಿದ್ರೆ ಕೇಳಿ. ಈಗ ರಾಧಾಕೃಷ್ಣ ಅವರು 2.5 ಲಕ್ಷ ಜನ ಸೇರಿಸಿದ್ದಾರೆ. ಈಗ ಅವರದೇ ಕಾರ್ಯಕರ್ತರಿಗೆ ಗೊತ್ತಿದೆ ಅಲ್ಲಿ ಎಷ್ಟು ಜನ ಸೇರಿದ್ರು ಅಂತ. ಯಾಕೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿ? ಸುಳ್ಳು ಯಾರು ಹೇಳ್ತಾ ಇದ್ದಾರೆ ಅಂತ ಅವರ ಕಾರ್ಯಕರ್ತರಿಗೆ ಅವ್ರು ಹೇಳಿದ್ರದ್ದು ಗೊತ್ತಾಗ್ತದೆ. ತಮ್ಮ ಪ್ರಕಾರ ಗೊತ್ತೇ ಇಲ್ಲ ಎಷ್ಟು ಜನ ಸೇರಿದ್ದಾರೆ? ಹೇಳಕ್ ಹೋಗುದಿಲ್ಲ, ನನಗೆ ಗೊತ್ತಿಲ್ಲ. ನಾನು ತಲೆ ಲೆಕ್ಕ ಮಾಡ್ತೀನಿ ಅಲ್ಲಿ ಹೋಗಿ. ಓಕೆ ಅಲ್ಲ, ಇಲ್ಲೇ ಇದ್ರಿ ಅಲ್ಲ, ನಾನು ಇಲ್ಲೇ ಇದ್ರಿ, ಲೆಕ್ಕ ಮಾಡಿಲ್ಲ, ತಾವು ಲೆಕ್ಕ ಮಾಡಲಿಲ್ಲ. ಓಕೆ, ಇದು ಕಾಂಗ್ರೆಸ್ ಅವರ ಆನ್ಸರ್. ಎಸ್ ಸರ್, ನಾವು ಸಾವಿರಾರು ಹೇಳಿದ್ರೆ ಒಂದು 70 ರಿಂದ 80 ಸಾವಿರದ ಜನ ಸೇರಿದ್ದಾರೆ ಅಂತ ನಮ್ಮದು ಅಂಕಿಅಂಶಗಳು. ನಾನು ಬರ್ತೇನೆ. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ. ಎಸ್ ಸರ್, ಎಸ್ ರಾಧಾಕೃಷ್ಣ ಅಲ್ಲಿ ಹೋದ್ರಿ. ಎಸ್ ಮಾತಾಡಿ. ಪೂರ್ವ ನಿಯೋಜಿತವಾದಂತ ಕಾರ್ಯಕ್ರಮ ಅಲ್ವಾ? ಅದು ಸರ್ಕಾರಿ ಕಾರ್ಯಕ್ರಮ. ಅಲ್ಲಿ ಫ್ಲಾಗ್ ಕಟ್ಟಿದ್ದಾರಾ?
ಕಾರ್ಯಕ್ರಮ ಆಗುವಲ್ಲಿ ಫ್ಲಾಗ್ ಕಟ್ಟಿದ್ದಾರಾ ಅಥವಾ ಪ್ರಧಾನಮಂತ್ರಿ ಅವರು ಆ ಕಾರ್ಯಕ್ರಮದ ವಿಚಾರವನ್ನು ಬಿಟ್ಟು ಬೇರೆ ಮಾತಾಡಿದ್ದಾರಾ? ಇದು ವಿಮರ್ಶೆಯಲ್ಲಿ ಇರುವಂತದ್ದು. ಸರಕಾರಿ ಕಾರ್ಯಕ್ರಮವ ಅಥವಾ ಪಕ್ಷದ ಕಾರ್ಯಕ್ರಮ ಅನ್ನೋದಕ್ಕೆ ಸಾಕ್ಷಿ ಯಾವುದು? ಅಲ್ಲಿ ಫಲಾನುಭವಿಗಳು ಬಂದಿದ್ದಾರೆ, ಅವರಿಗೆ ಸಾಂಕೇತಿಕವಾಗಿ ಏನು ಪತ್ರವನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಕ್ಷದ ಫ್ಲಾಗ್ ಹಾಕಿದ್ದಾರಾ ಪೆಂಡಾಲ್ನಲ್ಲಿ? ಇಲ್ಲ. ಆ ಪೆಂಡಾಲ್ನಲ್ಲಿ ಎಷ್ಟು ಜನಸಂಖ್ಯೆಯಲ್ಲಿ ಭರ್ತಿಯಾಗಿದೆ, ಅದು ಸಾಕಾಗದೆ ಜನ ಹೊರಗಡೆ ಇದ್ರು, ಮತ್ತೆ ಬಿಡಲಿಲ್ಲ. ಒಂದು ವಿಚಾರ. ಮತ್ತೆ ಇಲ್ಲಿ ಬ್ಲಾಕ್ ಆಗಿದೆ. ಒಂದು ವೇಳೆ ಆ ಕಾರ್ಯಕ್ರಮ ನೆಹರು ಮೈದಾನಲ್ಲಿ ಆಗ್ತಾ ಇದ್ದಿದ್ರೆ ಆ ಮೈದಾನ ಬಿಟ್ಟು ಮಾರ್ಗದಲ್ಲಿ ಎಲ್ಲ ಜನಸಾಗರ ಸೇರ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯಲ್ಲಿ ವೆಹಿಕಲ್ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಕೊಟ್ಟಾರ ಚೌಕಿಯಿಂದ ಆ ಕಡೆ ನಡ್ಕೊಂಡು ಹೋಗ್ಬೇಕು, ಆ ಕಡೆಯಿಂದಲೂ ಅಷ್ಟೇ, ಎಲ್ಲ ಕಡೆಯಿಂದ ಏರ್ಪೋರ್ಟ್ ರೋಡ್ ಅದೆಲ್ಲ. ಒಂದು ವೇಳೆ ನೆಹರು ಮೈದಾನಲ್ಲಿ ಆಗಿದ್ದಿದ್ರೆ ಇದಕ್ಕಿಂತಲೂ ಡಬ್ಬಲ್ ಸೇರ್ತಾ ಇದ್ರು ಜನ, ಖಂಡಿತವಾಗಿ. ಇದು ವಾಸ್ತವ ವಿಚಾರ. ಅಂದ್ರೆ ಕೆಲವರಿಗೆ ಅಲ್ಲಿ ಬರ್ಲಿಕ್ಕೆ ಅನುಕೂಲ ಇಲ್ಲ, ಕೆಲವರಿಗೆ ಬಸ್ ಇಲ್ಲ, ಗಾಡಿಯನ್ನು ಯಾವುದು 4 ವೀಲರ್ 2 ವೀಲರ್ ಯಾವುದು ಬಿಡುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅಷ್ಟು ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ದೊಡ್ಡ ವಿಚಾರ, ಏನು ಸಣ್ಣ ವಿಚಾರ ಅಲ್ಲ. ಮತ್ತೆ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅಂತೇಳಿ ಯಾವ ಮಾನದಂಡದಲ್ಲಿ ಹೇಳುದು? ಇದು ದಾರಿಯಲ್ಲಿ ಏನು ಪಕ್ಷದ ಫ್ಲಾಗ್ ಕಟ್ಟಿದ್ರೆ ಅದು ಪ್ರಧಾನಿ ಬರುವಾಗ ಪಕ್ಷದ ನಾಯಕರು ಅಂತೇಳಿ ಕಟ್ತಾರೆ ಅಭಿಮಾನದಿಂದ, ಕಟ್ಟಬಾರದು ಅಂತೇಳಿ ಎಲ್ಲೂ ಇಲ್ಲ. ಕಾರ್ಯಕ್ರಮ ಅಭೂತಪೂರ್ವವಾದಂತ ಯಶಸ್ಸನ್ನು ಕಂಡಿದೆ, ಅವರು ಪರೋಕ್ಷವಾಗಿ ಒಪ್ಪಿಕೊಳ್ತಾರೆ, ಹೇಳುವುದಿಲ್ಲ ಅಷ್ಟೇ. ಜನ ಹೇಳಿದ್ದಾರೆ, ಜನ ಈ ಜನಸಾಗರವನ್ನು ಕಂಡಿದ್ದಾರೆ. ಮತ್ತೆ ತೇಪೆ ಹಚ್ಚುವಂತ ಕಾರ್ಯಕ್ರಮ ಯಾವುದು ಭಾರತೀಯ ಜನತಾ ಪಕ್ಷಕ್ಕೆ ಅಗತ್ಯ ಇಲ್ಲ. ಅಸಮಾಧಾನ ಅನ್ನುವಂಥದ್ದು ಎಲ್ಲಾ ಪಕ್ಷಗಳಲ್ಲಿ ಇದೆ. ಕಾರ್ಯಕರ್ತರಿಗೆ ಅವರ ವಿಚಾರವನ್ನು ಹೇಳುವಂತ ಸ್ವಾತಂತ್ರ್ಯ ಯಾವತ್ತೂ ಇದೆ. ಅದನ್ನು ಏನು ಪಕ್ಷದ ನಾಯಕರು ಕೂತು ಕಾರ್ಯಕರ್ತರನ್ನು ಸಮಾಧಾನ ಪಡಿಸುವ ಕೆಲಸವನ್ನು ಅವರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಬರ್ತೇನೆ. ಜನರ ಒಂದು ಅಭಿಪ್ರಾಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ. ಎಸ್ ಸರ್, ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸೂರ್ಯಪ್ರಕಾಶ್ ಅವರು. ಸೂರ್ಯಪ್ರಕಾಶ್ ಅವರು ನಮಸ್ತೆ ಸರ್. ನಮಸ್ತೆ ಸರ್. ಎಸ್ ಸರ್, ಮಾತನಾಡಿ ಸರ್. ಸೂರ್ಯಪ್ರಕಾಶ್ ಗುಣಕ್ಕೆ ಮಸಾಲ ಕೊಡಬಾರ್ದು, ಯಾವುದೇ ಅಲ್ಲಿ ಜನ ಬಂದಿರುವುದು. ಹಲೋ, ಮಾತಾಡಿ ಸರ್, ಕೇಳ್ತಾ ಇದೆ ಈಗ. ಗುಣಕ್ಕೆ ಮಸಾಲ ಕೊಡಬಾರ್ದು ಅಂತಾರಲ್ಲ, ಹಾಗೆ ಜನ ಬಂದಿರುವುದು ಏನಪ್ಪಾ ಅಂದ್ರೆ ಮೋದಿ ಅವರ ಬಗ್ಗೆ ಅವರ ಬಗ್ಗೆ ಅಭಿಮಾನದಿಂದ ಬಂದಿದ್ದಾರೆ ಹೆಚ್ಚಿನವರು. ಅದಂತೂ 100ಕ್ಕೆ 100 ಶತಸಿದ್ಧ. ಮತ್ತೆ ಈಗ ನೀವು ಭಾನುವಾರ ಆಯೋಜನೆ ಮಾಡ್ತಿದ್ರೆ 5 ಲಕ್ಷಕ್ಕಿಂತಲೂ ಜಾಸ್ತಿ ಜನ ಬರ್ತಿದ್ರು. ಯೋಗಿ ಅವರು ಬರ್ತಿದ್ರು. ಅದು ಕ್ರೆಡಿಟ್ ಏನೇ ಇದ್ರು ಅದು ಮೋದಿ ಅವರಿಗೆ ಬರಬೇಕು ಅಂತ ನನ್ನ ಅನಿಸಿಕೆ. ಲಕ್ಷ ಜನ ಬಂದಿದ್ದಾರೆ ಅಂತ ತಾವು ಹೇಳ್ತಾ ಇರುವಂತದ್ದು. ಎಸ್ ಸರ್, ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ವೀರಭದ್ರ ಅವರು ನಮಸ್ತೆ ಸರ್. ನಮಸ್ತೆ ಸರ್, ವೀರಭದ್ರ ಅವರೇ ಮಾತಾಡಿ ಸರ್. ಎಲ್ಲಿಂದ? ಹಲೋ. ವೀರಭದ್ರ ಅವರು ನಮಸ್ತೆ ಸರ್, ಎಲ್ಲಿಂದ ಸರ್? ನಾವು ಉತ್ತರ ಕನ್ನಡ ಜಿಲ್ಲಾ ತಿರುಚಿ ಸಿದ್ದಾಪುರದಿಂದ. ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ, ನಾವು ರಾಧಾಕೃಷ್ಣ ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಹಲೋ. ಕೇಳಿ ಸರ್, ಕೇಳಿ, ಮಾತಾಡಿ ಸರ್. ಹಲೋ ರಾಧಾಕೃಷ್ಣ ಅವರೇ. ಕೇಳಿ, ಮಾತಾಡಿ. ರಾಧಾಕೃಷ್ಣ ಅವರೇ, ನೀವು ನರೇಂದ್ರ ಮೋದಿ ಅವರನ್ನ ಕರೆಸಿದ್ರಲ್ಲ ಸರ್ಕಾರಿ ಕಾರ್ಯಕ್ರಮ ಅಂತೇಳಿ. ಕೇಳಿ ಸರ್, ಮಾತಾಡಿ, ತಮ್ಮ ಪ್ರಶ್ನೆ ಕೇಳಿ. ನಮಸ್ತೆ, ನೀವು ಸರ್ಕಾರಿ ಕಾರ್ಯಕ್ರಮ ಅಂತೇಳಿ ಪ್ರಧಾನಮಂತ್ರಿ ಅವರನ್ನ ಕರೆಸಿಬಿಟ್ಟು ವೀರಭದ್ರ ನಾಯಕ್ ಅಂತೇಳಿ ಮಾತಾಡೋದು. ನಾನು ರಾಧಾಕೃಷ್ಣ ಅವ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ರಾಧಾಕೃಷ್ಣ ಅವರೇ, ತಾವು ಪ್ರಧಾನಮಂತ್ರಿಯವರನ್ನು ಕರೆಸಿ ಮಂಗಳೂರಿನಲ್ಲಿ ಸರ್ಕಾರಿ ಕಾರ್ಯಕ್ರಮ ಅಂತೇಳಿ ಮಾಡಿದ್ರಿ. ಹೇಳಿ ಸರ್, ಹೇಳಿ, ಮಾತಾಡಿ, ಪ್ರಶ್ನೆ ಕೇಳಿ. ತಾವು ಏನು ಆಶಾ ಕಾರ್ಯಕರ್ತರನ್ನ ಒಟ್ಟಾಯವಾಗಿ ಕರ್ಕೊಂಡು ಹೋದ್ರಿ, ಅಂಗನವಾಡಿ ಅವ್ರನ್ನ ಕರ್ಕೊಂಡು ಹೋದ್ರಿ. ಓಕೆ, ಸರಿ. ಇದು ಪ್ರಶ್ನೆ ತಾವು ಕೇಳ್ತಾ ಇರೋದು ಅಲ್ವಾ? ಇವಾಗ ಏನು ಆಶಾ ಕಾರ್ಯಕರ್ತರಿಗೆ ಏನ್ ಭರವಸೆ ಕೊಟ್ರಿ, ಅಂಗನವಾಡಿ ಅವರಿಗೆ ಏನ್ ಭರವಸೆ ಕೊಟ್ಟಿದ್ರಿ ನೀವು? ನಿಮ್ಮ ಪಕ್ಷದ ಎಲ್ಲಾ ಕಡೆ ಬಾವುಟಗಳನ್ನ ಆಡಿಸಿದ್ರಿ, ಆಯ್ತಾ? ಕರ್ಕೊಂಡ ಮೇಲೆ ಅವ್ರಿಗೆ ಏನಾದ್ರೂ ಒಂದು ಭರವಸೆ ಕೊಡ್ಬೇಕಲ್ವಾ? ಓಕೆ, ಎಸ್ ಸರ್, ಥ್ಯಾಂಕ್ ಯು ವೀರಭದ್ರ ಅವರೇ, ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ.
ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಾ ಕೇಳ್ತಾ ಇದೆ. ಎಸ್ ಸರ್, ತಮ್ಮ ಹೆಸರಲ್ಲಿಂದ ಸರ್? ರಮೇಶ್ ಅಂತ ಹೇಳಿ. ಎಸ್ ಸರ್, ರಮೇಶ್ ಅವ್ರು ಮಾತಾಡಿ ಸರ್. ರಾಧಾಕೃಷ್ಣ ಹತ್ರ ಮಾತಾಡ್ಲಿಕ್ಕಿತ್ತು. ಎಸ್ ಸರ್, ಮಾತಾಡಿ, ಹೇಳಿ. ಹಲೋ. ಎಸ್ ಸರ್, ಮಾತಾಡಿ. ಹಲೋ, ನಮಸ್ಕಾರ ರಾಧಾಕೃಷ್ಣ ಅವರಿಗೆ. ನಮಸ್ಕಾರ. ಎಸ್ ಸರ್, ಕೇಳ್ತಾ ಇದೆ, ಮಾತಾಡಿ. ಹಾ ಕೇಳ್ತದೆ. ಮಾತಾಡಿ, ತಮ್ಮ ಪ್ರಶ್ನೆ ಕೇಳಿ ಸರ್. ರಾಧಾಕೃಷ್ಣ ಅವ್ರ ಹತ್ರ ಮಾತಾಡ್ಲಿಕ್ಕಿತ್ತು. ಮಾತಾಡಿ ಸರ್, ಕೇಳಿ, ನಾವೆಲ್ಲ ಇದ್ದೇವೆ. ಪ್ರಶ್ನೆಯನ್ನ ಕೇಳಿ ದಯಮಾಡಿ ನೇರವಾಗಿ. ಏನ್ ಹೇಳ್ಲಿಕ್ಕೆ ಅಂತ ಹೇಳಿದ್ರೆ, ನಾನೊಂದು ಮೋದಿದ್ದು ದೊಡ್ಡದು ಬೆಳ್ಳಿದ್ದು ಫೋಟೋ ಮಾಡಿದ್ದೇನೆ. ಅದನ್ನು ಮೊನ್ನೆ ಕೊಡ್ಲಿಕ್ಕೆ ಅಂತ ಹೇಳಿ ಬಂದಾವಾಗ ನಮ್ಗೆ ಆಗ್ಲಿಲ್ಲ ಕೊಡ್ಲಿಕ್ಕೆ. ಮತ್ತೇನಂತ ಹೇಳಿದ್ರೆ ಇನ್ನು ಅದನ್ನು ಯಾವಾಗ ಕೊಡುವ ಒಂದು ವ್ಯವಸ್ಥೆ ಆಗಬಹುದು ಅಂತ ಹೇಳಿ ಕೇಳಲಿಕ್ಕೆ. ಮತ್ತೊಂದು ಎಂತ ಕೇಳಿದ್ರೆ, ಮೊನ್ನೆ ದೊಡ್ಡ ತಪ್ಪು ಮಾಡಿದ್ದು ಅಂತ ಹೇಳಿದ್ರೆ ಆ ಸಭೆಯಲ್ಲಿ ನೀರಿನ ಬಾಟ್ಲಿಯನ್ನು ಕೊಂಡೋಗ್ಲಿಕ್ಕೆ ಬಿಡ್ಲಿಲ್ಲ ಅವರೆಲ್ಲ. ನೀರಿನ ಬಾಟಿ ಮತ್ತೆ ಕೊಡೆ ಎಲ್ಲ ಬಿಸಾಡಿದ್ದಾರೆ, ಅದು ಪ್ರಶ್ನೆ ಇಲ್ಲ. ಆದ್ರೆ ನೀರಿನ ಬಾಟ್ಲಿಯನ್ನು ಸಮೇತ ಕೊಂಡೋಗ್ಲಿಕ್ಕೆ ಬಿಡದೆ ತುಂಬಾ ತೊಂದರೆ ಮಾಡಿದ್ದಾರೆ ಅದರಲ್ಲಿ. ಧನ್ಯವಾದ. ಎಸ್ ಸರ್, ಈ ಒಂದು ಆರೋಪ ಬಲವಂತವಾಗಿ ಕರೆತರಲಾಗಿದೆ ಅನ್ನುವಂತಹ ಒಂದು ವಿಚಾರ ಏನ್ ಹೇಳ್ತಾರೆ? ಅಲ್ಲಿ ಸೇರಿದಂತಹ ಜನ ಜೊತೆಗೆ ತಮ್ಮ ಕಾರ್ಯಕರ್ತರು ಇದ್ರು, ಅಲ್ಲಿ ಮೋದಿಗೆ ಜೈಕಾರ ಕೂಗ್ತಾ ಇದ್ರು. ಅದು ಸರ್ಕಾರಿ ಕಾರ್ಯಕ್ರಮ ಆದ್ರೂ ಕೂಡ ಅಲ್ಲಿ ಬಿಜೆಪಿಗೆ ಜೈಕಾರ, ಮೋದಿಗೆ ಅವರಿಗೆ ಜೈಕಾರ, ಇದೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಜೊತೆಗೆ ಇನ್ನಿತರ ಕಾರ್ಯಕರ್ತರನ್ನ ತಾವು ಬಲವಂತದಿಂದ ಮೊದಲು ಸಿದ್ದಾಪುರದವರೇನೋ ಪ್ರಶ್ನೆ ಅವರದಂದ್ರೆ ಬಲವಂತವಾಗಿ ಅವರನ್ನೆಲ್ಲ ಕರ್ಕೊಂಡು ಬಂದ್ರು. ಯಾರು ಕರ್ಕೊಂಡು ಬಂದದ್ದು? ಪಕ್ಷ ಕರ್ಕೊಂಡು ಬರಲಿಲ್ಲ. ಸರ್ಕಾರಿ ಕಾರ್ಯಕ್ರಮ ಅಂತೇಳಿ ಸೆಂಟ್ರಲ್ ನಿಂದ ಆದೇಶ ಎಲ್ಲಿಗೆ ಬರ್ತದೆ? ರಾಜ್ಯ ಸರ್ಕಾರಕ್ಕೆ ಬರ್ತದೆ. ರಾಜ್ಯ ಸರ್ಕಾರದಿಂದ ಜಿಲ್ಲಾಧಿಕಾರಿಯವರಿಗೆ ಬರ್ತದೆ. ಜಿಲ್ಲಾಧಿಕಾರಿಯವರ ಆದೇಶದ ಪ್ರಕಾರ ಅವರು ಬಂದಿದ್ದಾರೆ ಹೊರತು ಭಾರತೀಯ ಜನತಾ ಪಕ್ಷ ಅವರಿಗೆ ಬಲವಂತವಾಗಿ ಬನ್ನಿ ಅಂತೇಳಿ ಆದೇಶ ಕೊಡಲಿಲ್ಲ. ಜಿಲ್ಲಾಧಿಕಾರಿ ಅವರ ಹತ್ರ ಕೇಳಬೇಕು, ಯಾಕೆ ತಂದಿದ್ದೀರಿ ಅಂತೇಳಿ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ ಅಲ್ಲಿ. ಅದು ಮೊದಲನೇದು. ಮತ್ತೆ ಎರಡನೇವರದು ಅದು ಕೆಲವೊಂದು ಹೌದು, ಅಂದ್ರೆ ಭದ್ರತಾ ದೃಷ್ಟಿಯಿಂದ ಕೆಲವೊಂದು ನೀರಿನ ಬಾಟ್ಲಿಗಳನ್ನು ಕೊಂಡೋಗ್ಲಿಕ್ಕೆ ಬಿಡ್ಲಿಲ್ಲ, ಮತ್ತೆ ಕೊಡೆಯನ್ನು ಕೊಂಡೋಗ್ಲಿಕ್ಕೆ ಬಿಡ್ಲಿಲ್ಲ. ಆದರೆ ನೀರಿನ ಬಾಟ್ಲಿಯ ವ್ಯವಸ್ಥೆಯನ್ನು ಕಾರ್ಯಕರ್ತರು ಮತ್ತೆ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ, ಸ್ವಲ್ಪ ಮಟ್ಟಿಗಾದ್ರೂ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಭದ್ರತೆ ದೃಷ್ಟಿಯಿಂದ ಪೊಲೀಸ್ನವರು ಬಿಡ್ಲಿಲ್ಲ ಅನ್ನುವಂಥದ್ದು ಸರಿ ವಿಚಾರ ಇದೆ. ಆದ್ರೂ ಜನ ಅಂದಾಡ್ಲಿಲ್ಲ ಅನ್ನುವಂಥದ್ದು ಅಲ್ಲಿ ಮಹತ್ವದ ವಿಚಾರ. ಎಸ್ ಸರ್, ಕಾರ್ಯಕರ್ತರನ್ನ ತಾವು ಈಗಾಗಲೇ ಹೇಳಿದ PDOಗಳನ್ನ ಅಥವಾ VAಗಳನ್ನ ಬಲವಂತವಾಗಿ ಕರೆತಂದಿದ್ದಾರೆ ಅಂತ. ಸರ್ಕಾರದ ಕಾರ್ಯಕ್ರಮ, ಸರ್ಕಾರಿ ಅಧಿಕೃತವಾದ ಕಾರ್ಯಕ್ರಮ ಬರಲೇಬೇಕು, ಏನ್ ತಪ್ಪು ಅನ್ನೋ ಪ್ರಶ್ನೆ ಅಲ್ಲ. ನೋಡಿ, ಸರ್ಕಾರಿ ಕಾರ್ಯಕ್ರಮ ನಾನು ಆಗ ಹೇಳಿದ ಹಾಗೆ ಸರ್ಕಾರಿ ಕಾರ್ಯಕ್ರಮ ಜನ ಸೇರಿಸಿ ಮಾಡುವಂತ ಕಾರ್ಯಕ್ರಮಗಳು ಯಾವುದು ಮಾಡೋದಿಲ್ಲ. ಯೋಜನೆಗಳು ಸರ್ಕಾರಗಳು ಅಧಿಕಾರದಲ್ಲಿದ್ದಂಥ ಯೋಜನೆಗಳು ತರ್ತಾರೆ, ಫಲಾನುಭವಿಗಳಿಗೆ ನೇರವಾಗಿ. ಈಗ ಏನಾಗಿದೆ ಅಂತ ಹೇಳಿದ್ರೆ ಅಧಿಕಾರ ವಿಕೇಂದ್ರೀಕರಣ ಆಗಿದೆ. ಜಿಲ್ಲಾ ಮಟ್ಟದಲ್ಲಿ ಅಧಿಕಾರ ಇಲ್ಲ, ತಾಲೂಕ್ ಪಂಚಾಯತ್ಗೆ ಹೋಗಿದೆ, ಪಂಚಾಯತ್ಗೆ ಹೋಗಿದೆ, ನಗರಸಭೆಗಳಿಗೆ ಹೋಗಿದೆ. ಅಲ್ಲೆಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗಿ ಫಲಾನುಭವಿಗಳನ್ನ ನಿರ್ಧರಿಸಿ ಅಲ್ಲೇ ಕೊಟ್ಟು ಬಿಡ್ತಾರೆ. ಇದು ಯಾಕೆ ಜನ ಸೇರಿಸ್ತಾರೆ ಅಂದ್ರೆ ಇವರ ಪ್ರೈವೇಟ್ ಇವರಿಗೆ ಯಾವುದು ಹೊರಗಡೆ ಜನ ಸೇರಿಸಿದ್ದು, ಅಧಿಕಾರದಲ್ಲಿದೆ, ಸಂಘಟನೆಯಲ್ಲಿ ಗಟ್ಟಿದ್ದಾರೆ ಅನ್ನೋದು ವಿಚಾರಕ್ಕೆ ಸೇರಿಸ್ತಾರೆ, ಬಿಟ್ರೆ ಬೇರೆ ಯಾವುದಿಲ್ಲ. ಈಗ ರಾಧಾಕೃಷ್ಣ ಅವರು ಹೇಳಿದಾಗ ಅಥವಾ ನೀವು ಹೇಳಿದಾಗೆ ಇದು ಸರ್ಕಾರಿ ಕಾರ್ಯಕ್ರಮ ಅಂತ ನೀವು ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿದಾಗ ಅದಕ್ಕೊಂದು ಲೆಕ್ಕಾಚಾರ ಇರ್ತದೆ. ಇಷ್ಟು ಖರ್ಚು ವೆಚ್ಚ, ಇಷ್ಟೊಂದು ಅಂದಾಜು ಪಟ್ಟು. ಈಗ ಯಾರಾದ್ರೂ ಒಬ್ರು ಪೇ ಮಾಡಲೇಬೇಕು. ಇದು ಶಾಮಿಯಾನ ಹಾಕಿದ್ದಾರೆ, ಗ್ರೌಂಡ್ ಕ್ಲೀನ್ ಮಾಡಿದ್ದಾರೆ, ಯಾರು ಸರ್ಕಾರಿ ಯಾರು ಎಲ್ಲಿಂದ ಖರ್ಚು ಮಾಡಿದ್ದಾರೆ? ಹೊರಗಡೆ ಮಾತು ಕೇಳುವವರೆಗೂ ಸುಮಾರು 10 ರಿಂದ 15 ಕೋಟಿ ಖರ್ಚು ಮಾಡಿದ್ದಾರೆ. ದೆಹಲಿಯಿಂದ ಮೂಲದಿಂದ ಬಂದು ಟೆಂಟ್ ಹಾಕಿದ್ದಾರೆ. ದೊಡ್ಡ ಭದ್ರತಾ ದೃಷ್ಟಿಯಿಂದ ಎಲ್ಲ ಅಗತ್ಯ ಇದೆ. ಯಾರು ಖರ್ಚು ಮಾಡಿದ್ದಾರೆ, ಇದರ ಲಾಭ ಏನು? ಈಗ ಈ ಕಾರ್ಯಕ್ರಮ ಮಾಡಿದ್ರು, ನೀವಾಗ ಕೇಳಿದ್ರಿ ಯಾರಿಗೆ ಬೇಷ್ ಅಂದ್ರು, ಯಾರಿಗೆ ಶಬಾಸ್ಗಿರಿ ಅಂದ್ರು? ಅವರಿಗೆ ಶಬಾಸ್ಗಿರಿ ಅಂದ್ರು, ನಳಿನ್ಗೆ. ಲಾಭ ಏನು ಒಪ್ಕೊಳ್ತೀರಾ? ಅಲ್ಲ, ಮೀಡಿಯಾದಲ್ಲಿ ನೀವು ಹೇಳಿದ್ರಿ, ಅಲ್ಲ ನನ್ನ ಪ್ರಶ್ನೆ ಇರುವಂತದ್ದು ನಳಿನ್ಗೆ ಶಬಾಸ್ಗಿರಿ ಎಂದ್ರು ಅಂತ ಇವ್ರು ಹೇಳ್ತಾರೆ. ಅದರ ಲಾಭ ಏನು? ಇಷ್ಟು 10-15 ಕೋಟಿ ರೂಪಾಯಿ ಖರ್ಚು ಮಾಡಿ ಅದರ ಲಾಭ ಏನು? ನನ್ನ ಪ್ರಶ್ನೆ. ಈಗ ಸರ್ಕಾರಿ ಕಾರ್ಯಕ್ರಮ 10-15 ಕೋಟಿ ಖರ್ಚು ಮಾಡುದು ಏನ್ ಲಾಭ ಹೇಳಿ? ಅಲ್ಲ, ಏನ್ ಲಾಭ? ಲಾಭ ಇಲ್ಲ ಅಂತ ತಾವು ಹೇಳ್ತೀರಾ? ಲಾಭ ಏನ್ ಲಾಭ? ಫಲಾನುಭವಿಗಳನ್ನು ನಿರ್ಧರಿಸಿ ಆಗಿದ್ದೆ. ತಮ್ಮ ಪ್ರಕಾರ PDOಗಳನ್ನ VAಗಳನ್ನ ಇನ್ನಿತರನ್ನ ಕರೆದಿದ್ದಾರೆ, ಸರ್ಕಾರಿ ಕಾರ್ಯಕ್ರಮ ಬರ್ಲಿ ಅನ್ನೋದು. ಬಂದ್ರೆ ಏನ್ ತಪ್ಪು ಅನ್ನೋದು? ಸರಿ, ಬರ್ಲಿ, ತಪ್ಪಲ್ಲ. 2,500 ನಾನು ಎಂಟು ಮಾಡ್ತೇನೆ. 2,500 ಬಸ್ಸುಗಳನ್ನು ಹಾಕಿದ್ರೆ ಮಿನಿಮಮ್ ಒಂದು 5,000 ರಿಂದ 10,000 ರೂಪಾಯಿ ಬಸ್ಗೆ ಪೇಮೆಂಟ್ ಮಾಡಬೇಕು. RTO ಮೂಲಕ ಆಗಿರ್ಬೋದು, ಪ್ರೈವೇಟ್ ಬಸ್ಗಳು ಯಾರಿಗೆ ಮಾಡಿದ್ರು 10,000 ರೂಪಾಯಿ ಪೇಮೆಂಟ್ ಮಾಡಬೇಕು. 2.5 ಕೋಟಿ ರೂಪಾಯಿ ಬಸ್ಸಿಗೆ ಚಾರ್ಜ್ ಆಯ್ತು, ಪೆಂಡಾಲ್ ಖರ್ಚು ಉಂಟು. ಈ ಖರ್ಚು ಮಾಡೋದಕ್ಕಲ್ಲ, ಜನರ ದುಡ್ಡಿನಿಂದ ಮಾಡಿ
ಬಿಜೆಪಿಯ ಫ್ಲಾಗ್ ಗಳನ್ನು ಹಾಕಿ ಲಾಭ ಏನು ಅಂತ ನನ್ನ ಪ್ರಶ್ನೆ. ಯಾರಿಗೆ ಲಾಭ? ಏನ್ ಮಾಡಿದ್ರು? ಇದಕ್ಕೋಸ್ಕರ 10-15 ಕೋಟಿ ಖರ್ಚು ಮಾಡೋದಕ್ಕೋಸ್ಕರ NMPT ಇಂದ ಗೋಲ್ಡ್ ಫಿನ್ ಸಿಟಿಯ ಮೈದಾನದವರೆಗೆ ಡಾಮರ್ಗೆ ಪ್ಯಾಚ್ ವರ್ಕ್ ಮಾಡಿದ್ರು. ಕೂಳೂರು ಸಂಕವನ್ನು ನೀರು ಹಾಕಿ ತೊಳೆದ್ರು, ಸೈಡ್ಗೆ ಒಂದು ಪೇಂಟ್ ಕೊಟ್ರು. ಲಾಭ ಆಯ್ತಲ್ಲ ಸರ್ ತಮ್ಗಳಿಗೆ? ಅದೇ ಲಾಭ, ಅದೇ ನಾನು ಕೇಳಿದೆ. ಅಂದ್ರೆ ಪ್ಯಾಚ್ ವರ್ಕ್ ಮಾಡೋದಕ್ಕೋಸ್ಕರ ಅದಕ್ಕಿಂತ ಕರೆಕ್ಟ್ ಆಗಿ ರೋಡೇ ಮಾಡ್ಬೋದಿತ್ತಲ್ಲ 10-15 ಕೋಟಿ ಖರ್ಚು ಮಾಡಿ. ಆ ಕೆಲಸನ ಅದೇ ದುಡ್ಡಲ್ಲಿ ಮಾಡ್ಬೇಕಿತ್ತಲ್ಲ. ಈಗ ಹಾಗಾದ್ರೆ ಇಂಥ ಕೆಲಸಗಳನ್ನ ಮಾಡ್ಲಿಕ್ಕೋಸ್ಕರ 10-15 ಕೋಟಿ ಖರ್ಚು ಮಾಡಿ ಕಳಿಸ್ಬೇಕಾ? ಹಾಗಾದ್ರೆ ಪ್ರತಿ ತಿಂಗಳಿಗೆ ಬರ್ಲಿ, ಸಣ್ಣ ಸಣ್ಣ ಪ್ಯಾಚ್ ವರ್ಕ್ ಆದ್ರೆ ಆಗ್ತದಲ್ಲ. ಕೂಳೂರು ಸಂಘದಲ್ಲಿ ಇದು ಬ್ರಿಡ್ಜ್ ಮೇಲೆ ಎಷ್ಟು ಸರ್ತಿ ಪ್ಯಾಚ್ ವರ್ಕ್ ಆಯ್ತು? ಆ ಕಡೆಯಿಂದ ಬರುವಾಗ ಇರುವಂತ ರೋಡಲ್ಲಿ ಎಷ್ಟು ಸರ್ತಿ ಆಯ್ತು? ಯಾಕೆ ಅದನ್ನ ಕೆಲಸ ಇದೇ ಹೈವೇ ಅಧಿಕಾರಿಗಳು ಪ್ಯಾಚ್ ವರ್ಕ್ ಮೋದಿ ಬರುವಾಗ ಮಾತ್ರ ಮಾಡ್ತಾರೆ. ಹಾಗಾದ್ರೆ ಜನರ ಭಾವನೆ. ಒಬ್ಬ ಉದ್ಯಮಿ ನನಗೊಬ್ರು ಫೋನ್ ಮಾಡಿದ್ರು ಬೇರೆ ಒಂದು ವಿಚಾರಕ್ಕೆ ಮಾತಾಡುವಾಗ, ಅಲ್ಲಿ ಬರುವಾಗ ಬ್ಲಾಕ್ ಆಗಿತ್ತು ಅಂದ್ರೆ ಮೋದಿ ಬರುವ ಮುನ್ನಾ ದಿನ, ಮೋದಿ ಬರುವ ದಿನ, ಮೋದಿ ಬರುವ ಮುನ್ನಾ ದಿನ ಅವ್ರ ಒಂದು ಮಾತನ್ನು ಹೇಳಿದ್ರು. ಹಾಗಾದ್ರೆ ಜನರ ಭಾವನೆಗಳಿಗೆ ನಾವು ಡೈಲಿ ಓಡಾಡ್ತೇವೆ, ಈ ಹೈವೇ ಅಧಿಕಾರಿಗಳಿಗಾಗಿರೋ ಅಥವಾ ಜನಪ್ರತಿನಿಧಿಗಳಿಗೆ ನಮ್ಮ ಭಾವನೆಗಳು ಗೊತ್ತೇ ಆಗೋದಿಲ್ವಾ? ನಮ್ಮ ಟ್ರಕ್ಗಳು ಓಡಾಡ್ತವೆ, ನಮ್ಮ ಲಾರಿಗಳು ಓಡಾಡ್ತವೆ, ಆಗ ಇದು ಪ್ಯಾಚ್ ವರ್ಕ್ ಮಾಡಬೇಕು ಅನ್ನೋ ಮನೋಭಾವನೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ನೋಡಿ? ಜನರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾರು ಬರೋದು ಖರ್ಚು ಮಾಡೋದಕ್ಕಲ್ಲ, ಅದರ ಲಾಭ ಏನು? ಅಭಿವೃದ್ಧಿ ಕಾರ್ಯಗಳು ಮಾಡುವಾಗ ಅದರ ಭಾಗವಾಗಿ ಮಾಡುವಂತದ್ದು ಇರ್ತದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಅನಗತ್ಯವಾಗಿ ಖರ್ಚು ಮಾಡುವಾಗ ಜನರು ಇದರ ಬಗ್ಗೆ ಚರ್ಚೆ ಮಾಡ್ತಾರೆ, ಜನರು ಇದಕ್ಕೆ ಉತ್ತರ ಕೊಡ್ತಾರೆ, ನಾವಲ್ಲ. ಇಲ್ಲಿ ಅನಗತ್ಯ ಖರ್ಚಾಗಿರುತ್ತೆ ಯಾವುದಿಲ್ಲ ಸರ್? ಏನೆಲ್ಲ ಅನಗತ್ಯ ಖರ್ಚಾಗಿದೆ, ಏನಾಗಿದೆ ನೋಡಿ? ಆನ್ಲೈನ್ ನಲ್ಲಿ ಗುಂಡಿ ಒತ್ತಿಯಲ್ಲಿ ಕಾರ್ಯಕ್ರಮ ಇದು ಮಾಡಿದ್ದು, ರಸ್ತೆಯಲ್ಲಿ ಗುಂಡಿಗಳು ಎಷ್ಟೋ ಸಮಯದಿಂದ, ಅದೇ ಕೂಳೂರು ಫ್ಲೈಓವರ್ನ ಬದಿಯ ರಸ್ತೆ ಎಷ್ಟೋ ವರ್ಷದಿಂದ ನಾವು ಹಲವಾರು ಸಂದರ್ಭದಲ್ಲಿ ನಾವು ಕೂಡ ಹೇಳಿದ್ದೇವೆ, ಜನರು ದೈನಂದಿನ ದಿನಗಳಲ್ಲಿ ಹೋಗುವಂತ ರಸ್ತೆ ಅದನ್ನೆಲ್ಲ ರಿಪೇರಿ ಮಾಡದೆ ಇಲ್ಲಿ ಈ ಸಂದರ್ಭದಲ್ಲಿ ಅಲ್ಲಿ ಮೋದಿಯವರು ಬರುವಾಗ ಅದಕ್ಕೆ ಒಂದು ತೇಪೆಯನ್ನು ಹಚ್ಚಿ ಒಮ್ಮೆಗೆ ಒಂದು ಒಳ್ಳೇದು ಮಾಡಿದ್ರು. ಸೊ ಬೇಷ್ ಹೇಳಿದ್ದು ಯಾಕೆ ಹೇಳಿದ್ರೆ, ನಾನು ಬರುವಾಗ ಅಟ್ಲೀಸ್ಟ್ ರೋಡ್ ಸರಿ ಮಾಡಿದಿರಲ್ಲ ಅಂತ ಅದಕ್ಕೆ ಬೇಷ್ ಹೇಳಿದ್ದು. ಯಾಕೇಳಿದ್ರೆ ನಿಜವಾಗಿ ಜನರಿಗೋಸ್ಕರ ಇವರು ರೋಡ್ ಮಾಡಬೇಕಿತ್ತು. ಇಷ್ಟು ವರ್ಷಗಳಿಂದ ಇವರು ಅದೇ ಗುಂಡಿಗಳನ್ನ ಹಾಗೆ ಬಿಟ್ಟು ಈ ಮೋದಿ ಅವರು ಬರ್ತಾರೆ ಅಂತ ಹೇಳುವಾಗ 5-6 ದಿನಗಳಲ್ಲಿ ಅಷ್ಟೊಂದು ಫಾಸ್ಟ್ ಆಗಿ ಸೊಗಸಾಗಿ ಮಾಡಿದ್ರು. ಹಾಗಾದ್ರೆ ನಾಳೆ ನೆಕ್ಸ್ಟ್ ಟೈಮ್ ಮೋದಿ ಅವರು ಕೊಡಿಯಾಲ್ ಗುತ್ತುಗೆ ಬರಲಿ, ಅಳಪೆ ಪಡೀಲ್ ಬಜಾಲ್ಗೆ ಬರಲಿ, ಅಲ್ಲಿ ಕೂಡ ರೋಡ್ಗಳು ಹಾಗೆ ಉಳಿದಿದೆ. ಇವತ್ತು ಅವರು ಬರುವ ರಸ್ತೆಯಲ್ಲಿ ಇದು ಮಾಡಿದ್ದಾರೆ, ಏನು ಪ್ರಯೋಜನ? 2-3 ಕಾರ್ಯಕ್ರಮ ಉದ್ಘಾಟಿಸಿದ್ರು, ಅದು ಉದ್ಘಾಟನೆ ಡೇರಲ್ಲಿ ಕುತ್ಕೊಂಡು ಕೂಡ ಮಾಡ್ಬೋದಿತ್ತು. ಇವರು ಹೇಳಿದ್ದಾಗೆ ವಿಕೇಂದ್ರೀಕರಣ ಆಗಿದೆ, ಹಾಗೆ ಕೂಡ ಮಾಡ್ಬೋದಿತ್ತು. ಇಲ್ಲಿ ಬಂದದ್ದು ಪಕ್ಷವನ್ನ ಬಲಪಡಿಸಲಿಕ್ಕೆ, ಆದ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ, ಅದಕ್ಕೋಸ್ಕರ ಬಂದು ಒಂದು ಹೈಪನ್ನ ಕ್ರಿಯೇಟ್ ಮಾಡಿದ್ದು. ಲಕ್ಷಾಂತರ ಕೋಟಿಗಟ್ಟಲೆ ಖರ್ಚಾಗಿದೆ. ಇದು ಯಾರ ದುಡ್ಡಿಂದ ಈ ಖರ್ಚನ್ನ ಭರಿಸುವುದು? ಇದು ಪಕ್ಷದ ವತಿಯಿಂದ ಭರಿಸ್ತಾರ ಅಥವಾ ಸರ್ಕಾರದ ವತಿಯಿಂದ ಭರಿಸ್ತಾರ? ಸರ್ಕಾರದಿಂದ ಭರಿಸುತ್ತಾರೆ ಯಾರ ದುಡ್ಡಿನಿಂದ? ಅಷ್ಟೇ ದುಡ್ಡನ್ನು ಇವರೀಗ ಹೇಳಿದಾಗೆ ಅಭಿವೃದ್ಧಿ ಕಾರ್ಯಗಳಿಗೆ ಮಾಡಬಹುದಿತ್ತಲ್ಲ. ಹಾಗಾದ್ರೆ ಪ್ರಧಾನಿಯವರು ಬರುವಂತದ್ದು ಬೇಡ ನಮ್ಮ ಜಿಲ್ಲೆಗಳಿಗೆ? ಪ್ರಧಾನಿಯವರು ಬರಲಿ, ಇಷ್ಟೊಂದು ಖರ್ಚು ಮಾಡಿ ಅಲ್ಲಿ ದೊಡ್ಡ ಸಾರ್ಥಕತೆ ಏನಾಯ್ತು ಅಂತ ನಾನು ಕೇಳೋದು. ಅವರು ಅಲ್ಲಿ ಸೈಟಿಗೆ ಹೋಗಿ ಅಲ್ಲಿ ಏನಾದ್ರು ದೊಡ್ಡ ದೊಡ್ಡ ಒಂದು ಇದು ಉದ್ಘಾಟನೆ ಮಾಡಿದ್ರಾ? ಗುಂಡಿ ಒತ್ತಿ ಸ್ಟೇಜ್ ಅಲ್ಲಿ ಓಪನಿಂಗ್ ಮಾಡಿದ್ರು. ಆದ್ರೆ ಎಲ್ಲ ವಿಚಾರವನ್ನ ಸಂಕ್ಷಿಪ್ತವಾಗಿ ಈ ಭಾಗದ ಜನರಿಗೆ ತಿಳಿಸಿದ್ರು. ಏನೆಲ್ಲ ಶಿಲಾನ್ಯಾಸವನ್ನ ನಾವು ನೆರವೇರಿಸಿದ್ರಿ, ಏನೆಲ್ಲ ನಾವು ಮಾಡಿದ್ದೇವೆ, ಏನೆಲ್ಲ ಉದ್ಘಾಟನೆ ಆಯ್ತು, ಇದರಿಂದ ಏನು ಈ ಮತ್ಸ್ಯ ಸಂಪದ ಅಂದ್ರೆ ಏನು, ಕಿಸಾನ್ ಕ್ರೆಡಿಟ್ ಅನ್ನ ಈ ಒಂದು ವಿಚಾರದ ಬಗ್ಗೆ ಎಲ್ಲವನ್ನ, ಸಾಗರಮಾಲಾ ಯೋಜನೆ ಬಗ್ಗೆ ಅಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಕೂಡ ಉದ್ದೇಶಿಸಿ ಮಾತುಗಳನ್ನ ಆಡಿದ್ರು ಅಂತ ಬಂದಾಗ ಎಲ್ಲ ಒಂದ್ ಕಡೆ ಜನರಿಗೆ ತಲುಪುತ್ತಲ್ಲ ಸರ್? ಖಂಡಿತವಾಗಿಯೂ. ಈಗ ಚುನಾವಣೆಗಳು ಹತ್ತಿರ ಬರುವಾಗ ಇದನ್ನೆಲ್ಲ ಆ ಪ್ಲೇಸಿಗೆ ಬಂದು ಮಾಡುವಂತದ್ದು ಸಹಜ. ಹಾಗೆ ಈಗ ಚುನಾವಣೆ ದೃಷ್ಟಿಯಲ್ಲಿ ಮತ್ತೆ ಇತ್ತೀಚೆಗೆ ಆದಂತಹ ಜನರ ಒಂದು ಕ್ರೋಧ, ಬೇರೆ ಬೇರೆ ಇಶ್ಯೂ. ಇತ್ತೀಚೆಗೆ ಒಂದು ರಸ್ತೆ ಗುಂಡಿಯಲ್ಲಿ ಒಂದು ಯುವಕನ ಒಂದು ಮೃತ್ಯುವಾದಾಗ, ಅಲ್ಲಿ ಇದು ಕೋಮು ಗಲಭೆಗಳಾಗಿ ಮರ್ಡರ್ ಆದಾಗ, ಸೊ ಬೇರೆ ಬೇರೆ ವಿಚಾರಗಳಲ್ಲಿ ಹಿಂದುಳಿದ ಜಾತಿಯ ಯುವಕರು ಬಲಿಯಾಗಿದ್ದಾರೆ, ಅದು ಇದು ಅಂತೇಳಿ ನಮ್ಮನ್ನೆಲ್ಲ ಉಪಯೋಗಿಸಿದ್ದಾರೆ ಅಂತ ಆ ಯುವಕರಲ್ಲಿ ಅಸಮಾಧಾನ ಎಲ್ಲ ಎದ್ದು ಅದೊಂದು ಭುಗಿಲದ್ದಾಗ ಅದನ್ನು ಉಪಶಮನ ಮಾಡೋಕ್ಕೋಸ್ಕರ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಿ ಪಕ್ಷದ ಕಾರ್ಯಕರ್ತರನ್ನ ಸ್ವಲ್ಪ ಸಮಾಧಾನಿಸುವಂತ ಒಂದು ಕಾರ್ಯಕ್ರಮ. ನಿಮ್ಮಲ್ಲಿ ನಾನು ಈ ಮಾತಿಗೆ ಬರ್ತೇನೆ, ನಿಮ್ಮಲ್ಲೇ. ಯಾಕಂದ್ರೆ ಕಾಂಗ್ರೆಸ್ ನವರು ಸ್ವಲ್ಪ ತಣ್ಣಾಗಿದ್ರು ಈ ಒಂದು ವಿಚಾರದಲ್ಲಿ, ತಾವೇ ಒಂದು ಪ್ರಸ್ತಾಪ ಮಾಡಿದ್ರು ಈ ಒಂದು ವಿಚಾರ. ಕಾರ್ಯಕರ್ತರ ಅಸಮಾಧಾನ, ಇಲ್ಲಿ ಕರಾವಳಿ ಭಾಗದಲ್ಲಿ ಎದ್ದಿರುವಂತಹ ಕಾರ್ಯಕರ್ತರ ಅಸಮಾಧಾನ, ಅದು ನೇರವಾಗಿ ಡೈರೆಕ್ಟ್ಲಿ ಎಫೆಕ್ಟೆಡ್ ಟು ಬಿಜೆಪಿ ಸಂಸದರು, ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರಿಗೆ. ಆದ್ರೆ ಈ ಒಂದು ಮೋದಿಯವರ ಭೇಟಿಯಿಂದ ಎಲ್ಲವೂ ಕೂಡ ಪ್ಲಸ್ ಆಗಿದೆ. ಬಹುಶಃ ಈ ಒಂದು ಬಿಜೆಪಿಯ ಕೋರ್ ಕಮಿಟಿಯಲ್ಲೂ ಕೂಡ ನರೇಂದ್ರ ಮೋದಿ ಅವರು, ನಳಿನ್ ಅವರು ಈ ಕ್ಷೇತ್ರದ ಸಂಸದರು, ಹಾಗಾಗಿ ಅವರೊಂದು ಕಾರ್ಯವೈಖರಿಯನ್ನು ಮೆಚ್ಚಿದ್ದಾರೆ. 10 ದಿನಗಳಲ್ಲಿ ಎಲ್ಲವೂ ಕೂಡ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆದಿದೆ. ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯಗಳು, ಯಾವುದೇ ರೀತಿಯ ಅಸಮಾಧಾನ ಭುಗಿಲೆದ್ದಿರುವಂತಹ ವಿಚಾರಗಳು ನಡೆದಿಲ್ಲ. ಸಂಕ್ಷಿಪ್ತವಾಗಿ, ಸಮಗ್ರವಾಗಿ ಎಲ್ಲವೂ ಕೂಡ ಚೆನ್ನಾಗಿ ನಡೀತು. ಎಸ್
ನೋಡಿ, ಪ್ರಧಾನಿಯವರು ಬರುವಾಗ ಅಸಮಾಧಾನ ತೋಡ್ಲಿಕ್ಕೆ ಯಾರು ಕಾರ್ಯಕರ್ತರು ತಯಾರಿರುವುದಿಲ್ಲ. ಪ್ರಧಾನಿಯವರ ಬಗ್ಗೆ ಗೌರವವಿದೆ. ಹಿಂದೆ ಎದ್ದಿತ್ತು ಅಂತ ಒಂದು ಮಾತುಗಳು ಭುಗಿಲೆದ್ದಿತ್ತು ಅಲ್ವಾ? ನಾವು ನೇರವಾಗಿ ಈ ಬಾರಿ ಹೇಳ್ತೀವಿ, ಅಸಮಾಧಾನವನ್ನ ವ್ಯಕ್ತಪಡಿಸ್ತೀವಿ ಅಲ್ಲ, ಹೇಳುವುದನ್ನು ಟ್ವೀಟ್ ಮಾಡುವ ಮೂಲಕ, ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರಿಗೆ ಮೇಲ್ ಕಳಿಸುವ ಮೂಲಕ ಟ್ವೀಟ್ ಮಾಡಿ ಎಲ್ಲ ಅಸಮಾಧಾನವನ್ನು ತೋಡಿದ್ದಾರೆ. ಆ ಅಸಮಾಧಾನವನ್ನು ಮತ್ತೊಮ್ಮೆ ತೋರಿಸುವುದು ನೆಕ್ಸ್ಟ್ ಟೈಮ್ ಕ್ಯಾಂಡಿಡೇಟ್ ಇವರು ಯಾರನ್ನು ಹಾಕ್ತಾರೆ ಆ ಕ್ಯಾಂಡಿಡೇಟ್ ಆಗುವಾಗ ಇವರು ಅಸಮಾಧಾನವನ್ನು ಮತ್ತೊಮ್ಮೆ ತೋರಿಸ್ತಾರೆ. ತಮ್ಮ ಪ್ರಕಾರ ಈ ಒಂದು ಸಮಾವೇಶದ ಕ್ರೆಡಿಟ್ ಯಾರಿಗೆ ಹೋಗುತ್ತೆ? ಈ ಸಮಾವೇಶದ ಕ್ರೆಡಿಟ್ ಪಕ್ಷದ ಕಾರ್ಯಕರ್ತರಿಗೆ ಸಲ್ಲಬೇಕು. ಮತ್ತೆ ಯಾರಿಗೆ? ಪಕ್ಷದ ಕಾರ್ಯಕರ್ತರು ಹಗಲಿರುಳಲ್ಲಿ ದುಡಿದು ಅಲ್ಲಿ ಎಲ್ಲೆಲ್ಲ ಮಾಡಿ ಜನರನ್ನು ಸೇರಿಸುವ ಕೆಲಸ ಮಾಡಿದ್ದಾರೆ. ನೋಡಿ, ಈಗ ಮೋದಿ ಅವರು ಮೊನ್ನೆ ಸರ್ಕಾರಿ ಕಾರ್ಯಕ್ರಮ ಮಾಡಿದ್ರು, ಬಂದ್ರು, ಯೋಜನೆಗಳನ್ನ ಶಿಲಾನ್ಯಾಸ ಮಾಡಿದ್ರು ಅಂತ ಸುಮಾರು 8 ದೊಡ್ಡ ಕಾರ್ಯಕ್ರಮಗಳಿಗೆ ಶಿಲಾನ್ಯಾಸ ಮಾಡಿದ್ರು. ಅದರಲ್ಲಿ 6 ಯೋಜನೆಗಳು ಅಪ್ಗ್ರೇಡ್ ಮೊದಲ ಹಂತದಲ್ಲಿ ಕಾರ್ಯಕ್ರಮ ಆಗಿದೆ. ಇನ್ನೊಂದು ಟ್ಯಾಂಕರ್ ಉದ್ಘಾಟನೆ ಅಥವಾ MRPL ಇದ್ದು 6ನೇ ಹಂತ ಆಗಿರ್ಬೋದು. 6 ಯೋಜನೆಗಳನ್ನ ಅಪ್ಗ್ರೇಡ್ ಹೊಸದಾಗಿ ಶಿಲಾನ್ಯಾಸ ಮಾಡುವಂಥದ್ದು, ಅದು ಪ್ರೊಸೆಸ್. ವಾಲ್ಯೂಮ್ ಜಾಸ್ತಿ ಆದ ಹಾಗೆ ಅದನ್ನು ಜಾಸ್ತಿ ಮಾಡುವಂಥದ್ದು ಸರ್ಕಾರದ ಅಥವಾ ಆ ಒಂದು ಇಲಾಖೆಯ ಕೆಲಸ. ನವಮಂಗಳೂರು ಬಂದರು ದೇಶದಲ್ಲಿ ಪೋರ್ಟಲ್ಲಿ, ಭಾರತ ದೇಶದಲ್ಲಿ ಪೋರ್ಟ್ನಲ್ಲಿ ಎಕ್ಸ್ಪೋರ್ಟ್ ಮೂಲಕ 2ನೇ ಅತಿ ಹೆಚ್ಚು ಲಾಭವನ್ನು ಕೊಡುವಂತ ಬಂದರು. ಯಾವುದು? ಮಂಗಳೂರು ಬಂದರು. ಅದರಲ್ಲಿ ಸಾಗರಮಾಲಾ ಯೋಜನೆ ಅಡಿಯಲ್ಲಿ ಕೆಲವೊಂದು ಯೋಜನೆಗಳನ್ನು ಘೋಷಿಸಿದ್ದಾರೆ. 1800 ಕೋಟಿ ರೂಪಾಯಿಯನ್ನು ಅವರು ಸಾಗರಮಾಲಾ ಯೋಜನೆ ಅಡಿ ಘೋಷಿಸಿದ್ದಾರೆ. ಈಗ ವಾರ್ಷಿಕವಾಗಿ ನವಮಂಗಳೂರು ಬಂದರಿನಿಂದ ದೇಶಕ್ಕೆ ವಾರ್ಷಿಕವಾಗಿ 7500 ಕೋಟಿ ರೂಪಾಯಿಗಳ ಲಾಭ ಬರ್ತದೆ. ಲಾಭ ಘೋಷಿಸಿದ್ದು 1800 ಕೋಟಿ ರೂಪಾಯಿ. ಅದರಲ್ಲಿ 1800 ಕೋಟಿ ರೂಪಾಯಿಗಳಲ್ಲಿ ಜಿಲ್ಲೆಗೆ ಹೊಸದಾಗಿ ಘೋಷಣೆ ಮಾಡಿದ 8 ಯೋಜನೆಗಳಲ್ಲಿ 6 ಯೋಜನೆಗಳು ಉತ್ತರ ಕನ್ನಡ, ಕಾರವಾರ ಇಂತಹ ಪ್ರದೇಶಗಳಿಗೆ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಕಾರ್ಯಕ್ರಮಗಳನ್ನು ಎಲ್ಲಿ ಮಾಡಬೇಕಿತ್ತು? ಈ ಪಬ್ಲಿಸಿಟಿಗೆ ಮಾಡಿದ ಕಾರ್ಯಕ್ರಮ ಆದ್ರೆ, ಕಾರ್ಯಕ್ರಮಗಳನ್ನು ಜನರಿಗೆ ಸೇರಿಸೋದಕ್ಕೋಸ್ಕರ ಮಾಡಿದ್ರೆ ಕಾರವಾರ, ಉತ್ತರ ಕನ್ನಡ, ಅಂಕೋಲದಲ್ಲಿ ಮಾಡಬೇಕಿತ್ತು. ಅದನ್ನು ಮಾಡಲಿಲ್ಲ. 6 ಕಾರ್ಯಕ್ರಮ, ಅದರಲ್ಲಿ 2 ಕಾರ್ಯಕ್ರಮಗಳು. ಈಗ ನೀರು ಶುದ್ಧೀಕರಣ ಘಟಕವನ್ನು ಇನಾಗ್ರೇಷನ್ ಮಾಡಿದ್ರು. ನೀರು ಶುದ್ಧೀಕರಣ ಘಟಕದಿಂದ MRPL ನವರಿಗೆ ನೀರಿನ ಅಭಾವ ಇದೆ, ಅದನ್ನು ಮಾಡಿದ್ರು, ಅದು ಉದ್ಘಾಟನೆ. ಅದು ಬಿಟ್ರೆ ಬೇರೆ ಎಲ್ಲ ಅಪ್ಗ್ರೇಡ್ ಪಬ್ಲಿಸಿಟಿಗೋಸ್ಕರ ಮಾಡಿರುವಂತದ್ದು. ಮತ್ತೆ ಕುಳಾಯಿಯಲ್ಲಿರುವಂತಹ ಜಟ್ಟಿ, ಕುಳಾಯಲ್ಲಿ ಈ ಮೀನುಗಾರಿ ಕಳೆದ ಸಲ ಬಜೆಟ್ ನಲ್ಲಿ ಸಹ ಇವರು ಅನೌನ್ಸ್ ಮಾಡಿದ್ದಾರೆ. ಕಳೆದ ಸಲ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ, ಮತ್ತೆ ಇಲ್ಲಿ ಬಂದು ಮತ್ತೆ ಅದನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಪಬ್ಲಿಸಿಟಿಗೆ ಬಿಟ್ಟು ಈ ಪಬ್ಲಿಸಿಟಿಗೋಸ್ಕರ 15 ಕೋಟಿ ಖರ್ಚು ಮಾಡೋದಕ್ಕಿಂತ ದೆಹಲಿಯಲ್ಲೇ ಕೂತು ಪ್ರತಿಯೊಂದು ಗ್ರಾಮ ಪ್ರದೇಶ LED ಸ್ಕ್ರೀನ್ಗಳನ್ನು ಹಾಕಿ ಇವರಿಗೆ ಪಬ್ಲಿಸಿಟಿ ಮಾಡೋದಿತ್ತು. ಪಬ್ಲಿಸಿಟಿ ಗಿಮಿಕ್ ಅಂತ ಹೇಳ್ತಾ ಇದ್ರೆ ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಮತ್ತೊಂದು ಕರೆ ಕನೆಕ್ಟ್ ಮಾಡಿ. ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ಗಂಗಾಧರ್ ಪೂಜಾರಿ. ಎಸ್ ಸರ್, ಪಾತಲೆ ಸರ್. ಒಂದು ಮೋದಿಜಿ ಬಣ್ಣಗ ರೋಡ್ ಸರಿಯಾನು, ರೋಡ್ ಪೂರ ಸರಿಯಾನು. ಆತನ ಬಂದು ಸೂಟಿ ಗೊತ್ತಿತ್ತು. ಆನ ಕೈಕಮ್ಮಡು ಪಾಪದಕ್ಕೂ ಸೈಕಿಲ್ ಸಮಯ ಉಂಟಲ್ಲ, ಒಕ್ಕ ರಾಶಿ ಆಯ್ನಿ ಅವಂಚಿನ ಪ್ರಧಾನಮಂತ್ರಿ ಮಕ್ಕಳು ಕೂಡ ಬರೋಡು ಬುಡಿ ಅಧಿಕಾರಿ ನಕ್ಕಳು ಅಪ್ಪನ ಒಕ್ಕನೆ ಅಧಿಕಾರಿ ವರ್ಗ ಅವಾಗ ಪ್ರತಿನಿಧಿಗಳು ಅಪ್ಪನ ಒಕ್ಕನೆ ಅಕ್ಕಡೆ ಅರ್ಜೆಂಟ್ ಹಾಕೋರು 10 ದಿನ ಹೆಡ್ಮೆಂಟ್ ಪೂರ ಮಾಡ್ತದೆ. నేను ಪೂರ ಮಾಡ್ತೇರಂಜಿ ಹೈವೇಲಿ ಒಬ್ಬಂದು ನೆಕ್ಕಿ ಡ್ಯಾಮೇಜ್ ಆಯ್ತು. ನೆಕ್ಕಿ ಮೋದಿಜಿನ ಕಂತೇರು ಬಂದು ತೋಜು ಪಂಡ ದಾಯ ಬಂದ ಇಂದಿರಾ ಗಾಂಧಿ ಬಣ್ಣಗ ಇಂದಿರಾ ಗಾಂಧಿಗೆ ಜೈ, ಜನಾರ್ದನ ಪೂಜಾರಿಗೆ ಜೈ ಬಂದು ಬಂತೀರು. ಮೋದಿಜಿಗೆ ಜೈ ಬಂತೀರು ಮಾತ್ರ ಯಾರಿಗೆ ನೆಟ್ಟು ಇಜಿನ ನಿಜವಾದ ಪ್ರಧಾನ ನಮ್ಮ ತಪ್ಪು ಸಂಸದೆ 3 ಪ್ರಧಾನಿ ತೋಡ ನಮ್ಮ ಸಂಸದನ್ನು ಪ್ರತಿ ಒಂದಕ್ಕ ಮೂಲಾಪಿನ ಅನಾಹುತ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕ್ ಅವಡು, ಬ್ಯಾಂಕ್ ಮೈತ್ರಿ ಅವಡು ಪ್ರತಿ ಒಂದೇ ಕೋಣಗಾರ ಒಂದು ಪೂರ ಕಟ್ಟುದಾರ ಇದು ಪೋತುಂದು ಜನಕ್ಕೆ ಗೊತ್ತುಂಟು ಪ್ರತಿ ಒದೇ ಮೋದಿಜಿ ಮತ್ತಿನತ್ತು ಮೇರು ಪನೋರು ಅವರ ನೇನು ಪಂಚುಜರು ಈ ಊರು ದಕ್ಷಿಣ ಕನ್ನಡ ಜಿಲ್ಲೆಗಿತ್ತು ಪಂಚುಜರು ಪ್ರತಿಯೊಂದಕ್ಕೆ ಮಾಡ್ತಿನಿಟ್ಟು ಬೇರೆ ಗುಂಗಾತ ಪಕ್ಷದ ಕಡೆ ಗೊತ್ತವರು ಐಕ್ಯ ಬೋಡಾದೆ 3 ಪ್ರತಿ ಸೇರಿಸಿ ಬಂದಿನ ಅಭಿಪ್ರಾಯಗಳು ಗ್ರಾಮ ಪಂಚಾಯತ್ ಇದ್ದೀನಿ, ತಾಲೂಕು ಪಂಚಾಯತ್ ಇದ್ದೀನಿ, ಜಿಲ್ಲಾ ಪಂಚಾಯತ್ ಇದ್ದೀನಿ, ಆಶಾ ಕರ್ತೇನೆ ಮೆಂಬರ್ ಮಕ್ಕಳು ಇಲ್ಲಿಲ್ಲದೆ ಹೋದು ಇದನ್ನ ಮೋದಿಜಿಗೆ ಲೆಕ್ಕ ಬಂದು ಇಜ್ಜಿ ಬರೆಯರೆ ಕರ್ನಾಟಕ ಬರ್ತದೆ ಮೋದಿಜಿನ ಹೇಳ್ತಾರೆ
ನಮ್ಮ ಪ್ರಧಾನಿ ಪುರ ಪ್ರಧಾನಿಗಳು ಬರ್ತಾರೆ ನಾನು ಮೋದಿಜಿ ಆಯ್ತಾರೆ ಅಕ್ಕಳೆ ಬರ್ತೀವಿ ಮಕ್ಕಳು ಎತ್ಕೊಂಡು ಬಂದಿಜ್ಜಿ ಮಕ್ಕಳು ಮಾಡ್ತೀವಿ ನಮ್ಮ ರಕ್ಷಣೆ ತಪ್ಪು ಸೇರಿದ ಮಕ್ಕಳು ಹೋಗ್ತಿದ್ದೀನಿ ಇಲ್ಲ ಓಕೆ ಎಸ್ ಜನ ಸೇರಿದ್ರು ಓಕೆ ಆದ ಮಕ್ಕಳು ಆ ಪ್ರಶ್ನೆ ಮಲ್ಕೊಂಡು ಇದ್ದಾನ್ರಿ ಮೋದಿಜಿನ ಆಯ್ತಾರೆ ಬರಿಯಾರೆ ಮಕ್ಕಳು ಮಲ್ಕೊಂಡು ತಪ್ಪು ಮೂಲು ಎಸ್ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕಡೆ ಸರ್. ಹಲೋ ಸರ್ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಸರ್? ನಮಸ್ತೆ. ಎಸ್ ಸರ್ ತಮ್ಮ ಹೆಸರು ಎಲ್ಲಿಂದ ಸರ್? ಮಂಗಳೂರಿಂದ. ಓಕೆ ಮಾತಾಡಿ ಸರ್. ಓಕೆ ಎಂತ ಗೊತ್ತುಂಟಾ, ಇವಾಗ ಮೋದಿ ಅಂದ್ರೆ ಅದು ಒಂದು ನಮ್ದು ಶಕ್ತಿ ಇದ್ದಾಗೆ ಅವರು ಮೋದಿ ಅಂದ್ರೆ. ಓಕೆ ಗೊತ್ತಾಯ್ತಾ? ಮೋದಿ ಅಂದ್ರೆ ಯಾರಂತ ಹೇಳಿದ್ರೆ ಸಣ್ಣ ಮಕ್ಕಳು ಕೂಡ ಹೇಳ್ತಾರೆ ಮೋದಿ ಅಂದ್ರೆ ಯಾರಂತ. ಅವರಿಗೆ ಗೊತ್ತಿದೆ, ಸಣ್ಣ ಮಕ್ಕಳಿಗಿಂದ ಎಲ್ಲ ದೊಡ್ಡವರು ಹಿರಿಯವರಿಗೆಲ್ಲ ಎಲ್ಲ ಗೊತ್ತಿದೆ ಮೋದಿ ಅಂದ್ರೆ ಎಂತ ಅಂತ, ಶಕ್ತಿ ಅಂದ್ರೆ. ಮತ್ತೆ ಅವರು ಬಲವಂತವಾಗಿ ಅಂತ ಹೇಳಿದ್ರಲ್ಲ, ಬಲವಂತವಾಗಿ ಅಲ್ಲಿ ಯಾರು ಕೂಡ ಬಂದಿಲ್ಲ. ಮೋದಿ ಅಂದ್ರೆ ಎಂತ ಅಂತ ಎಲ್ಲರಿಗೂ ಗೊತ್ತಿದೆ. ಪಾರ್ಟ್ಲಿ ಆಗಿ ಮೋದಿ ಅಂದ್ರೆ ಯಾರೆಲ್ಲ ಒಪ್ಪಿಕೊಂಡಿದ್ದಾರೆ ಅವರು ಮಾತ್ರ ಅಲ್ಲಿ ಬಂದಿದ್ದಾರೆ. ಗೊತ್ತಾಯ್ತಾ? ಹೃದಯದಿಂದ ಯಾರು ಮೋದಿಯನ್ನು ಒಪ್ಪಿಕೊಂಡಿದ್ದಾರೆ ಅವರು ಎಲ್ಲರೂ ಕೂಡ ಬಂದಿದ್ದಾರೆ. ಮತ್ತೆ ಮೋದಿದು ಅಭಿವೃದ್ಧಿ ಬಗ್ಗೆ ಅದು ಎಲ್ರಿಗೂ ಗೊತ್ತಿದೆ ಏನಾಗ್ತಿದೆ ಅಂತ ಹೇಳಿ, ಅದಕ್ಕೋಸ್ಕರ ಎಲ್ರು ಅಲ್ಲಿ ಬಂದಿದ್ದಾರೆ. ಮತ್ತೆ ಸುಮ್ನೆ 73 ವರ್ಷದ್ದು ಬರ್ತ್ಡೇ ಅಂತ ಹೇಳಿ 75 ವರ್ಷದಂತ ಬರ್ತ್ಡೇ ಅಲ್ಲಿ ಯಾರು ಬಂದಿಲ್ಲ ಸುಮ್ನೆ. ಮತ್ತೆ ಲಾಭ ಎಂತ ಅಂತ ಕೇಳ್ತಿದಾರಲ್ಲ ಅಲ್ಲಿ, ಲಾಭ ಏನು ಅಂತ ನಾವು 2024ರಲ್ಲಿ ಯೂತ್ ಅವರಿಗೆ ತೋರಿಸ್ತೇವೆ ನಾವು ಲಾಭ ಏನಾಗಿದೆ ಅಂತ ಹೇಳಿ. ಆಯ್ತಾ? ಅದಷ್ಟೇ ನಮಗೆ ಹೇಳಿಕೆ ಇದ್ದದ್ದು. ಲಾಭ ಅದು 2024ರಲ್ಲಿ ಯೂತ್ ತೋರಿಸ್ತಾರೆ ಏನ್ ಲಾಭ ಆಗಿದೆ ಅಂತ ಅವ್ರು ಬಂದು. ಥ್ಯಾಂಕ್ ಯು ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್? ಎಸ್ ಸರ್ ತಮ್ಮ ಹೆಸರು ಎಲ್ಲಿದೆ ಸರ್? ಜಯರಾಮ್ ಅಂತ ಮಂಗಳೂರಿಂದ. ಜಯರಾಮ್ ಅವರು ಮಾತಾಡಿ ಸರ್. ನೋಡಿ ಇಷ್ಟೆಲ್ಲ ಚರ್ಚೆ ಮಾಡ್ತಿದ್ದೀರಲ್ಲ, ಮೋದಿ ಅವರಿಗೆ ಅಷ್ಟು ಜನ ಬಂದ್ರು ಇಷ್ಟು ಜನ ಬಂದ್ರು ಅಂತ ಹೇಳಿ. ಭಾರತದಲ್ಲಿ ಬಿಡಿ ಸರ್, ವಿದೇಶದಲ್ಲಿ ಜನ ಸೇರ್ತಾರೆ ಲಕ್ಷಗಟ್ಟಲೆ ಮೋದಿ ಅವರ ಬಗ್ಗೆ ಅಭಿಮಾನದಿಂದ. ಮತ್ತೆ ಮಂಗಳೂರಲ್ಲಿ ಸೇರುದು ಬಿಜೆಪಿ ಬಾವುಟದ ಬಗ್ಗೆ. ಬಿಜೆಪಿಯ ಪಕ್ಷದ ಕಾರ್ಯಕರ್ತ ಬರುವಾಗ ಬೇರೆ ಪಕ್ಷದ ಬಾವುಟ ಇಟ್ಕೊಳ್ಳುವುದಿಲ್ಲ, ಅವರದೇ ಆದ ಪಕ್ಷದ ಬಾವುಟ ಇಟ್ಕೋತಾರೆ. ಇನ್ನೊಂದು ಇದೊಂದು ಗೊತ್ತಿರ್ಬೇಕು ನಮ್ಮವರಿಗೆ, ಯಾವುದೇ ಪಕ್ಷವರಾಗಲಿ ಅವರಿಗೆ ಗೊತ್ತಿರ್ಬೇಕು, ಮೂರ್ಖರ ತರ ಮಾತಾಡ್ಬಾರ್ದು. ಎರಡನೇದು ಏನಂತ ಹೇಳಿದ್ರೆ, ಮೋದಿ ಅವರ ಬಗ್ಗೆ ಸ್ವಲ್ಪ ಹೆಸರು ಹೇಳಲಿಕ್ಕೂ ಅದ್ರ ಬಗ್ಗೆ ಮಾತಾಡಲಿಕ್ಕೂ ಸ್ವಲ್ಪ ಯೋಗ್ಯತೆ ಬೇಕು. ಭಾರತದಲ್ಲಿ ಇಂಥ ಪ್ರಧಾನಿ ಸಿಕ್ಕಿದ್ದೇ ನಮ್ಮ ಭಾಗ್ಯ. ಇನ್ನೊಂದು ಜನಸಂಖ್ಯೆ ಬಗ್ಗೆ ಮಾತಾಡ್ತಾರೆ ನೋಡಿ, 70,000 60,000 ಅಂತ. ಇವಾಗ ನನ್ನ ಪ್ರಕಾರ ಒಂದು ಜಾತ್ರೆ ಸೇರೋದನ್ನು ಕೂಡ ಇರ್ಬೇಕಿಲ್ಲ. ಮೋದಿ ಅವರ ಅಭಿಮಾನದಿಂದ ಬಂದಿರ್ತಾರೆ ಹೊರತು ಅಂತ ಬಿರಿಯಾನಿ ಕೊಟ್ಟು ಹೊಂಡ ಕೊಟ್ಟು ಆ ತರ ಬಂದಲ್ಲ. ಅವರ ಸ್ವ ಇಚ್ಛೆಯಿಂದ ಬಂದಂತವ್ರು. ಇಷ್ಟು ಜನವನ್ನು ಬೇರೆ ಪಕ್ಷಕ್ಕೆ ಏನ್ ಕೊಟ್ಟರು ಸೇರಿಸಕ್ಕೆ ಸಾಧ್ಯ ಇಲ್ಲ. ಯಾಕೆ ಹುಡ್ಕೊತಾರೆ ಇವರು? ಇಂಥ ಪ್ರಧಾನ ಪದ್ಧತಿ ನಾವೇ ಹೆಮ್ಮೆ ಪಡ್ಬೇಕು ತಾನೆ. ಓಕೆ ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ಭಾಸ್ಕರ್ ಶೆಟ್ಟಿಗಾರ್ ಮಾತಾಡೋದು. ಭಾಸ್ಕರ್ ಶೆಟ್ಟಿಗಾರ್ ಅವರು ನಮಸ್ತೆ ಸರ್. ನಮಸ್ತೆ ಮಾತಾಡಿ ಸರ್. ಉಡುಪಿ ಇದ್ಯಾವ್ದು ಮೋದಿದು ಕಥೆ ಅಲ್ವಾ? ಮೋದಿ ಬಗ್ಗೆ ಮಾತಾಡೋದಲ್ಲ? ಎಸ್ ಸರ್ ಮಾತಾಡಿ. ಮೋದಿ ಅವರು ಈಗ ಪ್ರೈಮ್ ಮಿನಿಸ್ಟರ್ ಆಗಿ ಇಲ್ಲಿ ಬಂದು ಸುಮಾರು ಕೆಲಸ ಇತ್ತು, ಇದು ಎಲ್ಲ ಮಾಡಿದ್ದಾರೆ ಕೆಲವು. ಅದು ಬರ್ಬೇಕಲ್ಲ, ಅವರು ಪ್ರಮೋದಿಯಾಗಿ ಪ್ರಧಾನಿಯಾಗಿ ಅವರಿಗೆ ಜವಾಬ್ದಾರಿ ಇಲ್ಲ. ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಅವರಿಗೆ ಎಂತದ್ದು, ಅವರಿಗೆ ಕಮೆಂಟ್ ಮಾಡುದು ಮಾತ್ರ ಕೆಲಸ, ಬೇರೆ ಎಂತ ಕೆಲಸ ಇಲ್ಲ ಅವರಿಗೆ. ಇಲ್ಲಿ ಮೋದಿದು ಇದು ನೋಡಿ ಎಲ್ಲ ಇದಾಗ್ತಾ ಇದ್ದಾರೆ, ಎಲ್ಲ ಗಡಿಬಿಡಿ ಆಗ್ತಾ ಇದ್ದಾರೆ. ಆಮ್ ಆದ್ಮಿ ಪಾರ್ಟಿ ಅವರು ನಂಬರ್ 1 ಕಳ್ಳರು ಗೊತ್ತಾ ನಿಮ್ಗೆ? ಕಾಂಗ್ರೆಸ್ ಅವರು ನಮ್ಗೆ ಕಳ್ಳತನ ಮಾಡ್ಲಿಕ್ಕೆ ಕಾಂಗ್ರೆಸ್ ಅವರು ಕಳ್ಸಿದ್ರು ಈ ದೇಶದಲ್ಲಿ. ರಸ್ತೆ ಸರಿ ಆಯ್ತು, ಅದು ಆಯ್ತು, ಅದು ಮಾಡ್ಬೇಕಲ್ಲ. ಈಗ ಮಳೆ ಬರ್ತಾ ಇದೆ ಕಂಡಪಟ್ಟೆ, ಬೆಂಗಳೂರಲ್ಲಿ ಟಿವಿ ಅವರು ತೋರ್ತಾರೆ. ನಿಮ್ಗೆ ಟಿವಿ ಅವರಿಗೆ ಟೈಮ್ ಪಾಸ್ ಆಗುದಿಲ್ವಾ? ಅದಕ್ಕೆ ಎಂತದೆಲ್ಲ ಯಾಕೆ ಮಾಡ್ತೀವಿ? ನಾವೆಲ್ಲ 75 ವರ್ಷ ನಾವು ಬಂದಿದ್ದೇವೆ, ಮೋದಿಯನ್ನು ಹತ್ರ ನೋಡಿದ್ದೇವೆ. ನಾವೆಲ್ಲ ಎಷ್ಟು ಜನ ಬಂದಿದ್ದಾರೆ, 10 ಜನ ನಮ್ದು ಆಶ್ಚರ್ಯ ಆಯ್ತು. ಬಲವಂತವಾಗಿ ಕರ್ಕೊಂಡು ಬರ್ತಾರೆ ಯಾರಾದ್ರೂ? ಬಲವಂತವಾಗಿ ಕರ್ಕೊಂಡು ಬರ್ತಾರೆ ಹೇಳಿ? ಧನ್ಯವಾದ. ನಾವೆಲ್ಲ 75 ವರ್ಷದವರು ನಾವು ಬಸ್ಸಿನಲ್ಲಿ ಪ್ರಾಯದವರು ಸುಮಾರು ಜನ ಬಂದಿದ್ದೇವೆ. ನಾವು ಹತ್ತಿರದಲ್ಲಿ ನೋಡಿದ್ದೇವೆ. ನಾವು ಜನ ನೋಡಿ ನಮ್ಗೇನೆ ಆಶ್ಚರ್ಯ ಆಯ್ತು. ಅಲ್ಲಿ 10 ಜನ ಬಂದದ್ದು ನೋಡಿ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ತಾವು ಬಂದಿದ್ದೀರಾ ಉಡುಪಿಯಿಂದ? ಉಡುಪಿಯಿಂದ ನಾವು ಮಾತಾಡೋದು. ಉಡುಪಿಯಿಂದ ಬಂದಿದ್ದೇವೆ. ಮೊನ್ನೆ ಎಷ್ಟು ಜನರು ಸೇರಿದ್ರು ಹಾಗಾದ್ರೆ ಸರ್? ಎಷ್ಟು ಜನರು ಸೇರಿರಬಹುದು ಮೊನ್ನೆ ಹಾಗಾದ್ರೆ? ತಾವು ಬಂದಿದ್ದೀರಾ ಹಾಗಾದ್ರೆ? ಅದೆಲ್ಲ ಯಾರು ಲೆಕ್ಕ ಮಾಡ್ತಾರೆ? ಬೇರೆ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಅಲ್ಲಿ ಲೆಕ್ಕ ಮಾಡ್ಲಿಕ್ಕೆ ಆಗ್ತದೆ? ಒಂದು ಎಷ್ಟು ಜನರು ಸೇರಿರ್ಬೋದು? ಯಾಕಂದ್ರೆ ಇಲ್ಲಿ ನಾವೆಲ್ಲ ಬ್ಯಾಂಕ್ ಮ್ಯಾನೇಜರ್ಸ್, ನಾವೆಲ್ಲ ನಮ್ಗೆ ನಂಬರ್ಸ್ ಎಲ್ಲ ಕರಿ ಗೊತ್ತುಂಟು, ಹಾಗೆಲ್ಲ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಹೇಳಿದ್ರೆ ಒಬ್ಬ 1 ಲಕ್ಷ ಹೇಳುದು, ಒಬ್ಬ 2 ಲಕ್ಷ ಹೇಳುದು, ಒಬ್ಬ 3 ಲಕ್ಷ ಹೇಳುದು. ನಿಮ್ಮ ಲೆಕ್ಕದಲ್ಲಿ ಎಷ್ಟು? ನೀವು ಇರ್ಲಿ, ಅವರು ಇಲ್ವಾ? ನೀವು ಹೇಳ್ತೀರಿ ಎಷ್ಟು?
ಎಷ್ಟು ಹೇಳ್ತೀರಿ ನೀವು? ಸರ್, TV ಅವರು? ನಿಮ್ಮಲ್ಲಿ ನಾನು ಜನ ಬರುದು ನೋಡಿದ್ದೇನೆ, ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲಿ. ಹಾಗಾದ್ರೆ ಅಷ್ಟು ಜನ ಬರ್ತಾ ಇದ್ದಾರೆ, ಎರಡು ಮಂಗಳೂರಿಂದ ಬರ್ತಾ ಇದ್ದಾರೆ, ನಾವು ಉಡುಪಿಯಿಂದ ಬೈಕಂಪಾಡಿಯಿಂದ ನಡ್ಕೊಂಡು ಬರ್ತಾ ಓಕೆ, ಹಾಗಾದ್ರೆ ಒಂದು 50,000 ಜನ ಇದ್ದಾರೆ. ಬಂದಿರ್ಬೋದು. ಹಾಗಾದ್ರೆ ಒಂದು 50,000 ಜನ ಬಂದಿರ್ಬೋದಾ? 50? ಹಾಗಾದ್ರೆ ಎಷ್ಟು ಬಂದಿರಬಹುದು? ಅದೆಲ್ಲ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ ಮಾರ್ರೆ, ಎಷ್ಟಂತ ಸರ್, ಲಕ್ಷದಲ್ಲಿ ಬಂದಿರಬಹುದು, ಸಾವಿರದಲ್ಲಿ ಬಂದಿರಬಹುದು. ಅಲ್ಲಲ್ಲ, ಲಕ್ಷಾಂತರ ಜನ ಹೇಳ್ತಿರಲ್ಲ. ಧನ್ಯವಾದ. ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ಅಶ್ವಿತಾ, ಕಾವೂರಿಂದ. ಎಸ್ ಮೇಡಮ್, ಮಾತಾಡಿ. ನಾನ್ ಮೊನ್ನೆ ಫಂಕ್ಷನ್ ಗೆ ಹೋಗಿದ್ದೆ ಸರ್. ನಾನ್ ಸತ್ಯ ಹೇಳ್ತೇನೆ, ಅದ್ರಲ್ಲಿ ಯಾವುದೇ ಒತ್ತಾಯ ಇಲ್ಲ. ನಾವು ಹೋದ ಫಂಕ್ಷನ್ ಗೆ ನಮ್ಗೆ ಯಾರ ಒತ್ತಾಯ ಇರಲಿಲ್ಲ, ನಾವೆಲ್ಲ ಖುಷಿಯಿಂದ ಹೋದದ್ದು. ಯಾಕಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಬರುದು. ಮತ್ತೊಂದು, ನಾನೊಂದು ಗವರ್ಮೆಂಟ್ ಎಂಪ್ಲಾಯ್ ಅಲ್ಲ, ಆಫೀಸಲ್ಲಿ ಕೆಲಸ ಮಾಡುದು ನಾನು. ನಮ್ಗೆ ಎಲ್ಲರಿಗೆ VIP ಪಾಸ್ ಕೊಟ್ಟಿದ್ದಾರೆ. ಯಾವ್ದೇ ಸೋರ್ಸ್ ಇದ್ರಲ್ಲಿ ಇಷ್ಟ ಹೋಗ್ಬೋದು, ಹಾಗಿತ್ತು. ಮತ್ತೊಂದು, ಅಂತ ಪ್ರೈಮ್ ಮಿನಿಸ್ಟರ್ ಸಿಗ್ಬೇಕಾದ್ರೆ ನಾವು ಪುಣ್ಯ ಮಾಡಿದ್ದೇವೆ ಫಸ್ಟ್. ಮತ್ತೆ ಅಲ್ಲಿ ನಾವು ಹೋದವರು ನೋಡಿದ್ದೇವೆ, ಎಷ್ಟು ಮಂದಿ ಬಂದಿದ್ದಾರೆ ಹೇಳಿ, ಲಕ್ಷಗಟ್ಟಲೆ ಜನ ಬಂದಿದ್ದಾರೆ. ಹಾಗಾದ್ರೆ ತಮ್ಮನ್ನ ಬಲವಂತ ಮಾಡಿ ಕರ್ಕೊಂಡು ಇಲ್ಲ, ಅದೊಂದು ಶಿವರ್, ಯಾರು ಬಲವಂತವಾಗಿ ಇಲ್ಲ, ನಮ್ಮ ಇಷ್ಟದ ಪ್ರಕಾರ ನಾವು ಅಲ್ಲಿ ಹೋದದ್ದು. ಓಕೆ, ಜೊತೆಗೆ ಅಲ್ಲಿ ಒಂದು ಎಷ್ಟು ಲಕ್ಷ ಜನ ಸೇರಿದ್ದಾರೆ ಅಂತ ಹೇಳ್ತೀರಾ? ಹಾಗಾದ್ರೆ ಸೇರಿದ್ದಾರೆ ಸರ್, ಸೇರಿದ್ದಾರೆ. ಯಾಕಂದ್ರೆ ನಮ್ಗೆ ನಾವೇ ನೋಡಿದ್ದೇವೆ ಅಲ್ಲಿ ಇದ್ದವರು ಎಷ್ಟು ಜನ ಇರ್ಬೋದು ಹೇಳಿ. ಅಲ್ಲಿ ಪಣಮೂರಿಯಿಂದ ಎಲ್ಲಿವರೆಗೆ ಅದು ಲೈನ್ ನೀವು ನೋಡಿರ್ಬೋದು ಟಿವಿಯಲ್ಲಿ. ಹಾಗಾಗಿ ಯಾವುದೇ ಬಲವಂತ ಇಲ್ಲ, ಲಕ್ಷಗಟ್ಟಲೆ ಜನ ಸೇರಿದ್ದಾರೆ. ಯಾಕೆ ಬಂದಿದ್ದಾರೆ? ಯಾಕಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಬರುದು ಸರ್, ಇದ್ರಲ್ಲಿ ಯಾವುದೇ ಪಕ್ಷ ಇಲ್ಲ. ನಮ್ಮ ಅಂತ ಪ್ರೈಮ್ ಮಿನಿಸ್ಟರ್ ಸಿಗ್ಬೇಕಾದ್ರೆ ನಮ್ಮ ಪುಣ್ಯ. ಓಕೆ, ರೈಟ್ ಮೇಡಮ್, ಥ್ಯಾಂಕ್ ಯು. ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ನಮಸ್ತೆ ಸರ್. ಕೇನುಂಟು ಸರ್, ಇನ್ನೊಬ್ಬರು ನಮಸ್ತೆ. ಸುರೇಶ್ ಶೆಟ್ಟಿ ಬಂದು ಬ್ಯಾಂಗ್ಳೂರ್ ಬೆಲೆ ಮನ್ಪನ IT ಸೆಕ್ಟರ್. ನಮಸ್ತೆ, ಪಾತ್ರಲೆ ಸರ್. ಮೋದಿ ಬತ್ತಿನ ಬಾರಿ ಮಲ್ಲ ಖುಷಿ ಆತಂದು ಎಂತ ಆತನ ಬಂದ ಬ್ಯಾಂಗ್ಳೂರ್ ಅನ್ನು ನೈಟ್ ಶಿಫ್ಟ್ ಬೆಲೆ ಮಂತ ಎಂತ ಬ್ಯಾಂಗ್ಳೂರ್ ಆಫೀಸ್ ದಾಖಕ್ಕೆ ಏನೊಂದು ಕುಡ್ಲಾಡಿ ಇಂಚರ ಜನಕ್ಕೂ ಸೇರ್ಬೇದಾತ ಮಾರೆ. ಇಂಚ ಸೇರ ಕಾರಣದಾತ ಏನು ಇರು ಯಾಕಂದ್ರೆ ರಾಮನಗರದಲ್ಲಿ ಇರ್ತಾರೆ, ಮಂಡ್ಯದಲ್ಲಿ ಇರ್ತಾರೆ. ಅದಕ್ಕೆ ಇನ್ನು ಏತು ಕಾಸು ಕೊಡ್ದುಪ್ತಾರೆ ಅಂದಾಜಿ ಈತು ಜನಕ್ಕೆ ಸೇರ್ತಾ ಇರೋದು ಪಣ್ಣ ಅಲ್ಪದಕ್ಕೆ ಮಾತ್ರ ಕಾಸು ಕೊಡ್ದು ಬಿರಿಯಾನಿ ಕೊಡ್ದು ಮಾಲ್ ಕೊಡ್ದು ಸೇರ್ಪವನಿ ಅವೇ ಕುಡ್ಲಾಡು ಅಂತ ಆಪುಜಿ. ಕುಡ್ಲಾಡು ಸೇರೋಡನ್ನ ಜನಕ್ಕೂ ಸೇರೋಡನ್ನ ಅಕಲ ಇಚ್ಚಡು ಸೇರ್ವೇರು, ಅವೇ ಕೇಸರಿ ನೆಕ್ ಧ್ವಜಗೋಸ್ಕರ ಸೇರ್ವೇರು. ಬೇಜಾರಾದಿತ್ತು ಒಂದು ನಮ್ಮ ಯಾಲ ಮೂಲಕ ರೂಮ್ ಹೊಡ್ದು ನಮ್ಗೆ ಬೇಜಾರಾತನು ಪ್ರವೀಣ್ ಅಂತ ನಂದು ಅವು ಮಾತ್ರ ಒಂದು ಟೈಮ್ ಆದ ಪೋತುಂಡು. ಬಟ್ ಮೋದಿ ಬಂದಾಗ ಆದ್ ನಂಗೆ ಅಲೆಗೋಸ್ಕರ ಮೋದಿಯಿಂದ ಅಲೆ ಉಂದತೆ ಬ್ಯಾಂಗ್ಳೂರು ಒಂದು ಕುಡ್ಲದಾಯ ಬಂದ ಇಂಕ ಎಮ್ಮೆ ಹಾಕೊಂಡು ಕೆಲವರು ಆಪ್ತ ಒಂದೇ ಅಂತ ಮಿತ್ತಂಜಿ ಕೆಲವರು ಬಂದರು ಕುಡ್ಲದಾಯ ಬ್ಯಾಂಗ್ಳೂರ್ ಹೋದು ಬೆನ್ನೊಂದುಲ್ಲಿ ಕುಡ್ಲದಾಯ ಬೇಲ ತಿಕ್ಕುದು ಜಾಗ ಬೆಂದ ಅಂದ್ ಐಕ್ಲ ಒಂದು ಕಾರಣ ಒಂದು IT ಸೆಕ್ಟರ್ ಎಂಟ್ ಹಾಕೊಂಡ್ ಬಂದ ಇತ್ತ ಕುಡ್ಲಾಡ್ ಬೆನ್ಪುನಾನ 20,000 ಸಂಬಳ ತಿಕ್ಕೊಂಡ ಕುಡ್ಲಾಡ್ದು ಬ್ಯಾಂಗ್ಳೂರ್ ಬಸ್ 40,000 ಸಂಬಳ ಬರ್ಪೇರು. ಐಕೋಸ್ಕರ ಒಂದ್ ಜನ ಊರು ಬೇಟ ಊರು ಹೋದು ಬೆನ್ಪುನಿ ಅದನ್ನ ಒಂದು ಅರ್ಥ ಮಾಡ್ಬೋದು ಜನಕ್ಕೂ. ಓಕೆ ಸರ್, ಥ್ಯಾಂಕ್ ಯು ಸೊಲ್ಮೇಲು, ಧನ್ಯವಾದ ಸರ್. ಲಾರೆನ್ಸ್ ಅವರು ಮತ್ತೆ ಸಂತೋಷ್ ಅವರು ಬೋತ್ ಆಫ್ ಯು ನಾನು ನೇರವಾಗಿ ಮೋದಿ ಅಂತ ಬಂದಾಗ ನಮ್ಗಿಂತ ಪ್ರೈಮ್ ಮಿನಿಸ್ಟರ್ ಸಿಗ್ಬೇಕು ಅಂತ ಬಂದಾಗ ಪುಣ್ಯ ಮಾಡಿರ್ಬೇಕು ಅಂತ ವಿಚಾರವನ್ನ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ? ಯಾವುದೇ ಒಬ್ಬ ಪ್ರಧಾನಿ ದೇಶದ ಒಂದು ಚುನಾವಣೆಯಲ್ಲಿ ಪ್ರಧಾನಿ ಆಗುವುದು ನಿಶ್ಚಿತ. ಮತ್ತೆ ದೇಶಕ್ಕೊಬ್ಬ ಈ ಕಾಲಮ್ಸ್ ಗಳನ್ನ ತಾವು ನೋಡಿದೀರಾ? ಅಲ್ಲಿ ಲಕ್ಷಾಂತರ ಜನರು ಸೇರಿದ್ರು. ಅಲ್ಲ, ಒಂದೊಂದು ಸರ್, ಇದು ಎಂತ ಅಂತ ಹೇಳಿದ್ರೆ, ನಮ್ಮ ಡಿಬೇಟ್ ನಲ್ಲಿ, ನಮ್ಮ ಕಾರ್ಯಕ್ರಮದಲ್ಲಿ ಜನರ ಒಂದು ಅಭಿಪ್ರಾಯಗಳಿಗೆ ನಾವು ಮನ್ನಣೆಯನ್ನ ಕೊಡ್ತೀವಿ. ಆ ಅಭಿಪ್ರಾಯದ ಮೇಲೂ ಕೂಡ ನಾವು ಚರ್ಚೆಯನ್ನ ಮಾಡ್ತೀವಿ. ಹಾಗಾಗಿ ಇಂತಹ ಕರೆಗಳನ್ನ ನಾನು ಸರದಿಯಲ್ಲಿ ಯಾಕೆ ತೆಗೆದುಕೊಂಡೆ ಅಂತ ಬಂದಾಗ ಅವರ ಅಭಿಪ್ರಾಯ. ಇಲ್ಲಿ ಬಿಜೆಪಿಯವರು, ಕಾಂಗ್ರೆಸ್ ಅವರು, ಆಮ್ ಆದ್ಮಿ ಪಾರ್ಟಿಯವರು ಅಥವಾ ನಿರೂಪಕ ಈ ರೀತಿ ಬೊಬ್ಬೆ ಹೊಡೆಯುವಂತದ್ದಲ್ಲ. ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅವರ ಅಭಿಪ್ರಾಯ ಚರ್ಚೆ ಆಗಲಿ ಅನ್ನುವಂಥದ್ದು. ಮೋದಿ ಅವರ ಬಗ್ಗೆ ಅವರು ಇಟ್ಟಿರುವಂತಹ ಒಂದು ಅಭಿಮಾನಗಳು ಚರ್ಚೆ ಮಾಡೋಣ, ಜೊತೆಗೆ ಈ ಒಂದು ಜನ ಸೇರಿರುವಂತಹ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಆಗಲಿ.
ನೋಡಿ, ಅವರು ಮೋದಿಯ ಬಗ್ಗೆ ಹೊಗಳಿಕೆ, ಈಗ ಒಬ್ಬ ಪ್ರಧಾನಿಯ ಬಗ್ಗೆ ಹೊಗಳುವಂತದ್ದು ಇರುವಂತ ನಮಗೆ ಸಹ ನಮ್ಮ ದೇಶದ ಪ್ರಧಾನಿಯ ಬಗ್ಗೆ ನಮಗೆ ಗೌರವ ಇದೆ. ಖಂಡಿತ ದೇಶದ ಪ್ರಧಾನಿ ಯಾವುದೇ ಪಕ್ಷದ ಸೀಮಿತ ಅಲ್ಲ. ಅದರ ಬಗ್ಗೆ ದೇಶದ ಒಂದು ರಾಷ್ಟ್ರೀಯತೆ ಬಗ್ಗೆ, ದೇಶದ ಬಗ್ಗೆ ನಮಗೆ ಯಾರು ಕಲಿಸ್ಕೊಡ್ಬೇಕಂತ ಅಗತ್ಯ ಇಲ್ಲ. ನಮಗೆ ನಮ್ಮ ತಾಯಿಯ ಬಗ್ಗೆ ಅಥವಾ ತಂದೆಯ ಬಗ್ಗೆ, ನಮಗೆ ನಮ್ಮ ಕುಟುಂಬದ ಬಗ್ಗೆ ಗೌರವ ಇದೆ. ಅದು ದೇಶ ಅಂದ್ರೆ ಒಂದು ಕುಟುಂಬ ಇದ್ದಾಗೆ. ಅದನ್ನು ಕುಟುಂಬಗಳನ್ನು ಓಡುವಂತ ಕೆಲಸಗಳನ್ನು ಯಾರು ಮಾಡಬಾರ್ದು. ಯಾವುದೇ ಕೋಮು ಆಗ್ಲಿ, ಯಾವುದೇ ಜಾತಿ ಆಗ್ಲಿ, ಧರ್ಮಗಳನ್ನು ನೋಡುವಂತ ಕೆಲಸವನ್ನು ಯಾವುದೇ ಪ್ರಧಾನಮಂತ್ರಿಗಳು ಮಾಡಬಾರ್ದು, ಅಥವಾ ಆ ಪ್ರಧಾನಮಂತ್ರಿಗಳು ಪ್ರತಿನಿಧಿಸುವ ಪಕ್ಷದವರು ಸಹ ಮಾಡಬಾರ್ದು. ಆ ಪಕ್ಷದವರು ಮಾಡಿದ್ರೆ ಯಾರಿಗದು ನೇರವಾಗಿ ಹೊಣೆ ಆಗ್ತದೆ. ಈಗ ಇಲ್ಲಿ ನಡೆದಂತ ಗಲಾಟೆಗಳು ಅಥವಾ ಪ್ರಕರಣಗಳು ಮೋದಿಯವರು ಖುದ್ದು ಬಂದು ಮಾಡಿರಲಿಲ್ಲ ಆಗಿರ್ಬೋದು. ಅದರ ವೈಫಲ್ಯತೆಗಳು ಯಾರ ಮೇಲೆ ಹೋಗ್ತದೆ? ಮೋದಿಯವರನ್ನೇ ಬೊಟ್ಟು ಮಾಡ್ತದೆ, ಅಥವಾ ದೇಶದ ಆಡಳಿತವನ್ನೇ ಬೊಟ್ಟು ಮಾಡ್ತದೆ. ಅದ್ರಲ್ಲಿ ಏನು ತಪ್ಪಿದೆ? ಆಗ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ರು, ಅದು ಒಂದು ವ್ಯವಸ್ಥೆ ಸರಿಯಾಗಬೇಕು, ಇಂತಹ ಪ್ರಕರಣಗಳು ಆಗಬಾರ್ದು ಅನ್ನೋದ್ರ ಬಗ್ಗೆ ಮಾತ್ರ ನಮ್ಮ ಒಂದು ಮನವಿ ಬಿಟ್ರೆ ಬೇರೆ ಏನಲ್ಲ. ಈಗ ಕೊನೆಯದಾಗಿ ಮಾತಾಡಿದವರು ಹೇಳಿದ್ರು, ನಾನು ಮಂಗಳೂರು ಬಿಟ್ಟು ಬೆಂಗಳೂರಲ್ಲಿ ಉದ್ಯೋಗಕ್ಕಾಗಿ ಹೋಗಿದ್ದೇನೆ ಅಂತ. ಅಂದ್ರೆ ಮಂಗಳೂರಿನಲ್ಲಿ IT ಅಥವಾ BT ಕಂಪನಿಗಳು ಯಾಕೆ ಬರ್ತಾ ಇಲ್ಲ, ಯಾಕೆ ಅಪ್ಗ್ರೇಡ್ ಆಗಿಲ್ಲ? ಕಳೆದ ಎಷ್ಟು ದಶಕಗಳಿಂದ, ಎಷ್ಟು ಅವಧಿಯಿಂದ ಬಿಜೆಪಿ ಅಧಿಕಾರದಲ್ಲಿದೆ. ನಳಿನ್ ಕುಮಾರ್ ಕಟೀಲ್ ರವರೇ 3ನೇ ಅವಧಿಯಲ್ಲಿ ಸಂಸದರಾಗಿದ್ದಾರೆ. ಅವರ ಯೋಜನೆಗಳೇನು? IT ಬರ್ಲಿಕ್ಕೆ ಅವರೇ ಹೇಳಿದ್ರು, ಮೋದಿ ಅವರನ್ನವರು ಹೊಗಳಿದ್ರು. ಅವರಿಗೆ ಪ್ರವೀಣ್ ಅವರ ವಿಚಾರದಲ್ಲಿ ಬೇಜಾರಿದೆ ಅಂತ ಹೇಳಿದ್ರು. ಆದ್ರೆ ಉದ್ಯೋಗ ಸೃಷ್ಟಿಯ ಬಗ್ಗೆ ಯಾಕೆ ಇವರ ಬಗ್ಗೆ ಚಕಾರಿಲ್ಲ? ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿಯ ಬಗ್ಗೆ 14,000 ಈಗ ನಿನ್ನೆ 3,800 ಕೋಟಿ ರೂಪಾಯಿ ಯೋಜನೆಗಳಲ್ಲಿ 14,150 ಉದ್ಯೋಗ ಸೃಷ್ಟಿ ಅಂತ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಎಷ್ಟೋ ಸಿಂಡಿಕೇಟ್ ಆಗಿರ್ಬೋದು, ಕಾರ್ಪೊರೇಷನ್ ಆಗಿರ್ಬೋದು, ಕೆನರಾ ಆಗಿರ್ಬೋದು, ಎಲ್ಲಾ ಬ್ಯಾಂಕ್ಗಳನ್ನು ಸೃಷ್ಟಿಸಿ ಸ್ಥಳೀಯವಾಗಿ ಅಥವಾ ರಾಜ್ಯದಲ್ಲಿ ಅಥವಾ ಜಿಲ್ಲೆಯಲ್ಲಿ ಎಷ್ಟೋ ಜನರಿಗೆ ಉದ್ಯೋಗಗಳನ್ನು ಸ್ಥಳೀಯವಾಗಿ ಇದ್ದಾರೆ. ಈಗ ಜಿಲ್ಲೆಯ ಎಲ್ಲಾ ಬ್ರಾಂಚ್ಗಳಲ್ಲಿ ಮೊದಲಿನಿಂದ ನೋಡಿದ್ರೆ ಎಲ್ಲ ಸ್ಥಳೀಯ ಉದ್ಯೋಗದಲ್ಲಿದ್ದಾರೆ. ಈಗ ನೇಮಕಾತಿ ಆಗುವಾಗ ಏನಾಗ್ತಾ ಇದೆ? ಈಗ ನೇಮಕಾತಿ ಆಗುವಾಗ ಸ್ಥಳೀಯರಿಗೆ ಎಷ್ಟು ಉದ್ಯೋಗಗಳು ಸಿಗ್ತಾ ಇದ್ದಾವೆ? ಯಾರಿಗೆ ನೇಮಕಾತಿ ಮಾಡ್ತಾ ಇದ್ದಾರೆ? ಬೇರೆ ರಾಜ್ಯಗಳು ಯಾಕೆ ನಮ್ಮ ರಾಜ್ಯಗಳಿಗೆ ಒಂದು ಇಷ್ಟು ಪಾಲನ್ನು ನಮ್ಮ ರಾಜ್ಯಗಳಿಗೆ ಅಥವಾ ನಮ್ಮ ಜಿಲ್ಲೆಯ ಯುವಕರಿಗೆ ಕೊಡಬೇಕಂತ ಯಾಕೆ ಅಹವಾಲನ್ನು ಇವರು ಕೊಡ್ತಾ ಇಲ್ಲ? ಯಾಕೆ ಪ್ರೆಷರೈಸ್ ಮಾಡ್ತಾ ಇಲ್ಲ? MRPL ಅಂತ ಯೋಜನೆಗಳನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಯಾರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ? ಎಲ್ಲ ಹೊರ ರಾಜ್ಯಗಳಿಗೆ ಸಿಗ್ತದೆ. ಯಾಕೆ ನಮಗೆ ಇಷ್ಟು ಉದ್ಯೋಗಗಳನ್ನು ಜಿಲ್ಲೆಯವರಿಗೆ ಕೊಡಬೇಕಂತ ಯಾಕೆ ನಾವು ಅದನ್ನು ಯಾರು ಮಾಡಬೇಕು? ಒಬ್ಬ ಶಾಸಕನಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದು ಕೇಂದ್ರದ ಅಧೀನದಲ್ಲಿ ಬರ್ತದೆ. ಆ ಸಂಸ್ಥೆಗಳು NMBT ಆಗಿರ್ಬೋದು, MRPL ಆಗಿರ್ಬೋದು, ಎಲ್ಲಾ ಸಂಸ್ಥೆಗಳು. ಯಾಕೆ ಅದರ ಬಗ್ಗೆ ಯಾಕೆ ಮೋದಿ ಅವರು ಒಂದು ಚಕಾರಣ ಎತ್ತಲಿಲ್ಲ? ಯಾಕೆ ಸಂಸದರು ಅದರ ಬಗ್ಗೆ ಒಂದು ಒತ್ತಡ ಹಾಕ್ಲಿಲ್ಲ? ಕಾರ್ಯಕ್ರಮ ಸಕ್ಸಸ್ ಅಥವಾ ಅಲ್ಲ, ಅದು ವಿಚಾರಗಳಲ್ಲ. ಇಲ್ಲಿ ಉದ್ಯೋಗ ಸೃಷ್ಟಿಯ ಬಗ್ಗೆ ಆಗುವಾಗ ಉದ್ಯೋಗ ಎಲ್ಲಿ ಸೃಷ್ಟಿ? ಯುವಕ ಹೇಳಿದ್ನಲ್ಲ, ನಮಗೆ 20,000 ಸಂಬಳ ಮಂಗಳೂರಲ್ಲಿ ಸಿಗ್ತದೆ, ಉದ್ಯೋಗಗಳಿಲ್ಲ. ಸೊ ಅದಕ್ಕೋಸ್ಕರ ನಾವು ಬೆಂಗಳೂರಿಗೆ ಹೋಗಿದ್ದೇವೆ. ಯಾರ ವೈಫಲ್ಯ ಹಾಗಾದ್ರೆ? ಸಂಸದರ ವೈಫಲ್ಯ ಅಲ್ವಾ? ಸಂಸದರ ವೈಫಲ್ಯ ಜೊತೆಗೆ ಸಂಸದರ ವೈಫಲ್ಯ ಜೊತೆಗೆ ಸಂಸದರ ಸಾಮರ್ಥ್ಯವು ಕೂಡ ಹೌದು ಅನ್ನೋದು ಹೇಳ್ತಾ ಇದ್ದಾರೆ ಬಿಜೆಪಿ ಅವರು. ಎಸ್, ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ನೀವು 70 ವರ್ಷದ ಆಡಳಿತವನ್ನು ತೆಗೀರಿ. ಈಗ ಅವ್ರು ಹೇಳಿದಕ್ಕೆ ಮಾತಾಡುವಂಥದ್ದು. ಈಗ ಈ ಜಿಲ್ಲೆಗೆ ಯಾರ್ದು ಎಷ್ಟು ಕೋಟಿ ತಂದಿದ್ದಾರೆ ಅಂತ ಹೇಳಿದ್ರೆ ಲೆಕ್ಕ ಹಾಕಿದ್ರೆ ಉಳ್ಳಾಲ ಶ್ರೀನಿವಾಸ ಮಲ್ಯರನ್ನು ಬಿಟ್ರೆ ಬೇರೆ ಯಾವ ಸಂಸದನು ನಳಿನ್ ಕುಮಾರ್ ತಂದಷ್ಟು ಅನುದಾನವನ್ನು ತರಲಿಲ್ಲ. ಗಂಡಘೋಷವಾಗಿ ನಾವು ಹೇಳ್ತೇವೆ. ಇವತ್ತು ಜನಾರ್ದನ ಪೂಜಾರಿಯವರ ಆಗ ಕಾರ್ಯಕ್ರಮದ ಬಗ್ಗೆ ಅವರು ಹೇಳಿದ್ರು. ಜನಾರ್ದನ ಪೂಜಾರಿಯವರು ಲೋನ್ ಮೇಳ ಮಾಡುವಾಗ, ನಾನು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಲೋನ್ ಮೇಳ ಮಾಡುವಾಗ 5,000 ಜನರಿಗೆ ಏನು ಲೋನ್ ಕೊಡ್ಲಿಕ್ಕೆ ಇದ್ರೆ 2 ಲಕ್ಷ ಜನ ಸೇರಿಸ್ತಾ ಇದ್ರು. ಆಗ ಅದು ಸರ್ಕಾರಿ ಕಾರ್ಯಕ್ರಮ ಅಂತ ಗೊತ್ತಾಗ್ಲಿಲ್ವಾ? ಆಗ ಸಹ ಸರ್ಕಾರಿ ಕಾರ್ಯಕ್ರಮ ಬ್ಯಾಂಕಿನ ಖರ್ಚಿನಲ್ಲಿ ಆಗ್ತಾ ಇತ್ತು. ಎಷ್ಟು ಆಗ್ತಾ ಇತ್ತು? ಖಾಲಿ ಮಂಗಳೂರಿನಲ್ಲಿ ಅಲ್ಲಲ್ಲ, ಇಡೀ ದೇಶದಲ್ಲಿ ಆಗ್ತಾ ಇತ್ತು. ಆಗ ಅದು ಸರ್ಕಾರದ ಖರ್ಚು ಹಾಳಾಗ್ಲಿಲ್ವಾ? ಹಣ ವೇಸ್ಟ್ ಆಗ್ಲಿಲ್ವಾ? ಆಗ ಪ್ರೈಮ್ ಮಿನಿಸ್ಟರ್ ಬರುವಾಗ ರಾತ್ರೋರಾತ್ರಿ ಡಾಮರೀಕರಣ ಆಗ್ತಾ ಇತ್ತು. ಮಾಡಬಾರ್ದು ಅಂತ ಹೇಳಿ ನಾನು ಹೇಳಿದ, ಪ್ರೈಮ್ ಮಿನಿಸ್ಟರ್ ಬರುವಾಗ ಮಾಡಬೇಕು. ಈಗ ರಾಷ್ಟ್ರೀಯ ಹೆದ್ದಾರಿಯವರು ಅವರಿಗೆ ಡಾಮರ್ ಮಾಡಲಿಕ್ಕೆ ಯಾವಾಗ ಅವಕಾಶ? ಡಿಸೆಂಬರ್ ನಂತರ, ಮೇ 15ರ ಒಳಗೆ, ಅದರ ಒಳಗೆ ಅವರು ಮಾಡಬೇಕು. ಅದು ಅವರ ಕಾರ್ಯಕ್ರಮದಲ್ಲಿ ಬರುವಂತದ್ದು. ಇದು ಈಗ ಕೂಳೂರು ಬ್ರಿಡ್ಜ್ ಆಗ್ಲಿ ಅಥವಾ ಏನು ಪ್ಯಾಚ್ ವರ್ಕ್ ಮಾಡಿದ್ದಾರೆ, ಅದು ಮಾಡಿರುವಂತದ್ದು ಪ್ರೈಮ್ ಮಿನಿಸ್ಟರ್ ಬರುವುದಕ್ಕೆ ಸ್ಪೆಷಲ್ ಫಂಡ್. ಅದು ಜಿಲ್ಲಾಧಿಕಾರಿಯವರೇ ಪವರ್ ಇರುವಂತದ್ದು. ಅವರು ಮಾಡಲೇಬೇಕು. ಮಾಡದಿದ್ರೆ ಅವರ ಮೇಲೆ ಆಕ್ಷನ್ ಆಗ್ತದೆ. ಈಗ ಪ್ರಧಾನಮಂತ್ರಿಗಳು ಅಲ್ಲಿ ಸಭೆ ಮಾಡಿ ಅವರು ಸರ್ಕಿಟ್ ಹೌಸ್ಗೆ ಹೋಗ್ತಾರಾ, NMPT ಗೆಸ್ಟ್ ಹೌಸ್ಗೆ ಹೋಗ್ತಾರಾ, ಇನ್ನೊಂದು ಕಡೆಗೆ ಹೋಗ್ತಾರಾ, ಮೀಟಿಂಗ್ ಮಾಡ್ತಾರಾ, ಅದು ಅವರಿಗೆ ಬಿಟ್ಟದ್ದು. ಅವರ ಹತ್ರ ಆಪ್ಷನ್ ಇದೆ. ಅವರು ಎಲ್ಲಿ ಹೇಳ್ತಾರೋ ಅಲ್ಲಿ ಹೋಗ್ಬೇಕು. ಅಲ್ಲಿ ರಸ್ತೆ ಸರಿ ಇರಬೇಕು. ಅದು ಜಿಲ್ಲಾಧಿಕಾರಿಗಳು ಮತ್ತೆ ಬೇರೆ ಅಧಿಕಾರಿಯವರ ಕರ್ತವ್ಯ. ಅವರ ನಾಳೆ ಸಸ್ಪೆಂಡ್ ಆಗ್ಬಹುದು, ಅವರ ಮೇಲೆ ಕ್ರಮ ಆಗ್ಬಹುದು. ಅದಕ್ಕೋಸ್ಕರ ಅವರು ಬಂದಂತ ಫಂಡ್ ಅನ್ನ ಯುಟಿಲೈಸ್ ಮಾಡಿದ್ದಾರೆ. ಅದರಿಂದ ಜನರಿಗೆ ಉಪಯೋಗ ಆಗಿದೆ.
ಆಗ್ಲಿಲ್ವಾ? ಈಗ ನಳಿನ್ ಕುಮಾರ್ ಕಟೀಲ್ ಈಗ ಯಾರು ತಂದಿದ್ದಾರೆ? ಉಳ್ಳಾಲ ಶ್ರೀನಿವಾಸ ಮಲ್ಯರು NFPT ತಂದ್ರು, ಏರ್ಪೋರ್ಟ್ ತಂದ್ರು, NITK ತಂದ್ರು. ಆಮೇಲೆ ಇಲ್ಲಿ ಸಂಸದರು ಏನು ಮಾಡಿದ್ದಾರೆ? ನಾನು ಕಾಂಗ್ರೆಸ್ ಅಲ್ಲಿ ಇದ್ದೆ, ನಾನು ಹೇಳ್ತೇನೆ ಯಾರು ಏನು ಮಾಡಿದ್ದಾರೆ. ಧನಂಜಯ ಕುಮಾರ್ ಏನ್ ಮಾಡಿದ್ರು? ಒಂದು ಪಾಣಮಂಗಳೂರು ಬ್ರಿಡ್ಜ್ಗೆ ಎಷ್ಟು ವರ್ಷದಾಗಿತ್ತು? ಕೇವಲ ಧನಂಜಯ ಕುಮಾರ್ಗೆ ಸಹ, ಅವರು ಸಹ ಬಿಜೆಪಿಯಲ್ಲಿದ್ದರು. ಒಂದು ಪಾಣಮಂಗಳೂರು ಬ್ರಿಡ್ಜ್ಗೆ ಎಷ್ಟು ವರ್ಷದಾಗಿದೆ? 10 ವರ್ಷದಾಗಿದೆ. 10 ತಿಂಗಳಲ್ಲಿ ಮಾಡಿದ್ರು ಗುರುಪುರ ಬ್ರಿಡ್ಜ್. ಏನು ಬಾಕಿಯವರಿಗೆ ಮಾಡ್ಲಿಕ್ಕೆ ಆಗ್ಲಿಲ್ವಾ? ಬೇರೆ ಬೇರೆ ಸಂಸದರಿಗೆ ಮಾಡ್ಲಿಕ್ಕೆ ಆಗ್ಲಿಲ್ವಾ? ಏನು ತಾಕತ್ತಿರ್ಲಿಲ್ವಾ ಹಾಗೆ? ಅಲ್ಲ, ಕೇಳ್ಬೇಕಲ್ಲ. ಅಲ್ಲಿ ಒಂದು 100 ಎಕರೆ ಪ್ಲಾಸ್ಟಿಕ್ ಇದು ತಂದ್ರು. ಆಮೇಲೆ ಎಷ್ಟೋ ಕೋಟಿ ಅನುದಾನ ಇಲ್ಲಿ ತಂದ್ರು. ಏನದು ಕೆಲಸ ಅಲ್ವಾ? ಈಗ ಸಾಗರಮಾಲಾ ಯೋಜನೆಯಲ್ಲಿ ಇಷ್ಟು ನಮ್ಮ ಡಿಸ್ಟ್ರಿಕ್ಟ್ಗೆ ಬರ್ಬೇಕಂತೇಳಿ ಹೋರಾಟ ಮಾಡಿ ತರಿಸಿದ್ದು ನಳಿನ್ ಕುಮಾರ್ ಕಟೀಲ್ ಅಲ್ವಾ? ಈಗ ಕಾರವಾರದ್ದು ಬೇರೆ ಉಂಟು, ಅಲ್ಲಿ MP ಗಳು ಮಾತಾಡಿದ್ದಾರೆ. ಇಲ್ಲಿ ಇಷ್ಟು ಕೋಟಿ ಬರಬೇಕಾದ್ರೆ, ಇಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕಾದ್ರೆ ಅದನ್ನು ಹೇಳಿದ್ಯಾರು, ಮಾಡಿದ್ಯಾರು? ಈಗ ಕಾರ್ಕಳದ ನ್ಯಾಷನಲ್ ಹೈವೇ ಇಷ್ಟು ವರ್ಷ ಯಾಕೆ ಮಾಡಲಿಲ್ಲ? ಕಾರ್ಕಳದ ಮನುಷ್ಯರಲ್ಲಿ ಮುಖ್ಯಮಂತ್ರಿ ಆಗಿದ್ರು ವೀರಪ್ಪ ಮೊಯ್ಲಿ ಅವರು, ಯಾಕೆ ಮಾಡಲಿಲ್ಲ? ಸದಾನಂದ ಗೌಡರು ಸಹ ಇದ್ರು. ಈ ಜಿಲ್ಲೆಗೆ ಏನಾದ್ರು ಕೊಟ್ರ ಕಾಣಿಕೆ? ಏನು ಕಾರ್ಯಕ್ರಮ? ಅವರ ಸ್ವಲ್ಪ ಅವಧಿ ಅಂತ ಬಿಡುವ. ವೀರಪ್ಪ ಮೊಯ್ಲಿ ಅವರು ಕಾರ್ಕಳದಲ್ಲಿದ್ರು, ಒಂದು ಹೈವೇ ಮಾಡಲಿಲ್ಲ ಅವರು. ಏನು ಮುಖ್ಯಮಂತ್ರಿ 3 ವರ್ಷ ಇರಲಿಲ್ಲ ಅವರು? ಏನು ಸಾಧನೆ ಮಾಡಿದ್ದಾರೆ ಈ ಜಿಲ್ಲೆಗೆ? ಈ ಜಿಲ್ಲೆಗೆ ಟೀಕೆಗಳು ಟಿಪ್ಪಣಿಗಳು ಇರ್ತದೆ, ಅಸಮಾಧಾನಗಳು ಸಾಮಾನ್ಯ. ಯಾಕೆ ಅಂತ ಹೇಳಿದ್ರೆ ನಳಿನ್ ಕುಮಾರ್ ಕಟೀಲು ಅವತ್ತು ಅಲ್ಲಿಗೆ ಬರುವಾಗ ಲೇಟ್ ಆದದ್ದು ಒಂದೇ ಕಾರಣ. ಲೇಟ್ ಯಾಕೆ ಆಯ್ತು? ಅವರು ಇಲ್ಲಿ ಬೆಂಗಳೂರಿಂದ ಫ್ಲೈಟ್ ಹತ್ತಿ ಬಾಂಬೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಮರುದಿವಸ ಅಲ್ಲಿಗೆ ಪಾರ್ಲಿಮೆಂಟ್, ಅಲ್ಲಿ ವಿಪ್ ಇದೆ. ಆ ವಿಪ್ ಇರುವಾಗ ಅವರು ಸೀದಾ ಬರ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಪಕ್ಷದ ಅಧ್ಯಕ್ಷರಿಂದ ಅನುಮತಿ ಪಡಿಬೇಕು. ಅವರಿಂದ ಕೇಳುವಾಗ ಅವರು ಹೇಳ್ತಾರೆ ಅದು ಪ್ರಧಾನಮಂತ್ರಿ ಹೇಳ್ಬೇಕು, ಅದು ಪಾರ್ಲಿಮೆಂಟ್ ವಿಚಾರ ಅಂತ. ಆಮೇಲೆ ಅಮಿತ್ ಶಾರ್ಗೆ ಮಾತಾಡಿದ್ರು, ಆಮೇಲೆ ಪ್ರಧಾನಮಂತ್ರಿಗೆ ಮಾತಾಡಿ ಅಲ್ಲಿಂದ ಅನುಮತಿ ಪಡ್ಕೊಂಡು ಅದೇ ರಾತ್ರಿ ವಾಪಸ್ ಬಂದು ಬೆಂಗಳೂರಿಗೆ. ಬೆಳಿಗ್ಗೆ ಫ್ಲೈಟ್ ಮಿಸ್ ಆಯ್ತು, ನೆಕ್ಸ್ಟ್ ಫ್ಲೈಟ್ ಅಲ್ಲಿ ಬಂದಿದ್ದಾರೆ. ಅಲ್ಲ ನಾನು ಹೇಳ್ತೇನೆ, ಮುಗಿಲಿಲ್ಲ. ಈಗ ಟ್ರೋಲ್ ಮಾಡುವವ್ರಿಗೆ ಮಾಡ್ತಾರೆ, ಫ್ಲೈಓವರ್ ಅಲ್ಲಿ ನೀರು ನಿಂತಿದೆ ಅಂತ ಹೇಳಿ ಟ್ರೋಲ್ ಮಾಡ್ತಾರೆ. ಯಾರನ್ನು? ನಳಿನ್ ಕುಮಾರ್ ಕಟೀಲ್ ರನ್ನು. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇಷ್ಟು ವರ್ಷ ಅಲ್ಲಿ ಮಳೆ ಬರೋದು, ಅಲ್ಲಿ ಮುಳುಗದ್ದು, ಆ ದೇವಸ್ಥಾನದ ಒಳಗೆ ಹೋಗಿದೆ ನೀರು. ಏನು ಅಲ್ಲಿ ಸ್ಮಾರ್ಟ್ ಸಿಟಿ ಆಯ್ತಾ? ಅಲ್ಲಿ ಫ್ಲೈಓವರ್ ಆಯ್ತಾ? ಅಲ್ಲ, ಹೇಳುವಂತದ್ದು ಎಲ್ಲ ವಿಚಾರಗಳು ಬರ್ತದೆ ಮಾತಾಡುವಾಗ. ಒಬ್ಬ ಮನುಷ್ಯರು ಏನು ಟ್ರೋಲ್ ಮಾಡಿದ್ರು ಮಾತಾಡುತ್ತಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲವನ್ನು ಅವರ ತೇಜೋವಧೆ ಮಾಡುವುದಲ್ಲ. ಏನು ತಪ್ಪು ಮಾಡಿದ್ದಾರೆ ನಳಿನ್ ಕುಮಾರ್ ಕಟೀಲ್? ಅವರು ಏನು ಒಂದು ಮೃಷ್ಟಾನ್ನ ಭೋಜನ ಮಾಡಿರ್ಲಿಕ್ಕಿಲ್ಲ. ಅವರು ಒಂದು ಮನೆತನದಿಂದ ಬಂದವರವರು, ಗೊತ್ತಾಯ್ತಲ್ಲ? ಅವರು 3 ವರ್ಷ ಪ್ರಚಾರಕರಾಗಿ, RSS ನ ಪ್ರಚಾರಕರಾಗಿ ಒಂದೊಂದು ಮನೆಯಲ್ಲಿ ಊಟ ಮಾಡಿಕೊಂಡು ಆ ತರ RSSಗೆ ಸೇವೆ ಮಾಡಿದವರು, ಪಕ್ಷಕ್ಕೋಸ್ಕರ ಸೇವೆ ಮಾಡಿದವರು. ಅವರು ಊಟ ಮಾಡುವಾಗ ನೋಡ್ಲಿ, ಹತ್ತಿರದಿಂದ ನಾವು ಮನುಷ್ಯರನ್ನು ದೂರುವಾಗ ಅವರನ್ನು ಹತ್ತಿರದಿಂದ ಕಂಡು ಮತ್ತೆ ಮಾತಾಡಬೇಕು. ಅವರು ಊಟ ಮಾಡುದೇನು? ಒಂದಿಷ್ಟು ಅನ್ನ, ಒಂದು ಚೂರು ಪಲ್ಯ, ಒಂದು ಸಾರು, ಒಂದು ದಿವಸ ಅವರು ಮೃಷ್ಟಾನ್ನ ಭೋಜನ ಮಾಡಿರ್ಲಿಕ್ಕಿಲ್ಲ. ಈ ಎಲ್ಲ ಸಾಮಾನ್ಯ ಮನುಷ್ಯರನ್ನು ಈ ರೀತಿ ಮಾಡುವಾಗಲೂ ಸಹ ಅವರು ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ಅವರ ಒಳ್ಳೆತನ. ಯಾವುದೇ ರೀತಿಯಲ್ಲಿ ಯಾರದೇ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಿಲ್ಲ. ಯಾಕೆ? ನನ್ನ ಊರಿನ ಜನ, ನನ್ನ ಜನ ಅಂತ. ಏನು ತಪ್ಪು ಮಾಡಿದ್ದಾರೆ ಅವರು? ಇಷ್ಟು ಕೋಟಿಯನ್ನು ತಂದ್ರು, ಇಷ್ಟು ಕೋಟಿಯನ್ನು ತಂದಿದ್ದಾರೆ, ಈ ಜಿಲ್ಲೆಗೆ ತಂದಿದ್ದಾರೆ. ಯಾವ ಸಂಸದರು ತಂದಿದ್ದಾರೆ ಲೆಕ್ಕ ಕೊಡ್ಲಿ, ಸ್ಟ್ಯಾಟಿಸ್ಟಿಕ್ಸ್ ಇಡ್ಲಿ ಅಲ್ಲ. ಇವನ್ ನಾನು ಕಾಂಗ್ರೆಸ್ ಅಲ್ಲಿ ಜನಾರ್ದನ ಪೂಜಾರಿ ಅವರು ಎಷ್ಟು ಕೋಟಿ ತಂದಿದ್ದಾರೆ, ಸ್ಟ್ಯಾಟಿಸ್ಟಿಕ್ಸ್ ಇಡ್ಲಿ. ಧನಂಜಯ ಕುಮಾರ್ ಎಷ್ಟು ಕೋಟಿ ತಂದಿದ್ದಾರೆ, ಇಡ್ಲಿ. ಆಮೇಲೆ ಮತ್ತೊಬ್ಬರು ಯಾರೆಲ್ಲ MP ಆಗಿದ್ದಾರೆ ಎಷ್ಟು ಕೋಟಿ ತಂದಿದ್ದಾರೆ, ಬಾಕಿ MPಗಳು ಎಷ್ಟು ಕೋಟಿ ತಂದಿದ್ದಾರೆ, ಏನು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ, ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಬರಲಿ. ಆಗ ಟಾಪ್ಗೆ ನಿಲ್ಲುವುದು ನಳಿನ್ ಕುಮಾರ್ ಕಟೀಲ್. ನೋಡಿ, ತಮ್ಮ ನಾಯಕರನ್ನ ಸಮರ್ಥನೆ ಪಕ್ಷಕ್ಕಾಗಿ ದುಡಿಯುವುದು, ಪಕ್ಷದ ನಾಯಕರನ್ನು ಸಮರ್ಥಿಸುವುದು ಅದು ಪಕ್ಷದಲ್ಲಿ ಇರುವ ಜವಾಬ್ದಾರಿ. ನಾನು ಹೇಳುವುದು ಒಂದೇ ವಿಷಯ, ಪ್ರಧಾನಮಂತ್ರಿಗಳು ಬಂದಿದ್ದಾರೆ, ಪ್ರಧಾನಮಂತ್ರಿಗಳಿಗೆ ಅವರು ಹೇಳಿದ್ರು, ನಾವು ಹೇಳ್ತೇವೆ, ಪ್ರತಿಯೊಬ್ಬರು ಪ್ರಧಾನಮಂತ್ರಿ ಎಂಬುದು ಆ ಸ್ಥಾನಕ್ಕೆ ಗೌರವ ಯಾವಾಗಲೂ ಇದೆ. ಪ್ರಧಾನಮಂತ್ರಿಗಳು ಬರುವುದನ್ನು ನಾವು ಸ್ವಾಗತಿಸ್ತೇವೆ ಕೂಡ. ಆದರೆ ಪ್ರಧಾನಮಂತ್ರಿಗಳು ಬರ್ತಾರೆನ್ನುವಾಗ ಎಮರ್ಜೆನ್ಸಿ ಫಂಡ್ ಅಥವಾ ಡಿಸೆಂಬರ್ನಿಂದ ಮೇ ಒಳಗೆ NH ಕಾಮಗಾರಿಗಳು ಆಗಬೇಕು ಅಂತೇಳಿ, ಹಾಗಾದ್ರೆ ಆ ಸಂದರ್ಭದಲ್ಲಿ ಯಾಕೆ ಮಾಡಲಿಲ್ಲ? ಪ್ರಧಾನಮಂತ್ರಿಗಳು ಈಗ ಬಂದ್ರು ಅಂತ ಹೇಳಿ ಎಮರ್ಜೆನ್ಸಿ ಮಾಡಿದ್ರು. ಎಷ್ಟೋ ವರ್ಷಗಳಿಂದ ಅದೇ ರಸ್ತೆಗಳಲ್ಲಿ ಗುಂಡಿಗಳಿದ್ದದ್ದು ನೀವು ನೋಡಿದ್ದೀರಿ, ಜನಸಾಮಾನ್ಯರು ನೋಡಿ, ಇವರು ನೋಡಿದ್ದಾರೆ, ನಾವು ನೋಡಿದ್ದೇವೆ. ಯಾಕೆ ಮಾಡಲಿಲ್ಲ? ನಮ್ಮ ಸಂಸದರು ಆ ಫ್ಲೈಓವರ್ ಅಲ್ಲಿ ಪಕ್ಕದಲ್ಲಿ ಎಷ್ಟೋ ವರ್ಷಗಳಿಂದ ಗುಂಡಿ ತುಂಡಿಗಳಾಗಿದೆ, ರಸ್ತೆ ಎಷ್ಟು ಇಕ್ಕಟ್ಟಾಗಿದೆ, ಇಕ್ಕಟ್ಟ ಬಗ್ಗೆ ನಾವು ಮಾತಾಡ್ತಿಲ್ಲ. ಆ ರಸ್ತೆಯನ್ನು ಸರಿ ಮಾಡಬಹುದು. ಎಷ್ಟು ವರ್ಷದಿಂದ ಹಾಗಿದ್ದದ್ದು, ಖಾಲಿ ಪ್ರಧಾನಮಂತ್ರಿ ಬರ್ತಾರಂತ ಹೇಳುವಾಗ ಅವರ ಪಟಪಟ ಮಾಡಿದ್ರು.
ಅಲ್ಲ ಅದು ಸ್ಪೆಷಲ್ ಫಂಡ್ ಅಲ್ಲ, ಜಿಲ್ಲಾಧಿಕಾರಿ ಅವರು ಮಾಡುವಂತ ಪ್ರಧಾನಮಂತ್ರಿ ರಾಧಾಕೃಷ್ಣರವರು ಟಿಪ್ಪಣಿಗಳನ್ನು ನಾವು ಸ್ವಾಗತಿಸುತ್ತೇವೆ. ಹೇಳಿಕೆ ಮರ್ತೋಯ್ತು. ಈ ಟೀಕೆ ಟಿಪ್ಪಣಿಯ ಹಿಂದೆ, ಈ ಷಡ್ಯಂತ್ರದ ಹಿಂದೆ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಏನು ಮಾಡ್ತಾ ಇದ್ದಾರೆ, RSS ಅನ್ನು ಹೊಡೆಯುವ ಕೆಲಸ ಮಾಡ್ತಾ ಇದ್ದಾರೆ, ಪಕ್ಷವನ್ನು ಬಿಜೆಪಿಯನ್ನು ಹೊಡೆಯುವ ಕಾರ್ಯಕರ್ತರನ್ನು ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅಷ್ಟೇ ರಾಧಾಕೃಷ್ಣರವರ ಇಂಥ ಹೇಳಿಕೆಗಳು ಬಾಲಿಶ ಹೇಳಿಕೆಗಳು. ಸಂಸದರ ಪಟ್ಟಿಯನ್ನು ಅವರು ಹೇಳಿದ್ರು. ಮಾತಾಡ್ಲೇಬೇಕಾಗುತ್ತೆ. ಸಂಸದರ ಒಂದು ಕೆಲಸ ಫಸ್ಟ್ ಪಾಯಿಂಟ್ ಅವರು ಹೇಳಿದ್ರು, ಈಗ ಎಮರ್ಜೆನ್ಸಿ ಫಂಡ್ ಅನ್ನು ಯೂಸ್ ಮಾಡಿದ್ರು. ಅವರು ಈಗ ಆ ಎಮರ್ಜೆನ್ಸಿ ಫಂಡ್ ಯೂಸ್ ಮಾಡಿದ್ರು ಅಂದ್ರೆ ಡಿಸೆಂಬರ್ ನಿಂದ ಮೇ ಒಳಗೆ ಕೆಲಸ ಮಾಡಬೇಕು. ಅದು ಎಮರ್ಜೆನ್ಸಿ ಫಂಡ್ ಅಲ್ಲ. ಡಿಸೆಂಬರ್ ನಿಂದ ಮೇ ಒಳಗೆ ಕೆಲಸಗಳನ್ನು ಮಾಡಬೇಕು, ಸರಿ ಅಲ್ಲ? ಡಿಸೆಂಬರ್ ನಿಂದ ಮೇ ಒಳಗೆ ಮಾಡಬೇಕು, ಸರಿ, ನಿಮ್ಮ ಮಾತನ್ನು ಒಪ್ಪಿಕೊಳ್ಳುವ. ಈಗ ನರೇಂದ್ರ ಮೋದಿ ಅವರು ಬಂದದ್ದು ಯಾವಾಗ? ಆಗಸ್ಟ್ ನಲ್ಲಿ ಡಾಮರೀಕರಣ ಮಾಡಿದ್ರು ಆ ರೋಡ್ಗೆ. ಅವ್ರೇನ್ ಹೇಳಿದ್ರು, ಆ ಸ್ಪೆಷಲ್ ಫಂಡ್ ಅನ್ನು ಯೂಟಿಲೈಸ್ ಮಾಡಿ ಕೆಲಸ ಮಾಡಿದ್ರು ಅಂತ. ಯಾವುದು ಆ ಡಾಮರಿ ಸ್ಪೆಷಲ್ ಫಂಡ್ ಅನ್ನು ಯೂಟಿಲೈಸ್ ಮಾಡಿದ್ರೆ ಸ್ಪೆಷಲ್ ಫಂಡ್ ದುಡ್ಡನ್ನು ರೋಡಿಗೆ ಹಾಕ್ಲಿಲ್ಲ, ಡಾಮರೇ ಹಾಕಿದ್ದು. ದುಡ್ಡನ್ನು ರೋಡಿಗೆ ಹಾಕ್ಲಿಲ್ಲ, ಡಿಸೆಂಬರ್ ದಿವಸ ಮಾಡ್ಲಿಕ್ಕೆ ಏಪ್ರಿಲ್ ಯಾಕೆ ಮಾಡಲಿಲ್ಲ? ಏಪ್ರಿಲ್ ಯಾಕೆ ಮಾಡಲಿಲ್ಲ? ಜನವರಿಯಲ್ಲಿ ಯಾಕೆ ಮಾಡಲಿಲ್ಲ? ಫೆಬ್ರವರಿಯಲ್ಲಿ ಯಾಕೆ ಮಾಡಲಿಲ್ಲ? ಆಗಸ್ಟ್ ನಲ್ಲಿ ಡಾಮರೀಕರಣ ಮಾಡ್ಲಿಕ್ಕೆ ಆಗ್ತದಾದ್ರೆ ಮಾಡಲಿಲ್ಲ? ನಾನು ಮಾತಾಡಲಿಲ್ಲ. ರೆಗ್ಯುಲರ್ ಫಂಡ್ ಅಲ್ಲೇ ಮಾಡುದಾದ್ರೆ ಯಾಕೆ NMPT ಇಂದ ಮಾಡಿವರೆಗೆ ಯಾಕೆ ಕೆಲಸ ಮಾಡಲಿಲ್ಲ? ನೋಡಿ ನೋಡಿ, ಅವರ ಜನರಿಗೆ ಅರ್ಥ ಆಗ್ಲಿ ಜನರಿಗೆ ಅರ್ಥ ಆಗ್ಲಿ. ಅವರು 10 ನಿಮಿಷ ಮಾತಾಡುವಾಗ ನಾವು ಮಾತಾಡಲಿಲ್ಲ. ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ. ಅವರಿಗೆ ಅರ್ಥ ಆಗಲಿ, ನನಗೆ ಅರ್ಥ ಆಗಿದೆ. ನೀವು ಮಾಡಬೇಡಿ, ನನಗೆ ಅರ್ಥ ಆಗಿದೆ. ನನಗಿಂತ ನೀವು ಸ್ವಲ್ಪ ಅನುಭವ ಜಾಸ್ತಿ ಇರುವವರು ಖಂಡಿತವಾಗಿ ನಾನು ಒಪ್ಕೊಳ್ತೇನೆ. ನೋಡಿ, ಈಗ ಅವ್ರು ಏನ್ ಹೇಳುದು, ಡಿಸೆಂಬರ್ ನಿಂದ ಮೇ ವರೆಗೆ ಕೆಲಸ ಮಾಡಬೇಕು, ರುಟೀನ್ ವರ್ಕ್ ಮಾಡುವಂತ. 100% agree. ರುಟೀನ್ ವರ್ಕ್ ಮಾಡಬೇಕಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ಅದು ಹೈವೇ ಯಾರ ಅಂಡರ್ ಬರ್ತದೆ? ಸಂಸದರ ಅಂಡರ್ ನಲ್ಲಿ ಬರ್ತದೆ. ಮಾಡ್ಲಿಲ್ಲ ಅಂತ ಯಾರು ಹೇಳಿಲ್ಲ. ಯಾಕೆ ಮೊನ್ನೆ ಪ್ಯಾಚ್ ವರ್ಕ್ ಮಾಡಿದ್ರು? ಮಾಡಿದ್ರೆ ಮೊನ್ನೆ ಯಾಕೆ ಪ್ಯಾಚ್ ವರ್ಕ್ ಮಾಡಿದ್ರು? ನೋಡಿ, ಮಾಡಿದ್ರೆ ಮೊನ್ನೆ ಯಾಕೆ ಸ್ಪೆಷಲ್ ಫಂಡ್ ಯೂಟಿಲೈಸ್ ಮಾಡಿ ಪ್ಯಾಚ್ ವರ್ಕ್ ಮಾಡಿದ್ರು? ಗುಂಡಿ ಬಿದ್ದೋದಕ್ಕೆ ಹೇಗೆ ಅಂದ್ರೆ ಕೆಲಸ ಮಾಡಿಲ್ಲ ಹೋಗಿದಂತ ಆಯ್ತಲ್ಲ? ಮಳೆಗೆ ಹೋಗಿದೆ. ಮಳೆಗೆ ಹೋಗುವಂತದ ಡಾಮರ್ ಹೋಗ್ತದ? ಇಷ್ಟವರೆಗೆ ಗುಂಡಿಗೆ ಮಳೆಗೆ ಆ ಕಡೆ ಯಾಕೆ ಗುಂಡಿಗಳು ಬೀಳಲಿಲ್ಲ? ಯಾಕೆ ಪ್ಯಾಚ್ ವರ್ಕ್ ಮಾಡಲಿಲ್ಲ? ಯಾಕೆ ಪ್ಯಾಚ್ ವರ್ಕ್ ಮಾಡಲಿಲ್ಲ? ಜನ ನೋಡಿ ಆತಂಕ ಪಟ್ಟು, ನಿಮ್ಮ ಜನ ನೋಡಿ ಆತಂಕ ಪಟ್ಟದ್ದು ಇವರು ಸಿದ್ದರಾಮಯ್ಯ ಸಮಾವೇಶಕ್ಕೆ ಇವರಿಗಾಗಿದೆ. ನಮಗೆ ಆತಂಕ ಆಗಲಿಲ್ಲ, ನಮಗೆ ಆತಂಕ ಆಗಲಿಲ್ಲ. ನಮಗೆ ಆತಂಕ ಆಗಿ ಏನಾಗಬೇಕು ನೋಡಿ. ಅವರು RSS ಅನ್ನು ಬಿಜೆಪಿಯನ್ನು ಬಿಜೆಪಿ ನಾವೇ ಕೊಡಿವಿ, ಅದು ಅವರ ಸಂಘಟನೆಗಳು ಅವರ ನೋಡ್ಕೊಳ್ತಾರೆ, ಅವರ ಕಾರ್ಯಕರ್ತರು ಅವರನ್ನು ಸಿದ್ದರಾಮಯ್ಯರ ಜನ ಅಂತ ಹೇಳಿದ್ರು. ಜನೋತ್ಸವ ಅದು ಪಾಪ ಪರಿಹಾರೋತ್ಸವ ಮಾಡಿದ್ದವರು. ಮತ್ತೆ ಇದು ಏನು ಮಾಡಿದ ಹಾಗಾದ್ರೆ? ಪ್ರಧಾನಮಂತ್ರಿ ಕಾರ್ಯಕ್ರಮ. ಅಂದ್ರೆ ನಮ್ಮ ಕಾರ್ಯಕ್ರಮಗಳು ಮಾಡುವಾಗ ಪಾಪ ಪರಿಹಾರ, ಇವರ ಕಾರ್ಯಕ್ರಮಗಳು ಜನೋತ್ಸವ ಅಥವಾ ಸಬ್ಕಾ ಸಾಥ್. ನಿತಿನ್, ಉತ್ಸವಗಳ ಅದು ಉತ್ಸವ ಬೇಡ, ಅದು ಸಿದ್ದರಾಮಯ್ಯ
ಹಾಗಾದ್ರೆ ಇದೇನು ಇದ್ಯಾಕೆ ಜನ ಸೇರಿಸಿದ್ರು ಸರ್ ನಾನು ಹೇಳ್ತೇನೆ, ಸಿದ್ದರಾಮಯ್ಯರ ಜನ ಇಡೀ ರಾಜ್ಯದಿಂದ ತರಿಸಿದ್ದಾರೆ, ಹೊರ ರಾಜ್ಯದಿಂದ ಸಹ ತರಿಸಿದ್ದಾರೆ, ಗೊತ್ತಾಯ್ತಲ್ಲ. ಇದು ಖಾಲಿ ದಕ್ಷಿಣ ಕನ್ನಡ ಮತ್ತೆ ಉಡುಪಿಯಿಂದ ಸ್ವಲ್ಪ ಬಂದದ್ದು ಅಷ್ಟೇ. ಇಡೀ ರಾಜ್ಯದಿಂದ ಏನು ಲಕ್ಷಾಂತರ ಜನ ರಾಜ್ಯದಿಂದ ಸೇರಿಸಿದ್ದಿದ್ರೆ ನಿತಿನ್ ಅವರೇ ಒಂದ್ ನಿಮಿಷ, ಇವರು ಖಂಡಿತವಾಗಿ ರಾಜೀನಾಮೆ ಕೊಡ್ತಾ ಇದ್ರು. ಆಯ್ತು, ಈಗ ಅವರ ಜನೋತ್ಸವ ಕಾರ್ಯಕ್ರಮ ಇಲ್ಲಿ ಒಂದ್ ನಿಮಿಷ, ಇಲ್ಲಿ ಸಿದ್ದರಾಮಯ್ಯನವರ ಉತ್ಸವದ ಬಗ್ಗೆ ಈಗ ಇಲ್ಲಿ ಬೇಡ. ಅದು ಆಗಿದೆ ಹೋಗಿದೆ ಅದರ ಬಗ್ಗೆ ಮಸ್ಟ್ ಮಾತಾಡಿದ್ರು. ರಾಜ್ಯದ್ದಲ್ಲ. ಇವಾಗ ನಮ್ಗೆ ಸಿದ್ದರಾಮಯ್ಯ ಉತ್ಸವ ಅದೆಲ್ಲ ಬೇಡ, ಅದು ಆಗಿದೆ. ಆ ಟೈಮಲ್ಲಿ ಏನು ಮಾತಾಡಬೇಕು ಅದನ್ನು ಮಾತಾಡಿದ್ದಾರೆ, ಖಂಡಿಸಿದ್ದಾರೆ. ಇವತ್ತು ಈಗ ರಾಧಾಕೃಷ್ಣ ಅವರು ಹೇಳಿದ್ದು ಸರಿಯಾಗಿದೆ. ಒಂದು ಡಿಸೆಂಬರ್ನಿಂದ ಮೇ ಟೈಮಲ್ಲಿ ಅದು NH ಕಾಮಗಾರಿಗಳನ್ನು ಮಾಡಬೇಕು ಅಂತ ಹೇಳಿ ಎಲ್ಲಿ ಮಾಡಿದ್ದಾರೆ ಸ್ವಾಮಿ? ಒಂದು ವೇಳೆ ಮಾಡಿದ್ದಾದ್ರೆ ಇಂಥ ಸ್ಪೆಷಲ್ ಫಂಡ್ ತಂದು ಅರ್ಜೆಂಟ್ ಅಲ್ಲಿ ಮಾಡುವ ಅಗತ್ಯತೆ ಇರಲಿಲ್ಲ. ಒಂದು ಎರಡನೇದು, ಕೆಲವು ಕಡೆಗಳಲ್ಲಿ ಮಾಡಿರಬಹುದು, ಆದ್ರೆ ಕಳಪೆ ಕಾಮಗಾರಿ 40% ಅಂತ ಹೇಳ್ತಾ ಇದ್ದಲ್ಲ ಕಾಂಟ್ರಾಕ್ಟ್ ಅಸೋಸಿಯೇಷನ್, ಸುಮ್ಮನೆ ಏನೋ ಹೇಳ್ಬೇಕಂತ ಹೇಳುದಲ್ಲ, ಮತ್ತೆ ಮತ್ತೆ ಅದು ವಿಷಯ ಬರ್ತಾ ಉಂಟು. ಇವತ್ತು 50% ಮುಟ್ಟಿದೆ ಅಂತ ಹೇಳಿ ಕಳಪೆ ಕಾಮಗಾರಿ ಆಗಿದ್ರಿಂದ ತೇಪೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಹಿಂದೆ ಅದು PWD ರಸ್ತೆ ಆಗ್ಲಿ, NHA ರಸ್ತೆ ಆಗ್ಲಿ, ಸಿಟಿ ಕಾರ್ಪೊರೇಷನ್ ರಸ್ತೆ ಆಗ್ಲಿ, ಆಗಾಗ ಗುಂಡಿ ಮುಚ್ಚುವ ಕಾರ್ಯಕ್ರಮಗಳನ್ನ ಒಂದು ಗ್ಯಾಂಗ್ ಅಂತ ಇಟ್ಕೊಂಡು ಅದನ್ನ ಮಾಡ್ತಾ ಇದ್ರು. ಇವಾಗ ಅದು ವಿಷಯವೇ ಇಲ್ಲ. ಬರ್ತೇನೆ ನಂಗೆ ಲಾರೆನ್ಸ್ ಅವ್ರ ಜೊತೆ. ಸರ್, ಸಂಸದರ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಪಟ್ಟಿಯನ್ನ ಮಾಡಿದ್ರು ರಾಧಾಕೃಷ್ಣ, ಅದರ ಬಗ್ಗೆ ಒಂದು ಹೇಳಬೇಕು ತಾವು. ಇತರ ಸಂಸದರು ಏನ್ ಮಾಡಿದ್ದಾರೆ? ನಳಿನ್ ಕುಮಾರ್ ಕಟೀಲ್ ಅವರ ಯಾವ ಕೆಲಸ ತಮ್ಗಳಿಗೆ ಇಷ್ಟ ಆಗಿಲ್ಲ? ಅಲ್ಲ, ನಳಿನ್ ಕುಮಾರ್ ಇವರು ಸಾವಿರಾರು ಕೋಟಿ ತಂದಿದ್ದಾರೆ, ಸಾವಿರಾರು ಕೋಟಿ ಮಾಡಿದ ಯೋಜನೆಗಳು ಯಾವುದು? ಈಗ ಬೈಕಂಪಾಡಿ ಅಂತ ಕೈಗಾರಿಕಾ ಪ್ರದೇಶ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, ಗುರುಪುರದಲ್ಲಿ ಇದ್ದಂತಹ ಕೊಣಾಜಿಯಲ್ಲಿ ಅಂತ ಕೈಗಾರಿಕಾ ಪ್ರದೇಶ ಗುರುಪುರದಲ್ಲಿ ಆಗಿರ್ಬೋದು, ಪಡುಬಿದ್ರಿಯಲ್ಲಿ ಆಗಿರ್ಬೋದು, ಎಲ್ಲ ಇವರು ತಂದ ಯೋಜನೆಗಳು ಯಾವುದು? ಪ್ಲಾಸ್ಟಿಕ್ ಪಾರ್ಕ್ ಏನು ಮಾಡಿದ್ದಾರೆ? ಇವರಲ್ಲಿ ಹೇಳಿದ್ರು ಜನಾರ್ದನ ಪೂಜಾರಿ ಹೆಸರು ತೆಗೆದಿದ್ದೇನೆ. ಅದ್ಯಾರು ಮಾಡಿದ್ದು? ಅಲ್ಲಲ್ಲ, ನಾನು ಹೇಳಿದ್ದೇನೆ ಅದ್ಯಾರು ಮಾಡಿದ್ದು? ಈಗ ಇವರು ಹೇಳಿದ್ದೇನು, ನಾವು 10 ತಿಂಗಳಲ್ಲಿ ಗುರುಪುರ ಸಂಘವನ್ನು ಮಾಡಿದ್ದೇವೆ ಅಂತ. ನಿಜವಾಗಿ ಖಾಲಿ ಒಂದು ಸಂಘ ಮಾತ್ರ ಹಾಗಾದ್ರೆ ಇವರು ಮಾಡಿದ್ದು? ಅಲ್ಲಲ್ಲ, ಅಪ್ಗ್ರೇಡೇಷನ್ ಆಗುವಾಗ ಬೆಳವಣಿಗೆಗಳಾಗುವಾಗ ಮಾಡುವಂತ ಕಾರ್ಯಕ್ರಮ ಇತ್ತು. ಆದರೆ ಅದು ಹೆದ್ದಾರಿಗಳು ರಾಜ್ಯ ಹಾಗೂ ಕೇಂದ್ರದ ಜಂಟಿ ಪ್ರಾಯೋಜಕತೆಯಲ್ಲಿ ಮಾಡುವಂತದ್ದು, ಸರ್ಕಾರದ ಅನುಮೋದನೆ ಇಲ್ಲದೆ ಗುರುಪುರದಲ್ಲಿ ಸಂಘ ಕಾಂಗ್ರೆಸ್ ಪಕ್ಷ ರಾಜ್ಯ ಸರ್ಕಾರ ಅನುಮೋದನೆ ಹಾಕಿ ದುಡ್ಡು ಇಡೀ ಜಿಲ್ಲೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಸಂಸದರ ಸಾಧನೆ ಖಾಲಿ ಗುರುಪುರ ಸಂಘ. ಹಾಗಾದ್ರೆ ಗುರುಪುರ ಸಂಘ ನಾನು ಕೇಳಿದಲ್ಲ, ಉತ್ತರ ಕೊಡಿ ನೀವು. ಬೇರೆ MP ಅವರು ಏನ್ ಮಾಡಿದರು? ಎಲ್ಲ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಬಿಟ್ರೆ 5 ಅವಧಿಯಿಂದ ನಿಮ್ಮ ಬಿಜೆಪಿಯ ಸಂಸದ ಇವರು 3 ಅವಧಿಯಿಂದ ಯೋಜನೆಗಳನ್ನು ತಂದಿದ್ರೆ ಇಂಥ ಪಬ್ಲಿಸಿಟಿ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ಬಿಜೆಪಿ ಕಾರ್ಯಕ್ರಮ ಮಾಡುವ ಅಗತ್ಯತೆ ಇವ್ರಿಗೆ ಇರ್ಲಿಲ್ಲ. ಅಲ್ಲ, ನಿಮ್ಗೆ ನೋಡ್ಲಿಕ್ಕೆ ನೀವು ಕಾರ್ಯಕ್ರಮ ಮಾಡಿ ಅಂತ ನಾವು ಹೇಳಿಲ್ಲ. ಕೊಚ್ಚಿಗೆ ಬಂದಂತ ಪ್ರಧಾನಮಂತ್ರಿಗಳನ್ನು ತುರಾತುರಿಯಲ್ಲಿ ಜಿಲ್ಲೆಗೆ ಕಾರ್ಯಕ್ರಮ ತುರಾತುರಿಯ ಕಾರ್ಯಕ್ರಮಗಳನ್ನು ಬಿಟ್ಟರೆ ಎಲ್ಲಾ ಕಾರ್ಯಕ್ರಮ ತಿಂಗಳಿಗಿಂತ ಮೊದಲು ಪೂರ್ವ ನಿಯೋಜಿತವಾಗಿರ್ತದೆ. ನಾಳೆ ಬರುವುದಿಲ್ಲ. ಈಗ 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 ಹಾಗಾದ್ರೆ ತಮ್ಮ ಒಂದು ನೇರವಾಗಿರೋ ಆರೋಪ ಇದು ಪಕ್ಷದ ಕಾರ್ಯಕ್ರಮ, ಪಕ್ಷಕ್ಕೆ ಇಲ್ಲಿ ಆಗಿರುವಂತ ಒಂದು ಡ್ಯಾಮೇಜ್ ಅನ್ನು ಮಾಡ್ಲಿಕ್ಕೋಸ್ಕರ ಸರಿ ಮಾಡಿರೋದು. ಈ ಒಂದು ಮಾತು ನಮಗೆ ಸಮಸ್ಯೆ ಇಲ್ಲ. ಸುತ್ತುವರೆದು ಗಲಾಟೆ ಮಾಡಿದ್ದು ನಿಮ್ಮ ಕಾರ್ಯಕರ್ತರು, ಕೇಸರಿ ಸಾಲ ಹಾಕೊಂಡು ನಿಮ್ಮ ಕಾರ್ಯಕರ್ತರು ನೋಡಿ. ಇವರ ಪರಿಸ್ಥಿತಿ ನೋಡಿ. ಲಾರೆನ್ಸ್ ಸರ್, ಇದು ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ ಅಲ್ಲ, ಹಾಗಾದ್ರೆ ರಾಜಕೀಯ ಕಾರ್ಯಕ್ರಮ.
ನೋಡಿ ಇದು ಕನ್ಫ್ಯೂಷನ್ ಅಲ್ಲ. ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಹಾಗಾದ್ರೆ ಇದು ರಾಜಕೀಯ ಮಾಡಿದ್ಯಾರು? ಹೇಳ್ತೀರಾ ಈಗ ಬಿಜೆಪಿ ಅವರು ಹೇಳ್ತಾರೆ ಇದು ಪ್ರಧಾನಮಂತ್ರಿ ಅವರ ಕಾರ್ಯಕ್ರಮ ಅಂತ ಬಿಜೆಪಿ ಅವರು ಹೇಳ್ತಾರೆ. ಬಿಜೆಪಿ ಅವರು ಹೇಳ್ತಾರೆ ಇದು ನಳಿನ್ ಅವರು ಆಯೋಜಿಸಿದ ಕಾರ್ಯಕ್ರಮ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾರನ್ನು ಕೇಳಬೇಕು? ಯಾರನ್ನು ಕೇಳಬೇಕು? ನನ್ನಲ್ಲಿ ಕೇಳಿದ್ರೆ ಆಗ್ತದ? ಪೇಪರ್ ಯಾರು ಕೊಟ್ಟಿದ್ದು? ರಾಜ್ಯ ಸರ್ಕಾರದ ಕಾರ್ಯಕ್ರಮ ಯೋಜನೆಗಳು ಯಾಕೆ ನೋಡಿ ಪೇಪರ್ ಅಲ್ಲಿ ಯಾರು ರಾಜ್ಯ ಸರ್ಕಾರ ನೋಡಿ ಇದು ಕೇಂದ್ರದ ಯೋಜನೆಗಳು, ಇದು ರಾಜ್ಯ ಸರ್ಕಾರದ ಯೋಜನೆಗಳು, ಇದು ಪೇಪರ್ ಅಲ್ಲಿ ಹಾಕಿರುವಂತ ಆಡ್. ಸರಿ ಸರಿ ಯಾರು ಹಾಕಿದ್ರೆ ಸರ್ಕಾರ ಅಲ್ವಾ? ಓಕೆ ಈಗ ತಾನೆ ತಾವು ಸರ್ಕಾರದ ಕಾರ್ಯಕ್ರಮಕ್ಕೆ ಬಿಜೆಪಿ ಫ್ಲಾಗ್ ಹಾಕಲಿಕ್ಕೆ ಆಗ್ತದಾ? ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅಲ್ಲ ಅಂತ ಹೇಳ್ತಾ ಇದ್ರು. ಹೌದು ಬಿಜೆಪಿ ಫಲಾನುಭವಿಗಳ ಸಭೆ ಅಂತ ಸಭೆ ಇದು ಲೋನ್ ಮೇಲೆ ಮಾಡುವಾಗ ಫಲಾನುಭವಿಗಳ ಸಭೆಯಲ್ಲಿ ಕಾರ್ಯಕರ್ತರು ಹೇಗೆ ಇದ್ರು? ದೇಶಾದ್ಯಂತ ಇದ್ರು, ಹೇಗೆ ಇದ್ರು? ಚರ್ಚೆಯ ದಾರಿ ತಪ್ಪಿಸ್ತಾ ಇದ್ದೀರಾ? ಚರ್ಚೆಯ ದಾರಿ ತಪ್ಪಿಸ್ತಾ ಇದ್ದೀರಾ ಲಾರೆನ್ಸ್ ಅವರು? ಯಾಕಂತ ಹೇಳಿದ್ರೆ ತಾವು ನೇರವಾಗಿ ಹೇಳ್ತಾ ಇದ್ರ ಸರ್ಕಾರಿ ಕಾರ್ಯಕ್ರಮ ಆದ್ರೆ ಒಂದು ತಿಂಗಳಿಗಿಂತ ಮೊದಲೇ ಗೊತ್ತಾಗ್ತಾ ಇತ್ತು, ತರಾತುರಿಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ತಮ್ಮ ಮಾತಿನ ದಾಟಿ ಹಾಕಿದ್ರೆ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ರಾಜಕೀಯ ಕಾರ್ಯಕ್ರಮ. ನಾವು ಆಯೋಜನೆ ಮಾಡಿದವರು ನೀವು ನಮ್ಮನ್ನು ಸರ್ಕಾರಿ ಕಾರ್ಯಕ್ರಮ ಆದ್ರೆ ಒಂದು ನಿಮಿಷ ಜಿಲ್ಲಾಧಿಕಾರಿಗಳು ಇತರ ಜಿಲ್ಲಾಧಿಕಾರಿಗಳಿದ್ರ ರಾಜ್ಯದ ಪ್ರಧಾನ ಅಧಿಕಾರಿಗಳಿದ್ರ ಸರ್ಕಾರದ ಅಧಿಕಾರ ಕಾರ್ಯಕ್ರಮ ಅಧಿಕಾರಿಗಳು ವೇದಿಕೆಯಲ್ಲಿ ಕೂತ್ಕೊಳ್ಳಿಸಲಿಲ್ಲ. ಲಾರೆನ್ಸ್ ಅವರೇ ಒಂದು ವಿಚಾರ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೇನೆ. ಇದು ಇಲ್ಲಿ ಆಗಿರುವಂತಹ ಕಲಾಗಳೇನಿದೆ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಪ್ರಧಾನರು ಬಂದಿದ್ದಾರೆ ತಾವು ಹೇಳ್ತೀರಾ. ವೇದಿಕೆಯಲ್ಲಿ ಒಂದೇ ಒಂದು ರಾಜಕೀಯವಾಗಿರುವಂತಹ ಭಾಷಣ ಆಗಿಲ್ಲ, ಒಂದೇ ಒಂದು ಇಲ್ಲಿಯ ಜನರ ಪ್ರಾದೇಶಿಕವಾಗಿರುವಂತಹ ಮಾತುಗಳು ಆಗಿಲ್ಲ. ಈ ಹಿಂದೆ ಇದ್ದಂತ ನರೇಂದ್ರ ಮೋದಿ ಅವರ ಚಾರ್ಮ್ ಇಲ್ಲ, ಭಾಷಣ ಚಪ್ಪೆ ಆದಿತ್ತು ಬಂದು ಮುಲ್ಪದ ಸ್ವಲ್ಪ ನೊಂದಿಲ್ಲ. ರೀಸನ್ ಕೇಳಿದ್ರೆ ಇದು ಸರ್ಕಾರಿ ಕಾರ್ಯಕ್ರಮ. ಎಲ್ಲಾದ್ರೂ ಪ್ರಧಾನಮಂತ್ರಿಗಳು ಆ ಪ್ರೋಟೋಕಾಲ್ಗಳನ್ನು ಮೀರಿದ್ದಾರ ವೇದಿಕೆಯಲ್ಲಿ? ಒಂದು ಮಾತನ್ನ ತಾವು ಹೇಳಲೇಬೇಕು. ಇಲ್ಲಿ ಅವ್ರು ಏನ್ ಬೇಕಾದ್ರೂ ಮಾತ್ಕೊಳ್ರಿ ಸರ್, ಪ್ರಧಾನಮಂತ್ರಿ ಅವರು ಆ ಒಂದು ಮರ್ಯಾದೆನ ಪ್ರಜಾಪ್ರಭುತ್ವ ನಾವು ಕೊಡ್ಲೇಬೇಕಾಗುತ್ತೆ. ಒಂದು ಭಾಷಣಗಳಲ್ಲಿ ರಾಜಕೀಯ ಹೇಳಿಕೆಗಳು, ರಾಜಕೀಯ ವಿಚಾರಗಳು ಅಥವಾ ಇಲ್ಲಿ ಅವರ ಓಲೈಕೆ ಮಾಡುವಂತಹ ವಿಚಾರಗಳು ಯಾವುದಾದ್ರೂ ಒಂದು ಹೇಳಿದ್ದಾರೆ. ಅವರ ಭಾಷಣದ ಪ್ರೋಟೋಕಾಲ್ ಗವರ್ನರ್ ಇಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಇಲ್ಲಿಯ ಸಂಸದರನ್ನು ಕೂಡ ಉಲ್ಲೇಖ ಮಾಡಿಲ್ಲ, ಯಡಿಯೂರಪ್ಪನವರನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಯಾಕೆಂತ ಬಂದ್ರೆ ಅವರೀಗ ಮುಖ್ಯಮಂತ್ರಿ ಅಲ್ಲ. ಇದನ್ನ ಅನೇಕ ಜನರು ಕೇಳಿದವರುಂಟು, ಯಾಕೆ ಯಡಿಯೂರಪ್ಪನವರ ಮಾತನ್ನ ಹೇಳಿಲ್ಲ, ಯಾಕೆ ನಳಿನವರ ಮಾತುಗಳನ್ನ ಹೇಳಿಲ್ಲ. ತಮ್ಮ ಪಕ್ಷದವರು ಕಾಂಗ್ರೆಸ್ ಪಕ್ಷದವರು ಹೇಳಿದವರುಂಟು, ನಳಿನ್ ಕುಮಾರ್ ಕಟೀಲ್ ಅವರ ಹೆಸರನ್ನ ಹೇಳಲೇ ಇಲ್ಲ ಮೋದಿ ಅವರು, ಯಡಿಯೂರಪ್ಪನವರ ಹೆಸರನ್ನ ಹೇಳಲೇ ಇಲ್ಲ, ಅವರನ್ನ ಮೂಲೆ ಗುಂಪು ಮಾಡಿದ್ದಾರೆ. ಅಲ್ಲ ಸ್ವಾಮಿ, ಇದು ಸರ್ಕಾರಿ ಕಾರ್ಯಕ್ರಮ, ಪ್ರೋಟೋಕಾಲ್ಗಳಿರುತ್ತೆ, ಯಾರ ಹೆಸರನ್ನ ಹೇಳಬೇಕು ಏನ್ ಕತೆ ಅನ್ನುವಂಥದ್ದು. ಇದು ಸರ್ ದಾರಿ ತಪ್ಪಿಸ್ತೀರಾ ತಾವುಗಳೇ. ಮತ್ತೆ ವೀಕ್ಷಕರಿಗೆ ಸತ್ಯವಾಗಿರುವಂತ ಮಾಹಿತಿ ಬೇಕು. ಪ್ರೋಟೋಕಾಲ್ ಬಗ್ಗೆ ನಾನು ಮಾತಾಡ್ತೀನಿ. ಈಗ ಭಾಷಣದಲ್ಲಿ ಅವರು ಯಾರನ್ನು ಉಲ್ಲೇಖ ಮಾಡಲಿಲ್ಲ, ಖಂಡಿತವಾಗಿ ಅವರು ಕೇವಲ ಸರ್ಕಾರದ ಸುಳ್ಳು ಯೋಜನೆಗಳನ್ನು ಪ್ರತಿಯೊಂದು ಭಾಷಣಗಳಲ್ಲಿ ಹೇಳುವ ಸುಳ್ಳು ಯೋಜನೆಗಳನ್ನು ಬಾಯಲ್ಲಿ ಬಿಟ್ಟಿದ್ದು ಬಿಟ್ರೆ ಯಾರನ್ನು ದೂಷಿಸಲಿಲ್ಲ. ಅಲ್ಲ, ನಾನು ಅದ್ರ ಬಗ್ಗೆ ನಾನು ಗೌರವಯುತವಾಗಿ ನಾನು ಮಾಡ್ತೇನೆ. ಸುಳ್ಳು ಯೋಜನೆಗಳು ಗೌರವವಾಗಿರುವಂತಹ ಸೂಚನೆಗಳು ಸರ್ಕಾರದ ಬಗ್ಗೆ ಇನ್ವಿಟೇಷನ್ ಅಲ್ಲಿ ಮುಖ್ಯಮಂತ್ರಿಗಳ ಹೆಸರಿತ್ತು, ರಾಜ್ಯಪಾಲರ ಹೆಸರಿತ್ತು. ಹಾಗಾದ್ರೆ ಹೆಸರೇ ಇಲ್ಲದವರು ಇನ್ವಿಟೇಷನ್ ಅಲ್ಲಿ ಪ್ರಧಾನಮಂತ್ರಿ ಅವರು, ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು,
ಹಾಗೂ ಕೇಂದ್ರದ ಮಂತ್ರಿಗಳು ಇಬ್ಬರದ ಹೆಸರು ಇನ್ವಿಟೇಷನ್ ನಲ್ಲಿ ಇತ್ತು. ಬೇರೆ ಯಾರ್ದು ಇನ್ವಿಟೇಷನ್ ಅಲ್ಲಿ ಹೆಸರು ಇರ್ಲಿಲ್ಲ. ಡಯಾಸ್ ಅಲ್ಲಿ ಯಾರು ಕೂತ್ಕೊಳ್ತಾರೆ, ಈಗ ಡಯಾಸ್ ಅಲ್ಲಿ ಯಾರು ಕೂತ್ಕೊಳ್ಬೇಕು ಅನ್ನೋದು ವಿಚಾರ ಯಾರು ಡಿಸೈಡ್ ಮಾಡೋದು? ಪ್ರಧಾನಮಂತ್ರಿಗಳ ಕಾರ್ಯಾಲಯ, ಪ್ರಧಾನಮಂತ್ರಿಗಳ ಆಫೀಸ್ ಇಂದ ಡಿಸೈಡ್ ಮಾಡಿ ಇನ್ವಿಟೇಷನ್ ಬಂದ ನಂತರ ಇಲ್ಲಿ ಜಿಲ್ಲಾಧಿಕಾರಿಗಳು ಇನ್ವಿಟೇಷನ್ ಅನ್ನ ಬಿಡುಗಡೆ ಮಾಡ್ತಾರೆ. ಅದರ ಬಗ್ಗೆ ಆದ್ರೆ ಡಯಸ್ ಅಲ್ಲಿ ಎಲ್ಲರನ್ನು ಕೂತ್ಕೊಳಿಸಿದ್ರು. ಅಲ್ಲಿ ನನಗೆ ಅಗತ್ಯ ಇಲ್ಲ. ಕಾರ್ಯಕ್ರಮ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲೆಯಲ್ಲಿ ಒಬ್ರು ಶಾಸಕರು ಯಾಕೆ ಅವರನ್ನು ಕೂತ್ಕೊಳ್ಳಿಸಿಲ್ಲ? ನೋಡಿ, ಬಾಕಿ 7 ಶಾಸಕರನ್ನು ವೇದಿಕೆಯಲ್ಲಿ ಕೂತ್ಕೊಳಿಸಿದ್ರು. ಜಿಲ್ಲೆಗೆ ಒಬ್ಬ ಕಾಂಗ್ರೆಸ್ ಶಾಸಕರನ್ನು ಸಹ ಕೂತ್ಕೊಳಿಸಬೇಕಿತ್ತಲ್ಲ, ಯಾಕೆ ಕೂತ್ಕೊಳಿಸಲಿಲ್ಲ? ರಾಧಾಕೃಷ್ಣ ಅವರೇ, ಈ ಒಂದು ಮಾತು ಕೇಳಲೇಬೇಕು. ಈಗ ನಾವು ಹೆಸರು ಇನ್ವಿಟೇಷನ್ ಹಾಕಿಲ್ಲ, ಪ್ರಧಾನಿ ಕಾರ್ಯಾಲಯ ಹಾಕ್ತದೆ, ಅದು ವಿಚಾರ ಬೇರೆ. ಬಿಡಿ, ಯಾಕೆ ಬಾಕಿ ಉಳಿದವರನ್ನು ಕೂತ್ಕೊಳಿಸುವಾಗ ಇನ್ವಿಟೇಷನ್ ಪ್ರೋಟೋಕಾಲ್ ಯಾಕೆ ಮೀರಿದ್ರು? ಕಾಂಗ್ರೆಸ್ ಶಾಸಕರು ಇರಲಿಲ್ಲ, ಯುಟಿ ಖಾದರ್ ಇಲ್ಲ ತಮ್ಮ ಒಂದು ಮಾತು ಅಲ್ವಾ? ಈಗ ಅವರು ಸಹ ಶಾಸಕರು. ಈಗ ಬಾಕಿ ಉಳಿದ 7 ಅವರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಗೊತ್ತಿದೆಯಾ ಸರ್? ಯಾರಿಗೆ? ಖಾದರ್ ಅವರಿಗೆ ಇನ್ವಿಟೇಷನ್ ಹೆಸರಿರಲ್ಲ. ಏನ್ ಸರ್ ಪ್ರೋಟೋಕಾಲ್ ಪ್ರಕಾರ ಪ್ರೋಟೋಕಾಲ್ ವೇದಿಕೆ ಬಗ್ಗೆ ಹೇಳಿರುವಂತದಲ್ಲ, ವೇದಿಕೆ ಬಗ್ಗೆ ಅವ್ರ ಹೆಸರಿತ್ತ ಪ್ರೋಟೋಕಾಲ್ ಇನ್ವಿಟೇಷನ್ ಇತ್ತ? ವೇದಿಕೆ ತಾವು ವೇದಿಕೆಯಲ್ಲಿ ಕೂತ್ಕೊಳ್ಳಿಲ್ಲ ಅಂತ ಹೇಳಿರುವಂತದಲ್ಲ. ನಾನು ಇರ್ಲಿಲ್ಲ ಅಂತ ಹೇಳಿದ್ರೆ ವೇದಕ ವ್ಯಾಸ ಕಾಮತ್ ಅವ್ರದ್ದು ಹೆಸರು ಇತ್ತ ಇನ್ವಿಟೇಷನ್ ಅಲ್ಲಿ? ಇತ್ತ ಹೇಳಿ ನೀವು. ಎಸ್ ಅಲ್ಲ, ಇನ್ವಿಟೇಷನ್ ಹೆಸರು ಇತ್ತ? ಇರ್ಲಿಲ್ಲ. ಎಸ್, ಅವರನ್ನು ಕೂತ್ಕೊಳಿಸಿದಾಗ ಪ್ರೋಟೋಕಾಲ್ ಅವ್ರು ಮೀರ್ಲಿಲ್ವ? ಪ್ರೋಟೋಕಾಲ್ ನ ಡೈವರ್ಟ್ ಮಾಡಿ ಅವರನ್ನು ಕೂತ್ಕೊಳಿಸಲಿಲ್ವಾ? ಯಡಿಯೂರಪ್ಪ ಅವರದ್ದು ಹೆಸರು ಇರಲಿಲ್ಲ. ಅದು ರಾಜಕೀಯ ಕಾರ್ಯಕ್ರಮ. ಜಿಲ್ಲಾಡಳಿತ ಕಾರ್ಯಕ್ರಮ ಆಯೋಜನೆ ಮಾಡಿದೆ, ಎಲ್ಲರನ್ನು ಕರೆದಿದ್ದಾರೆ, ಬಂದ MLA-ಗಳನ್ನು ಕೂತ್ಕೊಳಿಸಿದ್ದಾರೆ ಅಷ್ಟೇ. ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮವೇ. ಸರ್ಕಾರದ ಭಾಗ ಅಲ್ವಾ ಶಾಸಕರು? ಕರೆಕ್ಟ್, ಫ್ಯಾಕ್ಟ್. ಜನಪ್ರತಿನಿಧಿಗಳಲ್ವಾ? ಬಿಜೆಪಿ ಅವ್ರದ್ದು MLC-ಗಳು ಇದ್ರು. ಯಾರ್ದು? ಬಿಜೆಪಿ ಅವರ ಜನಪ್ರತಿನಿಧಿಗಳಿದ್ದಾರೆ, ಅವರನ್ನು MLC-ಗಳನ್ನು ಕೂತ್ಕೊಳಿಸಬೇಕಂತ ಹೇಳಿ ಹೇಳುದು ಸಹ ನೀವೇ. ನಮ್ಮ ಖಾದರನ್ನು ಕೂತ್ಕೊಳಿಸಲಿಲ್ಲ ಯಾಕೆ ಅಂತ ಹೇಳಿ ಕೇಳುದು ನೀವೇ. ಆ ಬಗ್ಗೆ ಚರ್ಚೆ ಮಾಡಿ ಬಂದದ್ದು. 2 ಪಕ್ಷದ ವಕ್ತಾರರಿದ್ದಾರೆ. ವಕ್ತಾರ ಹೇಳಿದ ನಾವಿಲ್ಲಿ ಗಲಾಟೆ ಮಾಡಿದ್ರೆ ನಾವು ಕಾರ್ಯಕರ್ತರಿಗೆ ಏನು ಸಂದೇಶವನ್ನು ಕೊಡ್ತೇವೆ? ನಾವಿಲ್ಲಿ ಅಲ್ಲಲ್ಲ ಸರ್, ಏರು ಧ್ವನಿಯಲ್ಲಿ ಮಾತಾಡಿ ನಮ್ಮ ಧ್ವನಿ ಅವರಿಗಿಂತ ಮೇಲೆ ಇವರಿಗಿಂತ ಮೇಲೆ ಅಲ್ಲ, ವಿಷಯ ಆಧಾರಿತ ವಿಷಯವನ್ನ ನಾವು ಮಾತಾಡಬೇಕು. ಇಲ್ಲಿ ನೋಡಿ, ಪಕ್ಷದ ಬಗ್ಗೆ ಧ್ವನಿಯಲ್ಲಿ ತಗ್ಗಿಸಬೇಕು, ನಮ್ಗೆ ಚೆನ್ನಾಗಿ ಅಲ್ಲಲ್ಲ, ಅದನ್ನು ಇಲ್ಲಿ ತೋರ್ಪಡಿಸಿ ಡಿಬೇಟ್ ವಿಷಯಾಂತರ ಆಗ್ತಾ ಇದೆ. ಆಗಲ್ಲ ನೋಡಿ, ನಾವು ಕೂಡ ಇಲ್ಲಿ ಸುಮ್ಮನೆ ಕುತ್ಕೊಳ್ಳಿ ಬಂದಲ್ಲ. ರಾಧಾಕೃಷ್ಣ ಅವರು 2 ನಿಮಿಷ ದಯವಿಟ್ಟು ಕೇಳಿ ನೋಡಿ. ಇವತ್ತು ಕಾರ್ಯಕ್ರಮ ನಡೆದದ್ದು ಸರ್ಕಾರಿ ಕಾರ್ಯಕ್ರಮ. ಸರ್ಕಾರಿ ಕಾರ್ಯಕ್ರಮಕ್ಕೆ ಸರ್ಕಾರದ ಖರ್ಚು ವೆಚ್ಚಗಳನ್ನು ಸರ್ಕಾರವೇ ಮಾಡಿದೆ. ಆದರೆ ಇಲ್ಲಿ ನಮ್ಮ ಸಂಸದರು ಏನು ಮಾಡಿದ್ದಾರೆ, ಅವರಿಗೆ ಬೇಷ್ ಹೇಳಿದ್ದಾರೆ, ಅದು ಹೇಳಿದ್ದಾರೆ. ಇದು ಪಕ್ಷದ ಒಂದು ನಾಯಕರನ್ನ ವರ್ಣಿಸುವ ಕೆಲಸ ಆಗಬಾರ್ದು. ಇವತ್ತು ಆವಾಗ ಅವರು ಹೇಳಿದ ವಿಷಯ ಅದು ಸಮಂಜಸವಾಗಿದೆ. NHA ಈ ಸಂದರ್ಭಗಳಲ್ಲಿ ರೋಡನ್ನು ಮಾಡಬೇಕು, ಆ ಟೈಮಲ್ಲಿ ಮಾಡಲಿಲ್ಲ. ಪ್ರಶ್ನಿಸುವವರು ಯಾರು? ಅನುಭವಿಸುವವರು ಯಾರು? ಎಷ್ಟು ಜನ ರಸ್ತೆ ಗುಂಡಿಗಳಲ್ಲಿ ಬಿದ್ದು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು? ಇದಕ್ಕೆ ಯಾರು ಜವಾಬ್ದಾರರು? NHA ಜವಾಬ್ದಾರರ, ಸಂಸದರ ಜವಾಬ್ದಾರ, ಶಾಸಕರ ಜವಾಬ್ದಾರರ? ಇವತ್ತು ಪ್ರಧಾನಮಂತ್ರಿ ಬರುವಾಗ ಮಾಡಿದ್ರು, ಒಳ್ಳೆಯದು. ಹಾಗಾದ್ರೆ ಪ್ರಧಾನಮಂತ್ರಿ ಬರುವಾಗ ಮಾತ್ರ ಇಂಥ ಕೆಲಸಗಳಾಗುವುದಾ? ನಂಬರ್ 1 ಸಂಸದರು, ನಂಬರ್ 1 ಶಾಸಕರು, ನಂಬರ್ 1 ರಾಜ್ಯ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ, ತ್ರಿಬಲ್ ಇಂಜಿನ್ ಸರ್ಕಾರ ಹೇಳ್ತಾರಲ್ಲ, ಅದು ದೈನಂದಿನ ದಿನಗಳಲ್ಲಿ ಆ ಟೈಮಲ್ಲಿ ಏನಾಗಬೇಕು ಅದನ್ನು ಮಾಡಬೇಕಾ ಬೇಡ? ಪ್ರಧಾನಮಂತ್ರಿಗಳು ಬರುವಾಗ ತರಾತುರಿಯಲ್ಲಿ ಮಾಡಿದ್ರೆ ಆಗ್ತದಾ? ಅಷ್ಟಕ್ಕೆ ಸಾಕ? ಅದು ಪ್ರತಿ ಸಲ ಪ್ರತಿ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ, ಅಭಿವೃದ್ಧಿ ಆಗ್ಬೇಕಾದ್ರೆ ಪ್ರಧಾನಮಂತ್ರಿಯವರೇ ಪ್ರತಿ ಸಲ ಬರಬೇಕಾ? ಆದುದರಿಂದ ನನ್ನ ಕಳಕಳಿ ಇಷ್ಟೇ, ಈ ಪಕ್ಷ ಯಾವುದೇ ಆಗಲಿ, ನಾವು ಒಬ್ಬರು ಕೆಸರಚಾಟ ಮಾಡಿ ಬೊಬ್ಬೆ ಹೊಡೆದು ಏನು ಪ್ರಯೋಜನ ಇಲ್ಲ. ಜನಪರವಾದಂಥ ಏನು ಕೆಲಸಗಳನ್ನು ನಾವು ಮಾಡಬೇಕು. ಜನರು ತಾವಾಗಿ ಮೆಚ್ಚಿಕೊಳ್ಳುವಂಥ ಕೆಲಸವನ್ನು ಮಾಡುವುದು ಇಲ್ಲಿಯ ಪ್ರತಿಯೊಬ್ಬ ಜನಪ್ರತಿನಿಧಿಯ ಕೆಲಸ. ಅದು ಕಾರ್ಪೊರೇಟರ್ ಆಗಲಿ, ಅವನ ಏರಿಯಾದಲ್ಲಿ ಅವನು ಮಾಡಿದರೆ, ಅವನು ಯಾವುದೇ ಪಕ್ಷದವನಾಗಲಿ ಅತ್ಯುತ್ತಮ ಕಾರ್ಪೊರೇಟರ್ ಅಂತ ಜನ ಪ್ರಶಂಸೆ ಮಾಡ್ತಾರೆ, ಮತ್ತೆ ಮತ್ತೆ ಅವನನ್ನು ಆಯ್ಕೆ ಮಾಡ್ತಾರೆ. ನಮ್ಮದೇ ಊರಿನಲ್ಲಿ ನಾವು ಜುಡಿತ್ ಮಸ್ಕರಿನಸ್ ಅಂತ ಒಬ್ರು ಕಾರ್ಪೊರೇಟರ್ಸ್ ಅನ್ನು ಮೊದಲು ನೋಡಿದ್ದೇವೆ, ಸದಾಶಿವ ಭಂಡಾರಿ ಅಂತ ಕಾರ್ಪೊರೇಟರ್ ನೋಡಿದ್ದೇವೆ ಬೇರೆ ಬೇರೆ ಸಂದರ್ಭಗಳಲ್ಲಿ. ಅವರೆಲ್ಲ ಮಾದರಿ. ಇವತ್ತು ಎಲ್ಲಿ ಎಷ್ಟೋ ಜನ ನಮ್ಮ ಕಾರ್ಪೊರೇಟರ್ ಅವರ ಏರಿಯಾದಲ್ಲಿ ಅವರ ವಿಷಯವೇ ಗೊತ್ತಿಲ್ಲ, ವಾರ್ಡ್ ಕಮಿಟಿಗಳ ಸಭೆ ಸರಿಯಾಗಿ ನಡೀತಾ ಇಲ್ಲ. ಏನಾಗ್ತಾ ಇದೆ? ಸರ್, ತಮಗೆ ಏನಾದರೂ ವೇದಿಕೆಯಲ್ಲಿ ಇದು ರಾಜಕೀಯ ಸಮಾವೇಶ ತರ ಕಂಡು ಬಂತ? ಖಂಡಿತ ಅವರೇ ನೋಡಿ, ಕಾರ್ಯಕ್ರಮ ವೇದಿಕೆಯಲ್ಲಿ
ಇದು ಸರ್ಕಾರದ ಕಾರ್ಯಕ್ರಮ ಹಾಗೆ ಇತ್ತು, ಅದರಲ್ಲೇನು ಡೌಟ್ಸ್ ಇಲ್ಲ. ಬಟ್ ಓವರ್ ಆಲ್ ಆರ್ಗನೈಸಿಂಗ್, ಅಲ್ಲಿ ವಿಸಿಬಿಲಿಟಿ, ಅಲ್ಲಿ ಪ್ರದರ್ಶನ, ಅಲ್ಲಿ ನಮ್ಮ ನಾಯಕರನ್ನ ಎತ್ತಿ ಕಟ್ಟುವ ಒಂದು ಉತ್ಸಾಹ, ಅದೆಲ್ಲ ನೋಡುವಾಗ ಒಂದು ಸೈಡ್ ಅಲ್ಲಿ ಪಕ್ಷದ ಕಾರ್ಯಕ್ರಮ, ಇನ್ನೊಂದು ಸೈಡ್ ಅಲ್ಲಿ ರಾಜಕೀಯ ಅವರಿಗೆ ಉತ್ತರ ಕೊಡ್ಬೇಕಲ್ಲ. ಜನಾರ್ದನ್ ಪೂಜಾರಿ ಅವರ ಲೋನ್ ಮೇಳ ಆಗುವಾಗ ಇಂಥ ಸಾವಿರಾರು ಕಾರ್ಯಕ್ರಮ ಯಾರು ಕೇಳಲಿಲ್ಲ, ಈಗ ಹೇಳ್ತಾ ಇದ್ರಿ. ಲಾರೆನ್ಸ್ ಅವರು ಒಂದು ವಿಚಾರ ಬೇಸರ ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ UT ಖಾದರ್ ಅವರನ್ನ ಕರೀಲಿಲ್ಲ. ಅಲ್ಲ, ಅವರಿಗೆ ಅವರ ಇನ್ವಿಟೇಷನ್ ಪ್ರೋಟೋಕಾಲ್ ಮೀರಿದ ಬಗ್ಗೆ ನಾನು ಹೇಳಿದ್ದೆ. ಅವರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ, ಇನ್ವೈಟೀಸ್ ಮಾಡಿದ್ದಾರೆ, ಶಾಸಕರು ಕರೆದಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಕರೆದಿರ್ಲಬಹುದು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅಲ್ಲ, ಅದು ನನಗೆ ಗೊತ್ತಿಲ್ಲ. ನಾನು ಅವ್ರ ಪ್ರೋಟೋಕಾಲ್ ಮೀರಿದ ಬಗ್ಗೆ ನಿತಿನ್ ಅವರೇ, ನನ್ನ ಪ್ರಶ್ನೆ ಇರುವಂತದ್ದು ಜನತೆಗೆ ರಾಂಗ್ ಸಂದೇಶ ಹೋಗುತ್ತೆ ಸರ್. ಯಾಕಂದ್ರೆ ಇವರು ಬಿಜೆಪಿ ಅವರು ಮಾಡಿದ್ದಾರೆ, ಖಾದರ್ ಅವರನ್ನು ಕರೀಲಿ. ಖಾದರ್ ಜನಪ್ರತಿನಿಧಿ, ನಮ್ಮ ಜನಪ್ರತಿನಿಧಿ ಅವರು. ತಾವು ಈ ರೀತಿ ಕರೆದಿದ್ರೆ ಅವ್ರು ಉತ್ತರ ಕೊಡಬೇಕು. ಕರೆದಿದ್ರೆ ಒಂದು ಪಾಸ್ ಅನ್ನು ಪ್ಲೇ ಮಾಡಿ. ಎಸ್, ಇದು ಕ್ಲೋಸ್ ಪ್ರಾಕ್ಸಿಮಿಟಿ ಪಾಸ್ ನೋಡಿ. UT ಖಾದರ್ ಅವರು MLA ಮಂಗಳೂರು. ಕರೆಕ್ಟ್. ಅದರ ಅರ್ಥ ಏನು? ಎಸ್, VIP ಎಂಟ್ರಲ್ಲಿ ಅವರಿಗೆ ಕೂತ್ಕೊಳ್ಳಿ. ಕ್ಲೋಸ್ ಪ್ರಾಕ್ಸಿಮಿಟಿ ಪ್ರತಿಯೊಬ್ಬ MLA ಕೂಡ ಕೊಟ್ಟಿರೋದು ಇದನ್ನೇ. ಕೇಳಿ ನಿತಿನ್, ನೀವು ಅಷ್ಟೇ ಕೇಳಿದ್ರೆ ನಾನು ಉತ್ತರ ಕೊಡ್ತೇನೆ. ಕ್ಲೋಸ್ ಪ್ರಾಕ್ಸಿಮಿಟಿ ಪಾಸ್ ಅಂದ್ರೆ ಆ ವೇದಿಕೆ ಹತ್ರದಲ್ಲಿ ಒಂದು ವೇದಿಕೆಯಲ್ಲಿ ಅಥವಾ ನಿಯರೆಸ್ಟ್ ಅಲ್ಲಿ ಕೂತ್ಕೊಳ್ಳಿಕ್ಕೆ ಅವರಿಗೆ ಅವಕಾಶ ಇರುವಂತದ್ದು ಇದೆ. ನನ್ನ ಪ್ರಶ್ನೆ ಕ್ಲೋಸ್ ಪ್ರಾಕ್ಸಿಮಿಟಿ ಪಾಸ್ ಇರುವಂತವರಿಗೆ ವೇದಿಕೆಯಲ್ಲಿ ಹೋಗ್ಲಿಕ್ಕೆ ಅವಕಾಶ ಇದೆಯಾ ಅಥವಾ ಇಲ್ಲ ಹೇಳ್ಬೇಕು. ಎಸ್, ರಾಧಾಕೃಷ್ಣ ಅವರೇ, ಕಾಮತ್ ಅವರಿಗೆಲ್ಲ ಏನ್ ಕೊಟ್ಟಿದ್ದಾರೆ? ಪಾಸ್ ಕೊಡುವಂತದ್ದು ಅದು VVIP ಪಾಸ್ ಅಲ್ಲ, ಅದಕ್ಕಿಂತ ಮೇಲೆ. ಹೌದು, ನನ್ನ ಪ್ರಶ್ನೆ ಕ್ಲೋಸ್ ಪ್ರಾಕ್ಸಿಮಿಟಿ ಪಾಸ್ ಕೊಟ್ಟವರಿಗೆ ವೇದಿಕೆಯಲ್ಲಿ ಡಯಾಸ್ಗೆ ಹೋಗುವಂತ ಅವಕಾಶ ಇದೆಯಾ ಅಥವಾ ಇಲ್ಲ ಅಂತ ಮಾತ್ರ ನನ್ನ ಪ್ರಶ್ನೆ ಇರುವುದು. ಖಂಡಿತವಾಗಿಯೂ ಇತ್ತು, ಅವರು ಬರಲಿಲ್ಲ. ಖಂಡಿತವಾಗಿ ಕ್ಲೋಸ್ ಪ್ರಾಕ್ಸಿಮಿಟಿ ಪಾಸ್ ಕೊಟ್ಟಂತವರಿಗೆ ವೇದಿಕೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ನಾನು ಕೇಳಿದ್ದೆ, ಕ್ಲೋಸ್ ಪ್ರಾಕ್ಸಿಮಿಟಿ ಪಾಸ್ ನ ಉದ್ದೇಶವೇ ಅವರ ಹತ್ತಿರಕ್ಕೆ ವೇದಿಕೆಯಲ್ಲಿ ನನ್ಗೆ ಗೊತ್ತಿಲ್ಲ. ಒಂದೊಂದು ಲಾರೆನ್ಸ್ ಅವರು ಈ ಮಾತನ್ನು ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ದಯಾಸಿಗೆ ಯಾರು ಹೋಗ್ಕೊಳ್ಬೇಕು ಅಂತಲೇ ಮುಖ್ಯಮಂತ್ರಿಯ ಕಾರ್ಯಾಲಯದಿಂದಲೇ ಇತರರಿಗೂ ಕೂಡ ಜನಪ್ರತಿನಿಧಿ ಅಲ್ಲದವರಿಗೂ ಕೂಡ ಸಿಕ್ಕಿರುವಂತದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ. ರಾಷ್ಟ್ರಪತಿಯವರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಸಂದರ್ಭದಲ್ಲಿ ಅಟ್ ದ ಸೇಮ್ ಟೈಮ್ ಜನಪ್ರತಿನಿಧಿಯಾಗಿ ಖಾದರ್ ಅವರು ಅಲ್ಲಿಗೆ ಬರ್ತಾ ಇದ್ರೆ ಅವರಿಗೂ ಕೂಡ ವೇದಿಕೆಯನ್ನ ಹತ್ತಿರದ ವೇದಿಕೆಯಲ್ಲಿ ಅವರಿಗೆ ಅವಕಾಶ ಇತ್ತು. ಅವರು ಪ್ರಧಾನಮಂತ್ರಿ ಬರುವಾಗ ಒಬ್ಬ ಗೌರವಾನ್ವಿತ ಶಾಸಕನಾಗಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗೆ ಗೌರವ ಕೊಡ್ಲಿಲ್ಲ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು ಕಾರ್ಯಕ್ರಮಕ್ಕೆ ಬರದೆ ನನ್ನ ಪ್ರೋಟೋಕಾಲ್ ಮೀರಿದ ಪ್ರಶ್ನೆಗೆ ಮಾತ್ರ ನನ್ನ ಉತ್ತರ. ಇವರು ಆರೋಪ ಮಾಡ್ಲಿಕ್ಕೆ ಖಾದರ್, ಈಗ ನಾನು ಅವರಿಗೆ ಹುಷಾರಿರಲಿಲ್ಲ ಅನ್ನೋ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನೀವು ಹೇಳಿದ್ರಿ ಅದು ಆಗಿರ್ಲಬಹುದು, ನಾನು ಒಪ್ಕೊಳ್ತೇನೆ. ನಾನು ಪ್ರೋಟೋಕಾಲ್ ಮೀರಿದ ಖಾದರ್ ಅವರಿಗೆ ಆರೋಗ್ಯದ ಬಗ್ಗೆ ತಮಗೆ ಮಾಹಿತಿ ಇಲ್ಲ. ಹಾಗೆ ಒಮ್ಮೊಮ್ಮೆಗೆ ನನಗೆ ಹುಷಾರಿಲ್ಲ ಅಂದ್ರೆ ನಾನು ಎಲ್ಲರ ಹತ್ರ ಹೇಳಿಕೊಂಡು ಬರ್ತೇನೆ. ತಾವು ಕಾಂಗ್ರೆಸ್ ನಲ್ಲಿ ಇರುವ, ನಾನು ಕಾಂಗ್ರೆಸ್ ಅಲ್ಲಿ ಇದ್ರೆ ನನಗೆ ಎಲ್ಲರಿಗೂ ಹುಷಾರಿಲ್ಲ ಅಂತ ನಾನು ಕೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲರಲ್ಲ ಸರ್, ಒಬ್ಬರೇ ಒಬ್ರು ಪ್ರತಿನಿಧಿ, ಒಬ್ಬರೇ ಒಬ್ರು ಕಾಂಗ್ರೆಸ್ ನ ಪ್ರತಿನಿಧಿ. ಅದಕ್ಕೆ ನಾನು ಕೇಳಿದೆ, ಕ್ಲೋಸ್ ಪ್ರಾಕ್ಸಿಮಿಟಿ ಪಾಸ್ ಅನ್ನು ಮೀಡಿಯಾಗಳಲ್ಲಿ ತೋರಿಸಿ ಅವರು ಬರಲಿಲ್ಲ ಅಂತ ಹೇಳಿ ಅವಹೇಳನ ಮಾಡುದು ಇವರು. ಕ್ಲೋಸ್ ಪ್ರಾಕ್ಸಿಮಿಟಿ ಪಾಸ್ ಅನಾರೋಗ್ಯದ ವಿಚಾರ, ಅನಾರೋಗ್ಯದ ವಿಚಾರ. ನಾನು ಅನಾರೋಗ್ಯದ ವಿಚಾರ ಬರಲಿಲ್ಲ, ಅದು ವಿಚಾರ ಬೇರೆ. ಕ್ಲೋಸ್ ಪ್ರಾಕ್ಸಿಮಿಟಿ ಪಾಸ್ ಮತ್ತೆ ಡಯಾಸ್ಗೆ ಹೋಗುವಂತ ಪ್ರೋಟೋಕಾಲ್ ಬಾಕಿ ಉಳಿದ ಶಾಸಕರು ಹೋದಾಗ ನನಗೆ ವೇದಿಕೆಯಲ್ಲಿ ಹೋಗ್ಲಿಕ್ಕೆ ಅಂತ ಅವಕಾಶ ಇದೆ ಅಂತ ಖಂಡಿತವಾಗಿ ಬರ್ತಾ ಇದ್ರು ಇಲ್ಲೋ ಅದು ನನಗೆ ಗೊತ್ತು, ಅದು ಅವರ ವೈಯಕ್ತಿಕ. ಅದನ್ನು ಚರ್ಚೆ ಮಾಡುವಂತದ್ದು ವೇದಿಕೆ ಹೋಗ್ಲಿಕ್ಕೆ ಆಗುವಂತದ್ದಲ್ಲ. ನಿತಿನ್ ಗಡ್ಕರಿ ಬರುವಾಗ ಅಲ್ಲಿ ಇವರಿಗೆ ಪಾಸ್ ಕೊಟ್ಟಿದ್ರು, ಅವರು ಬಂದಿದ್ರು. ಯಾರು? MLC ಮಂಜುನಾಥ್ ಭಂಡಾರಿ ಅವರು ಬಂದಿದ್ದಾರೆ. ಭಾಸ್ಕರ್ ಬಂದಿದ್ರು. ಖಾದರ್ ಮಾತ್ರ ಅವಹೇಳನ ಮಾಡಲಿಕ್ಕೆ ಪ್ರಧಾನಮಂತ್ರಿಯನ್ನು ಅವಮಾನ ಮಾಡಿದ್ದಾರೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಓಕೆ, ಈಗ ಈ ಒಂದು ಸಮಾವೇಶ ಹಾಗಾದ್ರೆ ಯಶಸ್ಸು ಕಂಡಿದೆ. ಖಂಡಿತವಾಗಿ ಈ ಯಶಸ್ಸಿನ ಕೀರ್ತಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ, ಬಿಜೆಪಿಯ ಸಂಸದರಿಗೆ ಸಿಗ್ತಾ ಇದೆ ಅನ್ನುವಂಥದ್ದು ಹೇಗೆ ನೋಡಿ. 10 ದಿವಸ ಅಂತ ನೀವು ಹೇಳಿದ್ರಿ, 10 ದಿವಸ ಅಲ್ಲ, 9 ದಿವಸ ಪೂರ್ವ ನಿಯೋಜಿತ ಕಾರ್ಯಕ್ರಮ ಆದ್ರೂ ಸಹ ಇಲ್ಲಿ ಮೆಸೇಜ್ ಬಂದದ್ದು 9 ದಿವಸದ ಮುಂಚೆ ಅಥವಾ 11 ದಿವಸದ ಮುಂಚೆ. ಅದಕ್ಕೆಲ್ಲ ಅದು ಕನ್ಫರ್ಮ್ ಮಾಡಿ 9 ದಿವಸದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದೇನು ಸಾಮಾನ್ಯ ಕೆಲಸ ಅಲ್ಲ. ಅದು ವ್ಯಕ್ತಿಯಿಂದ ಸಾಧ್ಯ ಇಲ್ಲ, ಅವರೊಂದು ಶಕ್ತಿ ಅಂತೇಳಿ ಮಾಡಿ ತೋರಿಸಿದ್ದಾರೆ. ಈ ದೇಶದಲ್ಲಿ ಪ್ರಧಾನಮಂತ್ರಿ ಏನು ಮಾಡಿದ್ದಾರೆ
ಅವರು ವ್ಯಕ್ತಿ ಅಲ್ಲ, ಪ್ರಧಾನಮಂತ್ರಿ ಒಂದು ಶಕ್ತಿ ಅನ್ನುವಂಥದ್ದು ಇವತ್ತು ಜಗತ್ತಿಗೆ ಗೊತ್ತಿದೆ. ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ರು ಒಂದು 9 ದಿವಸದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ದಿವಸಕ್ಕೆ 3 ಸಲ ಅಲ್ಲಿ ಹೋಗಿ ಎಲ್ಲವನ್ನು ಆಯೋಜನೆ ಮಾಡುವಂಥದ್ದು ಒಂದು ಅವರ ಕಾರ್ಯಕ್ಷಮತೆಗೆ ಇಟ್ಟಂಥ ಒಂದು ಕನ್ನಡಿ. ಅದು ಕಾರ್ಯಕ್ರಮ ಏನು ಎಣಿಸಿದ್ದಕ್ಕಿಂತ ಹೆಚ್ಚಾಗಿ ಸಕ್ಸಸ್ ಆಗಿದೆ. ಯಾವ ರೀತಿಯಲ್ಲಿ ಆಗಬೇಕು, ಎಷ್ಟು ಜನ ಸೇರಬೇಕು ಅನ್ನೋದಕ್ಕಿಂತ ಜನ ಜಾಸ್ತಿ ಸೇರಿದ್ದಾರೆ. ಇನ್ನು ಅದಕ್ಕಿಂತ ಹೆಚ್ಚು ಏನು ಬೇಕು? ಯಶಸ್ವಿಯಾಗಿದೆ, ಕಾರ್ಯಕ್ರಮ ಯಶಸ್ವಿಯಾಗಿದೆ, ನಳಿನ್ ಕುಮಾರ್ ಕಟೀಲ್ರ ಪ್ರಯತ್ನ ಯಶಸ್ವಿಯಾಗಿದೆ. ಪಕ್ಷದ ಎಲ್ಲ ಕಾರ್ಯಕರ್ತರ ಏನು ಶ್ರಮ ಇದೆ, ನಾಯಕರ ಶ್ರಮ ಇದೆ, ಎಲ್ಲವೂ ಸಕ್ಸಸ್ ಆಗಿದೆ. ಕಾರ್ಯಕರ್ತರ ಅಸಮಾಧಾನ ಏನಿತ್ತು ಅದೆಲ್ಲವೂ ಕೂಡ ಸರಿಯಾಗಿದೆಯಾ? ನಾನು ಆಗಲೇ ಹೇಳಿದೆ, ಅಸಮಾಧಾನ ಅನ್ನುವಂಥದ್ದು ಒಂದು ಮನೆಯಲ್ಲಿ ಸಹ ಇರ್ತದೆ. ಒಂದು ಪಕ್ಷ ಅಂತ ಹೇಳುವಾಗ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರು ಇರುವಂತ ಯಾವುದೇ ಪಕ್ಷದಲ್ಲಿ ಒಂದು ಏನು ಯಾರೇ ತಪ್ಪು ಮಾಡಿದ್ರು, ನಾಯಕರು ತಪ್ಪು ಮಾಡಿದ್ರು, ಅದನ್ನು ಕೇಳುವಂತ ಹೇಳುವಂತ ಅಧಿಕಾರ ಅದು ಕಾರ್ಯಕರ್ತರಿಗೆ ಇದೆ. ಅದನ್ನು ಅವರು ಕೇಳಿದ್ದಾರೆ, ಅದನ್ನು ಅವರು ಮುಂದಿನ ದಿವಸದಲ್ಲಿ ಸರಿ ಮಾಡ್ತಾರೆ ಅಷ್ಟೇ. ಓಕೆ, ಯಾವುದೇ ಅಸಮಾಧಾನ ಕಾರ್ಯಕರ್ತರಿಗೆ ಪಕ್ಷದ ಮೇಲೆ ಇಲ್ಲ. ಓಕೆ, ಮೋದಿ ಗೆದ್ದಿದ್ದಾರೆ, ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಗೆದ್ದಿದ್ದಾರೆ. ಏನ್ ಹೇಳ್ತಾರೆ ಲಾಸ್ಟ್ ಎಲೆಕ್ಷನ್? ನೋಡಿ, ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅನ್ನೋದು ಮುಖ್ಯವಲ್ಲ, ಜನಸಾಮಾನ್ಯರು ಗೆದ್ದಿದ್ದಾರಾ ಇಲ್ಲ ಅದು ನಮ್ಮ ಪ್ರಶ್ನೆ. ಓಕೆ ಓಕೆ, ಜನಸಾಮಾನ್ಯರು ಆರಿಸಿ ಕಳಿಸಿದ ಸಂಸದರಾಗ್ಲಿ ಶಾಸಕರಾಗ್ಲಿ ಅವರು ಗೆದ್ದಿದ್ದಾರಾ? ಅವರು ನಿಜವಾದ ಅರ್ಥದಲ್ಲಿ ಜನಸಾಮಾನ್ಯರ ಸೇವೆಯನ್ನು ಮಾಡಿ ಜನರ ಪ್ರೀತಿ ವಿಶ್ವಾಸವನ್ನು ಗೆದ್ದಿದ್ದಾರಾ ಎಂಬುದು ಪ್ರಶ್ನೆ. ಮತ್ತೆ ಒಂದು 8 ದಿನದಲ್ಲಿ 10 ದಿನದಲ್ಲಿ 12 ದಿನದಲ್ಲಿ ಎಂಬ ಪ್ರಶ್ನೆ ಅಲ್ಲ. ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಿ, ಎಷ್ಟು ದುಡ್ಡಿದೆ, ಆ ದುಡ್ಡಿನ ಪ್ರಭಾವದಲ್ಲಿ ಈ ಕಾರ್ಯಕ್ರಮವನ್ನು ಸಂಘಟಿಸಬಹುದು. ದುಡ್ಡಿದ್ದವ ದೊಡ್ಡಪ್ಪ ಅಂತ ಒಂದು ಮಾತು ಇದೆಯಲ್ಲ, ಅದೇ ರೀತಿ ಯಾವುದೇ ಕಾರ್ಯಕ್ರಮದಲ್ಲಿ ಎಷ್ಟು ದಿನಗಳಲ್ಲಿ ಮಾಡಿದ ಬಹುಶಃ ಜನರನ್ನ ಈ ಭಾಗದ ಮುಖ್ಯವಾದ ಅಂಶ. ಬಹುಶಃ ಈ ಭಾಗದ ಜನರನ್ನ ದುಡ್ಡಿನಿಂದ ಕರೆತರಲಾಗಿದೆ. ದುಡ್ಡಿನಿಂದ ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೆ ಆಗ್ತದೆ ಅಂತ ನಾನು ಹೇಳುದು. ವ್ಯವಸ್ಥೆಗಳನ್ನ ಮಾಡಿದ್ರು ಕೂಡ ಜನ ಬರುವಂತದ್ದು ಇರುತ್ತಲ್ಲ ಸರ್. ದುಡ್ಡು ಅದು ಬಸ್ಸಿಗೆ ವ್ಯವಸ್ಥೆ ಮಾಡಿದಾರಲ್ಲ, ಅದೆಲ್ಲ ದುಡ್ಡೇ ಅಲ್ವಾ? ಬಸ್ಸಿಗೆ ವ್ಯವಸ್ಥೆ ಮಾಡಿದ್ರು ಕೂಡ ಈ ಭಾಗದಲ್ಲಿ ಜನರು ಬರ್ತಾರೆ. ಕರಾವಳಿ ಭಾಗದಲ್ಲಿ ಒಂದು ಜನರ ಮೆಂಟಾಲಿಟಿ, ಬಸ್ಸಿಗೆ ದುಡ್ಡು ಖರ್ಚು ಮಾಡಿದ್ದಾರೆ, ಜನರು ಬಂದಿದ್ದಾರೆ ಇಲ್ವಾ ನಾವು ನೋಡಿದ್ದೇವೆ. ಅರ್ಧ ಕೆಲವು ಬಸ್ ಬಿಡ್ಲೇ ಇಲ್ಲ, ಅನೇಕ ಜನರು ನಡೆದುಕೊಂಡು ಬರ್ತಾ ಇದ್ರಲ್ಲ ಸರ್, ನಡೆದುಕೊಂಡು ಬಂದಿದ್ದಾರೆ. ಅದು ಬ್ಲಾಕ್ ಮಾಡಿದ ಪ್ಲೇಸ್ ಇಂದ ಎಷ್ಟೋ ಬಸ್ಸುಗಳು ಅಲ್ಲಿ ಜನ ಆಗ್ಲಿಲ್ಲ ಅಂತೇಳಿ ಅಲ್ಲೇ ಖಾಲಿ ನಿಂತಿದ್ದವು. ಎಷ್ಟೋ ಬಸ್ಸುಗಳಲ್ಲಿ 6-7 ಜನ ಕೂಡ ಬಂದಿದೆ. ಬಟ್ ಜನ ಎಷ್ಟು ಬಂದಿದ್ದಾರಲ್ಲ, ದುಡ್ಡು ಖರ್ಚಾಗಿದೆ ಹೌದಲ್ಲ. ಬಸ್ಸುಗಳನ್ನ ವ್ಯವಸ್ಥೆ ಮಾಡಿದೆ, ಎಷ್ಟೋ KSRTC ಬಸ್ಸುಗಳನ್ನ ಕೊಟ್ಟಿದ್ದಾರೆ, ಪ್ರೈವೇಟ್ ಬಸ್ಗಳನ್ನು ಕೂಡ ಬುಕ್ ಮಾಡಿದ್ದಾರೆ. ಧರ್ಮಕ್ಕೆ ಬರ್ತದಾ? ಇಲ್ಲ. ಅದಕ್ಕೆ ಎಷ್ಟು ಜನ ಬಂದಿದ್ದಾರೆ? ಕೆಲವು ಬಸ್ ಖಾಲಿ ಬುಕ್ ಮಾಡಿ ಅಲ್ಲೇ ನಿಂತು ಹೋಗಿದೆ. ದುಡ್ಡು ಕೊಡ್ಬೇಕಲ್ಲ. ಒಟ್ಟಾರೆ ನಾನು ಹೇಳುದು, ಕಾರ್ಯಕ್ರಮ ಜನಪ್ರತಿನಿಧಿಗಳು ಜನರಿಗೋಸ್ಕರ, ನಮ್ಮ ಕೇವಲ ನಾಯಕರಿಗೋಸ್ಕರ ತೋರ್ಪಡಿಸುವುದಲ್ಲ, ಜನಸಾಮಾನ್ಯಗೋಸ್ಕರ, ಅವರನ್ನು ಆರಿಸಿದ ಪ್ರಜೆಗಳಿಗೋಸ್ಕರ ಏನಾದರೂ ಮಾಡಿ ಸಾಧನೆಯನ್ನ ಮಾಡಿ ನಾವು ನಿಜವಾದ ಅರ್ಥದಲ್ಲಿ ಗೆದ್ದಿದೆ ಎಂಬುದನ್ನು ತೋರಿಸಬೇಕೆಂಬುದು ನನ್ನ ಅರ್ಥ. ಓಕೆ ಓಕೆ, ಲಾಸ್ಟ್ ರಿಯಾಕ್ಷನ್ ಲಾರೆನ್ಸ್ ಅವರು. ಎಸ್ ಸರ್. ನೋಡಿ, ಕಾರ್ಯಕ್ರಮ ಸಕ್ಸಸ್ ಆಗಿದೆ, ನಳಿನ್ ಅವರು ಜಯಿಸಿದ್ದಾರೆ, ಅದು ಅವರ ಆಂತರಿಕ ವಿಚಾರ. ಆಂತರಿಕವಾಗಿ ಜಯಿಸಿದ್ರೆ ನಳಿನ್ ಅವರಿಗೆ ಒಳ್ಳೆದು, ಆಂತರಿಕವಾಗಿ ಅವರಿಗೆ ಹಿನ್ನಡೆ ಆದ್ರೆ ಅವರಿಗೆ ವೈಯಕ್ತಿಕ ಹಿನ್ನಡೆ, ಅದು ಅವರ ಪಕ್ಷಕ್ಕೆ ಅಥವಾ ಅವರ ಸಂಘಟನೆಗೆ ಬಿಟ್ಟು. ನಾಳೆ ನಿಮ್ಮ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಸಂಸದರ ಚುನಾವಣೆಯಲ್ಲಿ, ವಿಧಾನಸಭೆಯ ಚುನಾವಣೆಯಲ್ಲಿ. ಅದು ಅವರಿಗೆ ಮಾತ್ರ ಅನ್ನುವಂಥದ್ದು ಏನು ಬರಲ್ಲ ಸರ್. ತಾವುಗಳು ಕೂಡ ನಂಬರ್ಗೆ ಪಕ್ಷವಾಗಿ ನಮಗೆ ಲಾಭ ಬರುವಂಥದ್ದು ಅಥವಾ ಲಾಭವಾಗಿ ಮಾಡಿಕೊಳ್ಳುವಂಥದ್ದು ಪ್ರತಿಯೊಂದು ಪಕ್ಷದವರು ಪ್ರತಿಯೊಂದು ರಾಜಕೀಯ ಚುನಾವಣೆಗಳಲ್ಲಿ ಮಾಡುವಂಥದ್ದು ಸಹಜ ಪ್ರಕ್ರಿಯೆ. ಅದು ಖಂಡಿತ ಅದು ಯಾವಾಗ ರಾಜ್ಯದಲ್ಲಿ ಮಂತ್ರಿಗಳು, ಅದು ಶಾಸಕರು, ಸಂಸದರು ಚುನಾವಣೆ ಅಂತ ಅಷ್ಟೇವರೆಗೆ ಅದು ಇರ್ತದೆ, ಅದನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ಸೋಲು ಗೆಲುವು ಬರುವುದು ಯಾವಾಗ? ರಿಸಲ್ಟ್. ನಂಬರ್ ಗೇಮ್ ಅಲ್ಲಿ ಯಾರು ವಿನ್ ಆಗ್ತಾರೆ, ನಂಬರ್ ಗೇಮ್ ಯಾರಿಗೆ ಸಿಕ್ಕಿ ಅಂತೂ ಗೆದ್ದಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರು. ಇಷ್ಟು ಲಕ್ಷ ಜನರನ್ನ ಅವರೊಬ್ರು ಯಾರೊಬ್ರು ಫೋನ್ ಮಾಡಿದಾಗ ಹೇಳಿದ್ರು 23ಕ್ಕೆ ರಿಸಲ್ಟ್ ಅಲ್ಲಿ. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದ ಆ ಸಂದರ್ಭದಲ್ಲಿ ಚರ್ಚೆ ಮಾಡುವ. ಈ ಸಮಾವೇಶದಿಂದ ಇವರು ಗೆದ್ರು, ಈ ಸಮಾವೇಶದ ಹಿನ್ನಡೆ ಆಯ್ತು, ರಿಸಲ್ಟ್ ನಂಬರ್ ಗೇಮ್ ಬರುವಾಗ ನಾವು ಅದರ ಬಗ್ಗೆ ಚರ್ಚೆ ಮಾಡುವ. ಈಗ ಚರ್ಚೆ ಮಾಡುವುದೇ ಅಪ್ರಸ್ತುತ. ಇದು ಅವರ ಒಳಗಿನ ಆಂತರಿಕ ಬೇಗುದಿಯನ್ನ ಒಂದು ಶಮನ ಮಾಡ್ಲಿಕ್ಕೆ ಕಾರ್ಯಕರ್ತ ಆದ್ರೂ ಕೂಡ ಸಂಸದರಾಗಿ ಇಷ್ಟು ಜನರನ್ನು ಸೇರಿಸಿದ್ದಾರೆ, ಲಕ್ಷಾಂತರ ಜನರನ್ನು ಸೇರಿಸಿದ್ದಾರೆ. ಒಂದು ಮನೆ ಈಗ ಹೊಡಿತಾ ಇದೆ ಅನ್ನುವಾಗ ಒಬ್ಬ ಸಂಸದರಾಗಿ ಅವರ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಒಂದು ಪಕ್ಷದ ನೆಲೆಗಟ್ಟಿನಲ್ಲಿ ಸೇರಿಸಲಿಕ್ಕೆ ಆಗಿಲ್ಲ ಅಂತ ಹೇಳಿ ಅವರು ಸರ್ಕಾರವನ್ನು ಉಪಯೋಗಿಸಿದ್ದಾರೆ, ಸರ್ಕಾರದ ಹಣವನ್ನು ದುರುಪಯೋಗ ಮಾಡಿದ್ದಾರೆ ಅನ್ನೋದು ನಮ್ದೊಂದು ಆರೋಪ. ಅಂದ್ರೆ ದುಡ್ಡು ಖರ್ಚು ಮಾಡಿ, ಅಷ್ಟು ದುಡ್ಡು ಖರ್ಚು ಮಾಡಿ ಅವರು ಗಟ್ಟಿ ಆಗುವುದಕ್ಕೆ ಏನಿತ್ತು? ಸರ್ಕಾರದ ಯೋಜನೆ ದುಡ್ಡನ್ನು ಯಾಕೆ ವ್ಯರ್ಥ ಮಾಡಬೇಕು ಅನ್ನೋದು ನಮ್ಮ ಒಂದು ಬೇಸರ ಇದೆ. ಈ ನಿಟ್ಟಿನಲ್ಲಿ ಜನರು ಇದಕ್ಕೆ ಉತ್ತರ ಕೊಡ್ತಾರೆ ಅನ್ನೋದು ನಮ್ಮ ಒಂದು ಭಾವನೆ. ಓಕೆ ಓಕೆ, ರೈಟ್ ಸರ್, ಥ್ಯಾಂಕ್ ಯು. ಲಾಸ್ಟ್ ರಿಯಾಕ್ಷನ್. ದುಡ್ಡು ಖರ್ಚಿನ ವಿಚಾರದಲ್ಲಿ ನಾನು ಆವಾಗಲೇ ಹೇಳಿದೆ, ಲೋನ್ ಮೇಳದಲ್ಲಿ ಸರ್ಕಾರಿ ಕಾರ್ಯಕ್ರಮ ಅದೆಲ್ಲ ಪಕ್ಷದ ಕಾರ್ಯಕ್ರಮ ಅವತ್ತಾಗಿದೆ. ಆಗ ಯಾರದು ದುಡ್ಡು ಖರ್ಚಾದದ್ದು ಹೌದಲ್ವಾ? ಮತ್ತೆ ಮನೆ ಹೊಡೆದದ್ದು ಹೇಳಿದ್ರು, ಏನು ಬಿಜೆಪಿಯ ಮನೆ ಹೊಡೆದಿದೆ ಅಂತೇಳಿ. ಮನೆ ಹೊಡೆದದ್ದು ಇವತ್ತು ಬೆಂಗಳೂರಿನಲ್ಲಿ DKCದು ಮತ್ತೆ ಸಿದ್ದರಾಮಯ್ಯರದು. ಮುಖ್ಯಮಂತ್ರಿ ರೇಸಲ್ಲಿ
ಅವರದ್ದು ಮನೆ ಒಡೆದದ್ದು ಹೊರತು ಭಾರತೀಯ ಜನತಾ ಪಕ್ಷದ ಮನೆ ಒಡ್ಲಿಲ್ಲ. ಈ ನಮ್ಮ ರಾಜ್ಯದಲ್ಲಿ ಪಕ್ಷದ ಮುಖ್ಯಮಂತ್ರಿ ರಾಜ್ಯದಲ್ಲಿ ಆಗ್ಬೇಕು, ದೇಶದಲ್ಲಿ ಎಲ್ಲ ವಿರೋಧ ಮನೆ- ಪಕ್ಷ- ನಮ್ಮ ಮನೆ ಸರಿ ಇದೆ. ಏನಾದ್ರೂ ಈಗ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗೋದ್ರಲ್ಲಿ ಇವರಿಗೆ ಸಂದೇಹ ಇಲ್ಲ. ಒಂದು ಮುಖ್ಯಮಂತ್ರಿ ಅಲ್ಲ, ಕಾಂಗ್ರೆಸ್ ಪಕ್ಷದ ಅಥವಾ ಸಿದ್ದರಾಮಯ್ಯ ಅಲ್ಲ, ಇನ್ನೊಂದು ಸ್ವಲ್ಪ ಸಮಯ ಈಗ ಅವರು ಹೇಳ್ತೇನೆ. ಮುಖ್ಯಮಂತ್ರಿ ಮನೆ ಸ್ಥಾನ ಹೊಡೆದದ್ದು ಅವರದ್ದು. ಪ್ರಯತ್ನ DKC ಮಾಡಿ. ಮುಖ್ಯಮಂತ್ರಿಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಖಂಡಿತ. ರೇಸ್ ಅಲ್ಲಿ ಇದ್ದಾರೆ. ನಾನು ಹೇಳಿದ ನಂಬರ್ ಗೇಮ್ ಅಲ್ಲಿ ನಮಗೆ ಮುಖ್ಯಮಂತ್ರಿ ಆಗೋದಕ್ಕೆ ನಮ್ಮ ಪ್ರಯತ್ನ ಅಲ್ಲ, ಇದೆ. ಖಂಡಿತವಾಗಿ ಅದು ಅದು- DKC ಆಗಿರ್ಬೋದು, ಯಾರಾದ್ರೂ ಅದು ಕಾಂಗ್ರೆಸ್ ಪಕ್ಷದವರು ಆಗ್ತಾರೆ. ಅಲ್ಲ, ಅದು ಬಿಜೆಪಿ ತಿರುಗಿ- ಪಕ್ಷದವರು ಆಗೋದಿಲ್ಲ. ಇದು ಸೆಪ್ಟೆಂಬರ್ 2ರಂದು ಮಂಗಳೂರಿನಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ. ಸರ್ಕಾರಿ ಅಧಿಕೃತ ಪ್ರಾಯೋಜಿತ ಕಾರ್ಯಕ್ರಮ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾರೆ. ಸರ್ಕಾರಿ ಕಾರ್ಯಕ್ರಮಗಳಿಗೆ ಶಿಲಾನ್ಯಾಸ ಜೊತೆಗೆ ಉದ್ಘಾಟನೆಯನ್ನು ನೆರವೇರಿಸ್ತಾರೆ. ಇವೆಲ್ಲದರ ಜೊತೆಗೆ ಅದು ಸರ್ಕಾರಿ ಕಾರ್ಯಕ್ರಮ ಆಗಿದ್ರು ಕೂಡ ಅಲ್ಲಿ ಲಕ್ಷಾಂತರ ಜನರು ಹೇಗೆ ಹರಿದು ಬರ್ತಾರೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಇದು ಬಿಜೆಪಿಯ ಸಂಘಟಿತವಾಗಿರುವಂತಹ ಕಾರ್ಯಕ್ರಮ ಆಗಿದೆ ಅನ್ನುವಂತಹ ವಾದ ಒಂದ್ ಕಡೆ ಆದ್ರೆ, ಇಲ್ಲ ಇದು ಸರ್ಕಾರಿ ಕಾರ್ಯಕ್ರಮ ಆದ್ರೂ ಕೂಡ ಮೋದಿ ಅವರ ಮುಖ ನೋಡಿ ಜನರ ಅಲ್ಲಿ ಸೇರಿದ್ದಾರೆ. ಜೊತೆಗೆ ಬಿಜೆಪಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು, ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಘಟಿತವಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ಸು ಸಿಕ್ಕಿದೆ ಅನ್ನುವಂಥದ್ದು ಬಿಜೆಪಿಯವರ ವಾದ. ಆದ್ರೆ ಇಲ್ಲ, ಈ ಕಾರ್ಯಕ್ರಮ ಯಶಸ್ಸಾಗಿಲ್ಲ ಅನ್ನುವಂಥದ್ದು ಪ್ರತಿಪಕ್ಷಗಳ ವಾದ. ಇವೆಲ್ಲದರ ನಡುವೆ ಇದು ಚರ್ಚೆಗೆ ಬರ್ತಾ ಇರುವಂತಹ ವಿಚಾರಗಳ ನಡುವೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಕಾರ್ಯಕರ್ತರ ಅಸಮಾಧಾನ ಭುಗಿಲೆದ್ದಿದೆ. ಇದೆಲ್ಲವೂ ಕೂಡ ಶಮನ ಆಗಿದೆಯಾ ಅನ್ನುವಂಥ ಪ್ರಶ್ನೆಗಳ ನಡುವೆ ಈಗಾಗಲೇ ಬಿಜೆಪಿ ರಾಜ್ಯ ಕೋರ್ ಕಮಿಟಿಯಲ್ಲಿ ಬಿಜೆಪಿ ಸಂಸದರು ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು, ಅದೇ ರೀತಿ ಬಿಜೆಪಿ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರನ್ನ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ ಅನ್ನುವಂತಹ ವಿಚಾರ. ಈಗಾಗಲೇ ನರೇಂದ್ರ ಮೋದಿ ಅವರು ಅವರ ಅಧಿಕೃತ ಟ್ವಿಟ್ಟರ್ನಲ್ಲಿ ಮಂಗಳೂರಿನ ಜನತೆಯ ಪ್ರೀತಿಗೆ, ಅಭಿಮಾನಕ್ಕೆ ಧನ್ಯವಾದವನ್ನ ಸಲ್ಲಿಸಿದ್ದಾರೆ ಅಂತ ಬಂದಾಗ, ಮಂಗಳೂರಿನ ಪ್ರವಾಸ ನರೇಂದ್ರ ಮೋದಿ ಅವರಿಗೆ ಇಷ್ಟ ಆಗಿದೆ ಅಂತ ಬಂದಾಗ ಇದರ ಹಿಂದೆ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಅನ್ನುವಂತಹ ವಾದ ಒಂದ್ ಕಡೆಯಾದ್ರೆ, ಇಲ್ಲ ನರೇಂದ್ರ ಮೋದಿ ಅವರ ಮುಖ ನೋಡಿ ಈ ಭಾಗದ ಜನರು ಬಂದಿದ್ದಾರೆ ಅಂತ ಮತ್ತೊಂದು ಕಡೆಯ ವಾದ. ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಎಸ್, ನಮ್ಮ ಜೊತೆ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗಿರುವಂತಹ ಅತಿಥಿಗಳು ರಾಧಾಕೃಷ್ಣ ಅವರು, ಬಿಜೆಪಿ ವಕ್ತಾರರು, ಸರ್ ಥ್ಯಾಂಕ್ ಯು. ಅದೇ ರೀತಿ ಆಮ್ ಆದ್ಮಿ ಪಾರ್ಟಿಯಿಂದ ಸಂತೋಷ್ ಕಾಮತ್ ಅವರು, ಸರ್ ಥ್ಯಾಂಕ್ ಯು. ಅದೇ ರೀತಿ ಲಾರೆನ್ಸ್ ಡಿಸೂಜಾ ಅವರು, ಕಾಂಗ್ರೆಸ್ ವಕ್ತಾರರು, ಸರ್ ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.